ಆತ್ಮೀಯವಾದ ಸ್ವಾಗತ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವಲಯದ ಎಲ್ಲ ಒಕ್ಕೂಟಗಳ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಬಯಸುತ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಜನಜಾಗೃತಿ ವೇದಿಕೆಯ ಸದಸ್ಯರು, ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರುವಂತಹ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಪದಾಧಿಕಾರಿಗಳು, ನಮ್ಮ ವಲಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಊರಿನ ಗಣ್ಯರು, ಜನಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು. ಶತಮಾನಗಳ ಇತಿಹಾಸದ ಧರ್ಮಸ್ಥಳದಲ್ಲಿ ಅನುಚಾನವಾಗಿ ಪಾಲಿಸಿಕೊಂಡು ಬಂದ ಚತುರ್ಧಾನ ಪರಂಪರೆಯಲ್ಲಿ ಅಭಯದಾನ ಪ್ರಮುಖವಾದುದು. ಧರ್ಮದ ಸದ್ಬಳಕೆಯಾದಾಗ ಮಾನವ ಶ್ರೇಷ್ಠನಾಗುತ್ತಾನೆ. ಧರ್ಮದ ಪಾಲನೆಯಿಂದ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಲಭಿಸುತ್ತದೆ. ಕೌಟುಂಬಿಕ ಸಾಮರಸ್ಯದಿಂದ ಸಮಾಜದಲ್ಲಿ ಶಾಂತಿ ನೆಲೆಸಿ ದೇಶದ ಸಹಬಾಳ್ವೆಗೆ ನೆರವಾಗುತ್ತದೆ. ಪೂಜ್ಯರ ಪ್ರಧಾನ ಉದ್ದೇಶ ವಿಶ್ವಶಾಂತಿ, ಸಾಮಾಜಿಕ ಜನಕಲ್ಯಾಣ ಮತ್ತು ಸಹಜೀವನಕ್ಕಾಗಿ ತ್ಯಾಗ, ಅಹಿಂಸೆಯಂಥ ಉದಾತ್ತ ತತ್ವಗಳ ಪ್ರಸಾರ, ಜೀವ ಅಹಿಂಸೆಯಂಥ ಕಾರ್ಯದ ವಿರುದ್ಧ ಜನಜಾಗೃತಿ, ದುಶ್ಚಟಗಳ ನಿವಾರಣೆ ಮಾಡುವುದು ಪೂಜ್ಯರ ಆಶಯವಾಗಿದೆ. ಗ್ರಾಮಾಭಿವೃದ್ಧಿಯ ಚಿಂತನೆ ನಡೆಯದೆ ದೇಶದ ಪ್ರಗತಿ ಸಾಧ್ಯವಿಲ್ಲ ಎಂಬುದನ್ನು ಮನಗಂಡ ಪೂಜ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಹುಟ್ಟುಹಾಕಿದರು. ಈ ಯೋಜನೆ ಇಂದು ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ದು, ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರಿಂದಲೂ ಪ್ರಶಂಸೆಗೆ ಪಾತ್ರವಾಗಿದೆ. ಸಹಕಾರ, ಸಹಬಾಳ್ವೆ, ಸಂಘಟನೆ, ಸಮೃದ್ಧಿ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲ ಮಂತ್ರವಾಗಿದ್ದು, ಇಂತಹ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಕೊನಾಜೆ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎನ್ನುವುದು ಸಂತೋಷದ ವಿಷಯ. ಸದ್ರಿ ವಲಯದಲ್ಲಿ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6 ಕಾರ್ಯಕ್ಷೇತ್ರಗಳಿದ್ದು 14 ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳಿವೆ. ವಲಯದಲ್ಲಿ ಓರ್ವ ಮೇಲ್ವಿಚಾರಕರು ಹಾಗೂ 10 ಜನ ಸೇವಾ ಪ್ರತಿನಿಧಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಂಘ ರಚನೆ: ಪ್ರಸ್ತುತ ಸಾಲಿನಲ್ಲಿ ವಲಯದಲ್ಲಿ 34 ತಂಡಗಳನ್ನು ರಚಿಸಿದ್ದು ಒಟ್ಟು 317 ಸಂಘಗಳಿವೆ. ಇದರಲ್ಲಿ 141 ಸಂಘ ಎಸ್ ಶ್ರೇಣಿ, 165 ಸಂಘಗಳು AB ಶ್ರೇಣಿ ಹಾಗೂ 11 ತಂಡ ಮಾತ್ರ CD ಶ್ರೇಣಿಯ ಸಂಘಗಳಾಗಿವೆ. ಒಟ್ಟು 2920 ಜನ ಸಂಘದ ಪಾಲುದಾರ ಸದಸ್ಯರಾಗಿದ್ದಾರೆ. ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ: ದುರ್ಬಲ ವರ್ಗದ ಮಹಿಳೆಯರಲ್ಲಿ ಕುಟುಂಬ ನಿರ್ವಹಣೆ ಜಾಣ್ಮೆ, ಹಣಕಾಸು ವ್ಯವಹಾರ ಜ್ಞಾನ, ಮಕ್ಕಳ ಶಿಕ್ಷಣ, ಪೌಷ್ಟಿಕಾಹಾರ ಮತ್ತು ವೈಯಕ್ತಿಕ ಶುಚಿತ್ವ, ಪರಿಸರ ಪ್ರಜ್ಞೆ, ಸ್ವಉದ್ಯೋಗ, ನಾಗರಿಕ ಸೌಲಭ್ಯಗಳ ಬಳಕೆ ಮುಂತಾದ ಗುರಿಗಳನ್ನಿರಿಸಿಕೊಂಡು ಯೋಜನೆಯು ಪ್ರಾರಂಭಿಸಿದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಶ್ರೀಮತಿ ಹೇಮಾವತಿ ವಿ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ಇಂದು ಜನಪ್ರಿಯವಾಗಿದೆ. ನಮ್ಮ ವಲಯದ ಕೊನಾಜ ಕಾರ್ಯಕ್ಷೇತ್ರದಲ್ಲಿ ಶಬರಿ ಮತ್ತು ಶಾರದಾ ಎಂಬ 2 ಜ್ಞಾನ ವಿಕಾಸ ಕೇಂದ್ರಗಳಿದ್ದು ತಾಲೂಕಿನಲ್ಲಿ ಉತ್ತಮ ಜ್ಞಾನ ವಿಕಾಸ ಕೇಂದ್ರಗಳೆಂದು ಕೀರ್ತಿಯನ್ನು ಗಳಿಸಿವೆ. ಪ್ರಗತಿ ನಿಧಿ ಕಾರ್ಯಕ್ರಮ: ಯೋಜನೆಯ ಪಾಲುದಾರರಿಗೆ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಿರುವ ಹಣವನ್ನು ದೊರಕಿಸಿಕೊಡಲು ಮತ್ತು ಅವರಲ್ಲಿ ಉಳಿತಾಯ ಮತ್ತು ಆರ್ಥಿಕ ವ್ಯವಹಾರದ ಶಿಸ್ತನ್ನು ಮೂಡಿಸಲು ಯೋಜನೆಯು ತನ್ನ ಪ್ರಗತಿ ನಿಧಿ ಕಾರ್ಯಕ್ರಮದ ಮುಖೇನ ಸಹಾಯಹಸ್ತ ನೀಡಿದೆ. ಇದಕ್ಕಾಗಿ ಬ್ಯಾಂಕುಗಳಿಂದ ಸ್ವಸಹಾಯ ಸಂಘಗಳಿಗೆ ಅಗತ್ಯವಿರುವ ಆರ್ಥಿಕ ನೆರವನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಸಾಲಿನಲ್ಲಿ 2420 ಸದಸ್ಯರಿಗೆ ಸ್ವಉದ್ಯೋಗ, ಕೃಷಿ ಚಟುವಟಿಕೆ, ಶೌಚಾಲಯ, ವಿದ್ಯುತ್ ಅಳವಡಿಕೆ, ಗೃಹ ನಿರ್ಮಾಣ, ಮನೆ ರಿಪೇರಿ, ಮದುವೆ, ತುರ್ತು ಅವಶ್ಯಕತೆಗಳು ಮುಂತಾದ ಕಾರ್ಯಕ್ರಮಗಳಿಗೆ ವಿನಿಯೋಗವಾಗುವಂತೆ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಬ್ಯಾಂಕುಗಳ ಪ್ರತಿನಿಧಿಯಾಗಿ BC ಕಾರ್ಯಕ್ರಮ: ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕಿನ ಆಶಯದಂತೆ ಯೋಜನೆಯ ಗ್ರಾಮಗಳ ಬಡ ಜನರಿಗೆ ಬ್ಯಾಂಕ್ ವ್ಯವಹಾರವನ್ನು ತಲುಪಿಸಲು ಬ್ಯಾಂಕುಗಳು ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ. ಈ ಕಾರ್ಯಕ್ರಮದ ಅನ್ವಯ ಸದಸ್ಯರು ತಮ್ಮ ಹಣಕಾಸಿನ ನಿರ್ವಹಣೆಯನ್ನು ತಮ್ಮ ಗ್ರಾಮಗಳಲ್ಲಿ ಯೋಜನೆಯ ಸಹಕಾರದೊಂದಿಗೆ ಮಾಡಿಕೊಳ್ಳುತ್ತಾರೆ. ಯೋಜನೆಯು ಈ ಸದಸ್ಯರ ಹಣವನ್ನು ಬ್ಯಾಂಕಿಗೆ ಮುಟ್ಟಿಸುವುದಲ್ಲದೆ ಬ್ಯಾಂಕುಗಳು ನೀಡುವ ಸಾಲವನ್ನು ಸದಸ್ಯರಿಗೆ ಮುಟ್ಟಿಸುತ್ತದೆ.
ವ್ಯವಹಾರದಲ್ಲಿ ಉಂಟಾಗುವ ಮೋಸವನ್ನು ತಪ್ಪಿಸಲು ಇಲ್ಲಿನ ಎಲ್ಲ ಸ್ವಸಹಾಯ ಸಂಘಗಳಿಗೆ ವಿಶೇಷ ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡಲಾಗಿದೆ. ಪ್ರಸ್ತುತ ನಾವು ವಿಜಯ ಬ್ಯಾಂಕಿನೊಂದಿಗೆ ವ್ಯವಹರಿಸುತ್ತಿದ್ದೇವೆ. ಸಂಪೂರ್ಣ ಸುರಕ್ಷಾ ಪಾಲುದಾರ ಕುಟುಂಬಗಳ ಆರೋಗ್ಯ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಸಲುವಾಗಿ ಸಂಪೂರ್ಣ ಸುರಕ್ಷಾ ನೋಂದಾವಣೆ ಪ್ರತಿ ವರ್ಷ ನಡೆಯುತ್ತದೆ. ಸದ್ರಿ ವರ್ಷದಲ್ಲಿ ವಲಯದ 1167 ಕುಟುಂಬಗಳು 4075 ಸದಸ್ಯರು ನೋಂದಾವಣೆ ಮಾಡಿದ್ದು ಸುಮಾರು 360 ಕುಟುಂಬಗಳಿಗೆ ಪ್ರಸ್ತುತ ಆರೋಗ್ಯ ವಿಮೆ ಸೌಲಭ್ಯ ದೊರಕಿದೆ. ಕೃಷಿ ಕಾರ್ಯಕ್ರಮ ಯೋಜನೆಯಲ್ಲಿ ಕೃಷಿಕರಿಗೆ ವಿಶೇಷ ಉತ್ತೇಜನ ನೀಡಲಾಗುತ್ತಿದೆ. ಪ್ರಸ್ತುತ ಸಾಲಿನಲ್ಲಿ ನಮ್ಮ ವಲಯದಲ್ಲಿ ಯಾಂತ್ರೀಕರಣ ಬೇಸಾಯದ ಪ್ರಾತ್ಯಕ್ಷಿತೆಯನ್ನು ಅಮ್ಲಮುಗೇರು ಕಾರ್ಯಕ್ಷೇತ್ರದಲ್ಲಿ ನಡೆಸಲಾಗಿದ್ದು, ಎಡಪದವು ಕೃಷಿ ಯಂತ್ರಧಾರೆಯ ಮೂಲಕ ಫಲಾನುಭವಿಗಳಿಗೆ ಕಡಿಮೆ ಬಾಡಿಗೆ ದರದಲ್ಲಿ ಯಂತ್ರೋಪಕರಣಗಳ ಪೂರೈಕೆ ಮಾಡಲಾಗುತ್ತಿದೆ. ಸುಮಾರು 45 ಕುಟುಂಬಗಳಿಗೆ 98 ಎಕರೆಗಳಲ್ಲಿ ಯಂತ್ರ ನಾಟಿ ಬೇಸಾಯಕ್ಕೆ ಪ್ರೋತ್ಸಾಹ ನೀಡಲಾಗಿದೆ. ಜನಜಾಗೃತಿ ಕಾರ್ಯಕ್ರಮ ದುಶ್ಚಟ ಮುಕ್ತ ಸಮಾಜವೊಂದನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಕೈಗೊಂಡಿರುವ ಬಹುಮುಖ್ಯ ಕಾರ್ಯಕ್ರಮವಾದ ಜನಜಾಗೃತಿಯ ಮುಖೇನ ಸಮಾಜದಲ್ಲಿ ಮುಖ್ಯವಾಗಿ ದುರ್ಬಲ ವರ್ಗದಲ್ಲಿ ದುಶ್ಚಟಗಳಿಂದ ಉಂಟಾಗುವ ಅನಾಹುತ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಪ್ರಸ್ತುತ ಸಾಲಿನಲ್ಲಿ ನಮ್ಮ ವಲಯದಲ್ಲಿ ಗಣ್ಯರ ಸಹಭಾಗಿತ್ವ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಮಧ್ಯವರ್ಜನ ಶಿಬಿರವನ್ನು ನಡೆಸಲಾಗಿದ್ದು, ಈ ಶಿಬಿರದಲ್ಲಿ 44 ಜನ ಶಿಬಿರಾರ್ಥಿಗಳು ಭಾಗವಹಿಸಿದ್ದು, ಪ್ರಸ್ತುತ 28 ಜನ ಸಂಪೂರ್ಣ ಪಾನಮುಕ್ತ ಜೀವನ ನಡೆಸುತ್ತಿದ್ದಾರೆ. ಪರ್ಯಾಯ ಇಂಧನ ಕಾರ್ಯಕ್ರಮ ಪ್ರಸ್ತುತ ಒಕ್ಕೂಟಗಳ ಅವಧಿಯಲ್ಲಿ ವಲಯದಲ್ಲಿ ವಿಶೇಷವಾಗಿ ಸೋಲಾರ್ ಬಿಸಿ ನೀರಿನ ಘಟಕವನ್ನು 47 ಕುಟುಂಬಗಳಲ್ಲಿ ಅಳವಡಿಸಲಾಗಿದೆ. ಮಾಸಾಸನ 47 ಕುಟುಂಬಗಳಿಗೆ ನಮ್ಮ ವಲಯದಲ್ಲಿ 28 ನಿರ್ಗತಿಕ ಕುಟುಂಬಗಳಿಗೆ ಮಾಸಾಸನವನ್ನು ನೀಡಲಾಗುತ್ತಿದೆ. ಸುಜ್ಞಾನ ನಿಧಿ ಶಿಷ್ಯವೇತನ ಯೋಜನೆಯ ಪಾಲುದಾರ ಕುಟುಂಬಗಳ ಮಕ್ಕಳಿಗೆ ತಾಂತ್ರಿಕ ಹಾಗೂ ವೃತ್ತಿಪರ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಇದರ ಅನ್ವಯ ನಮ್ಮ ವಲಯದಲ್ಲಿ 12 ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವೃತ್ತಿಪರ ಶಿಕ್ಷಣಕ್ಕೆ ಶಿಷ್ಯನ ವೇತನ ನೀಡಲಾಗುತ್ತದೆ. ನಿರಂತರ ಪತ್ರಿಕೆ ಯೋಜನೆಯ ಮಾಹಿತಿಯನ್ನು ಒಳಗೊಂಡ ನಿರಂತರ ಮಾಸಪತ್ರಿಕೆಗೆ ವಲಯದಲ್ಲಿ 926 ಕುಟುಂಬಗಳು ಚಂದಾದಾರರಾಗಿರುತ್ತಾರೆ. ಅನುದಾನಗಳು ಪ್ರಸ್ತುತ ಒಕ್ಕೂಟಗಳ ಅವಧಿಯಲ್ಲಿ ಬೋಳಿಯಾರು ಶ್ರೀ ಲಕ್ಷ್ಮೀನರಸಿಂಹ ದೇವಸ್ಥಾನ, ಕರಡುಟಿ ದೇವಸ್ಥಾನ ಕೊಪ್ಪಳ, ಸಪ್ತಸ್ವರ ಕಲಾತಂಡ ಕೊನಾಜೆ, ಉಲ್ಲಾಲ್ತಿ ದೈವಸ್ಥಾನ ಮುಲಾರ ಕೊನಾಜೆ, ಗೋವನಿತಾಶ್ರಮ ಬೀಜಗುರಿ ಪಜೀರು, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮದಕ ಶಾಲಾ ದುರಸ್ತಿ ಕಾರ್ಯಕ್ರಮಗಳಿಗೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀ ಕ್ಷೇತ್ರದಿಂದ ಅನುದಾನಗಳನ್ನು ಒದಗಿಸಿಕೊಳ್ಳಲಾಗಿದೆ. ವರದಿನ ಮುಖೇನ ಮಂಡಿಸೇನಂಚಿನ ಸೇವಾ ಪ್ರತಿನಿಧಿ ಸವಿತಾ ಮೇರೆಗೆ ಉಡಲು ಬಿಂಗಿಸಲು ಮೇಲಿನ ಸಂದಾಯಿತು. ನಮ್ಮ ಈ ಒಂಜಿ ಪದಗ್ರಹಣ ಕೂಟವು ಗೌರವಾನ್ವಿತ ಧರ್ಮ ಗುರುಕುಲು ಮರ್ಸ್ಯಮ್ಮನ ಚರ್ಚಿ ಪಜೀರ್ ಶ್ರೀಯುತ ವಂದನೀಯ ಫಾದರ್ ಸುನಿಲ್ ವೇಗಸ್ ಮೇರೆ ಆಗಮಿಸಿದರೆ ಅರೇನೆ ನಮ್ಮ ಯೋಜನೆದ ಪರವಾದ ನಮ್ಮ ಮಾತರ್ನಲ ಪರವಾದ ತುಂಬುರದೈಡು ಸ್ವಾಗತ ಸಂದೇಶರು ನಮ್ಮ ಇತ್ತ ಏನೊಂದಿಲ್ಲ ಬಿನ್ನೆರೆ ಕೈಟೆ ಬೆಳಗುಣ ಜ್ಯೋತಿ ಸರ್ವೇ ಜನ ಸುಖಿನೋ ಭವಂತು ಪಂಪಿನ ದಿವ್ಯ ವಾಣಿನೇ ನಮ್ಮ ಏನೊಂದಿಲ್ಲ. ಬಿನ್ನೆರೆ ಕೈಟು ಅರಳಾದ ಬತ್ತಿ ತುಡರೆ ಮಂಗಳೂರು ತಾಲೂಕುಡೆ ಕೊನಾಜೆ ವಲಯ ಅರಳೊಂದು ಬರ್ಪುಣಿಗೆ ಪಂಪಿನ ದಿವ್ಯ ಸಂದೇಶವನ್ನ ನಮ್ಮ ಈ ಪೊರ್ತರು ಏನೊಂದಿಲ್ಲ. ಿನ ತಾರೆದ ಕೊಂಬು ಬಿನ್ನಿರ್ನ ಸಮ್ಮುಕುಡು ಸುನಿಲ್ ವೇಗಸ್ ಮೇರೆ ಅರಳಾದು ಕೊಡ್ತೇರಿ ನನಾತು ಕೊನಾಜೆ ವಲಯಡು ಹೆಚ್ಚಿನ ಒಕ್ಕೂಟರು ಸೇರ್ದು ಗಟ್ಟಿ ಮುಟ್ಟಾದ ಗುಳೆಪುಡು ಪಂಪಿನಂಚಿನ ಶುಭ ಸಂದೇಶವನ್ನ ಈ ತಾರೆದ ಕೊಂಬು ಅರಳಾತಿನ ಕೊಡ್ತೋಡು ನಮ್ಮ ತಗೊಂಡಿಲ್ಲ. ನಾವು ಬೆಳಗಿಸಿದಂತಹ ಈ ದೀಪ ನಮ್ಮಲ್ಲಿರುವಂತಹ
ಅಜ್ಞಾನ, ಅಂಧಕಾರ ಇವುಗಳನ್ನು ಕಳೆದು ಸುಜ್ಞಾನದ ಜ್ಯೋತಿಯನ್ನು ಕೊಡಲಿ ಅಂತೇಳಿ ನಾನು ಮೊದಲ ಬಾರಿಗೆ ಆ ದೇವರನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಆತ್ಮೀಯರೇ, ತಮಗೆಲ್ಲರಿಗೂ ಗೊತ್ತಿದೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬುದು ಬಹಳ ಒಂದು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಈ ಒಂದು ಸಂಘಟನೆ. ನನಗೆ ಈ ವೇದಿಕೆಯಲ್ಲಿ ಇಲ್ಲಿ ಇರಬೇಕಾದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಈ ವೇದಿಕೆ ಸರ್ವಧರ್ಮ ಸಮನ್ವಯವನ್ನುಗೊಳಿಸುವಂತಹ ಒಂದು ವೇದಿಕೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ಜನಸ್ತೋಮವನ್ನು ನೋಡುವಾಗ, ಇವತ್ತಿನ ಈ ಮಳೆ ಧಾರಾಕಾರವಾಗಿ ಸುರಿಯುತ್ತಿರುವಂಥ, ಬೆಳಗ್ಗೆ ಸುರಿಯುತ್ತಿರುವಂಥ ಈ ಮಳೆಯನ್ನು ಲೆಕ್ಕಿಸದೆ ಬೆಳಗ್ಗೆ 8:30 ಗಂಟೆಗೆ ನಾನು ಇಲ್ಲಿ ಬಂದಿದ್ದೆ. ಆವಾಗಲೇ ಇಲ್ಲಿ ನೀವೆಲ್ಲರೂ ಬಂದು ಸೇರಿದ್ದೀರಾ. ನಿಮಗೆಲ್ಲರಿಗೂ ನಾನು ಮೊದಲಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ದೇಶದ ಏಳಿಗೆ ಆಗಬೇಕಾದರೆ ಗ್ರಾಮಗಳ ಏಳಿಗೆ ಆಗಬೇಕು, ಗ್ರಾಮಾಭಿವೃದ್ಧಿ ಆಗಬೇಕು ಅಂತೇಳಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸು. ಅದಕ್ಕೆ ರಾಮರಾಜ್ಯ ಅಂತೇಳಿ ಅವರು ಹೇಳಿದ್ರು. ರಾಮರಾಜ್ಯ ಆಗಬೇಕಾದ್ರೆ ಏನೆಲ್ಲ ಆಗಬೇಕು ಅಂತೇಳಿ ಅವರು ಅದಕ್ಕೆ ಕೆಲವು ಈ ರೀತಿ ಆಗಬೇಕು, ಈ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಗ್ರಾಮದ ಏಳಿಗೆ ಆಗದಿದ್ದರೆ ದೇಶದ ಏಳಿಗೆಯೇ ಆಗಲಿಕ್ಕಿಲ್ಲ. ಇಂತಹ ಈ ಒಂದು ಕೆಲಸವನ್ನು ನಮ್ಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಕೈಗೊಂಡಿದ್ದಾರೆ. ಇವರಿಗೆ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬುದು 4 ಪುರುಷಾರ್ಥಗಳು. ಅದರಲ್ಲಿ ಧರ್ಮ ಅದು ಅದು ಪಂಚಾಂಗ ಆಗಿದ್ದರೆ, ಮೋಕ್ಷ ಎಂಬುದು ಅದರ ಶಿಖರ ಆಗಿರ್ತದೆ. ಮಧ್ಯೆ ಅರ್ಥ ಮತ್ತು ಕಾಮ ಈ ಒಂದು ವ್ಯವಸ್ಥೆ ಇದೆ. ಈ 4 ವ್ಯವಸ್ಥೆಗಳು ಸರಿಯಾಗಿರ್ಬೇಕಿದ್ರೇ ನಮಗೆ ಮುಂದಿನ ನಮ್ಮ ಜನ್ಮ ಸಾರ್ಥಕ ಆಗಬಹುದು, ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತೇಳಿ ತಿಳಿದುಕೊಳ್ಬಹುದು. ಹಾಗಾಗಿ ಧರ್ಮ ಎಂಬುದರ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ, ಅರ್ಥ ಎಂಬುದರ ಬಗ್ಗೆ ಹೇಳಬೇಕಾಗಿಲ್ಲ, ಕಾಮ ಅಂತೇಳಿ ಧರ್ಮವನ್ನು ನಾವು ಸರಿಯಾಗಿ ಪಾಲಿಸಿ ನಾವು ನಡೆದುಕೊಂಡು ಬರುವಂಥ ನಮ್ಮ ಜೀವನ ಶೈಲಿ, ನಮ್ಮ ಧರ್ಮವನ್ನದು ಸೂಚಿಸುತ್ತದೆ. ಅರ್ಥ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆ. ಅದಕ್ಕೆ ಕಾಮ ಅಂದರೆ ಆಸೆ. ಈ ಆಸೆ ನಮಗೆ ಮನುಷ್ಯನಿಗೆ ಆಸೆ ಒಂದಿರ್ತದೆ, ಈ ಆಸೆಗೆ ಹಣಕಾಸಿನ ವ್ಯವಸ್ಥೆ ಕೂಡ ಇರ್ತದೆ. ಇದನ್ನೆಲ್ಲ ಸರಿಯಾಗಿ ಮಾಡಿದ್ರೇ ನಮಗೆ ಮೋಕ್ಷ ಸಿಗ್ತದೆ ಎಂಬುದು ನಮ್ಮ ಹಿರಿಯರು ನಮಗೆ ತಿಳಿದುಕೊಟ್ಟಂತಹ ಈ ಮಾರ್ಗ. ಈ 4 ವ್ಯವಸ್ಥೆಗಳು ಸರಿಯಾಗಿ ಇಂದು ನಡೀಬೇಕು, ಅದು ಸರಿಯಾಗಿರಬೇಕು ಎಂಬ ದೃಷ್ಟಿಯಲ್ಲಿ ನಮ್ಮ ಬಹುಶಃ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನುಷ್ಠಾನಗೊಂಡಿದೆ ಅಂತ ಹೇಳಿರ್ಬೋದು. ಇದರಲ್ಲಿ ಹಲವಾರು ಯೋಜನೆಗಳಿರ್ಬೋದು. ಅದು ಮಾನವ ಸಂಪನ್ಮೂಲ ಯೋಜನೆ ಇರ್ಬೋದು, ಅಥವಾ ಶೈಕ್ಷಣಿಕವಾದಂಥ ಇದಿರ್ಬೋದು, ಅದು ಸ್ತ್ರೀ ಸಬಲೀಕರಣ ಇರ್ಬೋದು, ಅಥವಾ ನಮ್ಮ ದುಶ್ಚಟಗಳ ಮಧ್ಯವರ್ಜನ ಶಿಬಿರ ಆಗಿರ್ಬೋದು. ಇದೆಲ್ಲ ಈ ಕಾರ್ಯಕ್ರಮಗಳು ಕೂಡ ಇಂದು ಜನೋಪಕಾರಿಯಾಗಿದೆ, ಇದು ಜನಸ್ನೇಹಿಯಾಗಿದೆ. ಇದನ್ನು ಅವರ ಜೀವಿತಾವಧಿಯಲ್ಲಿ ಯೋಜನೆಯನ್ನು ಮರೆಯಲಿಕ್ಕಿಲ್ಲ. ಇವತ್ತು ನಮ್ಮ ಹೆಂಗಸರೆಲ್ಲ ಒಂಥರ ಅವರಲ್ಲಿ ಸ್ವತಂತ್ರತೆಯ ಒಂದು ಇದು ಬಂದಿದೆ. ಯಾಕೆಂತ ಹೇಳಿದರೆ ನಮ್ಮ ಸ್ತ್ರೀ ಶಕ್ತಿ ಯೋಜನೆಗಳು ಬಹಳಷ್ಟು ಫಲಕಾರಿಯಾಗಿ ಕೆಲಸವನ್ನು ಮಾಡುತ್ತಾ ಇವೆ ಅಂತೇಳಿ ನನ್ನ ಅನಿಸಿಕೆ. ನಾವು ಯಾವುದೇ ದೊಡ್ಡ ಸಭೆ ಸಮಾರಂಭ ಅಲ್ಲಿದ್ದರೆ ನಮ್ಮ ಈ ಸ್ತ್ರೀ ಶಕ್ತಿಗಳ ಈ ಗುಂಪುಗಳಲ್ಲಿ ಸಕ್ರಿಯವಾಗಿ ಕಾರ್ಯವನ್ನು ರೂಢಿಸಿ ನಮ್ಮೆಲ್ಲ ಕಾರ್ಯಗಳನ್ನು ಅದು ಸುಗಮವಾಗಿ ನೆರವೇರ್ತದೆ ಅಂತೇಳಿ ನನ್ನ ಅನಿಸಿಕೆ. ಹಾಗೆಯೇ ಇಂದು ಪದಗ್ರಹಣ ಕಾರ್ಯಕ್ರಮ, ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಅಂತೇಳಿ ಅಂತ ಒಂದು ಸುಂದರವಾದಂಥ ಭವ್ಯವಾದಂಥ ಈ ಒಂದು ಕಾರ್ಯಕ್ರಮ. ನಮ್ಮ ಈ ವೇದಿಕೆಯ ರಚನೆಯನ್ನೇ ನೋಡಿದರೆ ನಾವು ತಿಳಿದುಕೊಳ್ಬಹುದು, ನಮ್ಮ ಹಿಂದಿನ ಗತ ವೈಭವವನ್ನು ರೂಪಿಸುವಂತಹ ನಮ್ಮ ಈ ಒಂದು ವೇದಿಕೆ ಇದನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯವರು ನೆರವೇರಿಸಿದ್ದಾರೆ. ಹಾಗೆಯೇ ನಮಗೆ ಮುಖ್ಯವಾಗಿ ಮನಸ್ಸಿದ್ರೆ ಯಾವುದೇ ಕೆಲಸ ಮಾಡಲಿಕ್ಕೆ ಒಂದು ಮಾರ್ಗ ಸಿಗ್ತದಂತೆ. ಆದರೆ ಮನಸ್ಸು ಇಲ್ಲದಿದ್ದರೆ ನಮಗೆ ಬರೀ ನೆಪ ಮಾತ್ರ ಸಿಗ್ತದೆ ಅಂತೇಳಿ.
ಹಾಗೆಯೇ ನಾವೆಲ್ಲರೂ ಮನಸ್ಸಿಟ್ಟು ಈ ಕೆಲಸವನ್ನು ಪ್ರತಿಯೊಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನನ್ನ ಒಂದು ವಿಜ್ಞಾಪನೆ. ಹಾಗೆಯೇ ಈ 2 ವರ್ಷಗಳ ಕಾಲಾವಧಿಯಲ್ಲಿ ಇಲ್ಲಿ ವಿವಿಧ ಹುದ್ದೆಗಳನ್ನು ಅಧ್ಯಕ್ಷರಾಗಲಿ ಕಾರ್ಯದರ್ಶಿಯಾಗಲಿ ಬೇರೆ ಬೇರೆ ಹುದ್ದೆಗಳಲ್ಲಿದ್ದು ಈ ಕಾರ್ಯಕ್ರಮ ನೆರವೇರಿಸಿಕೊಂಡು ಬಂದಿದ್ದೀರಾ. ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ. ನಿಮ್ಮ ಈ ವರದಿಯನ್ನು ನೋಡುವಾಗಲೇ ಗೊತ್ತಾಗುತ್ತೆ ಭಾರಿ ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗಿದೆ ಅಂತೇಳಿ. ಇನ್ನು ಮುಂದೆ ಬರುವಂತಹ ಈ ಪದಾಧಿಕಾರಿಗಳು ಕೂಡ ಬಹಳ ಅಚ್ಚುಮೆಚ್ಚಿನ ಒಂದು ಪದಾಧಿಕಾರಿಗಳಾಗಿ ಎಲ್ಲರಿಗೂ ಈ ಜನೋಪಕಾರಿ ಕೆಲಸಗಳನ್ನು ಮಾಡುತ್ತಾ ಬರಲಿ ಅಂತೇಳಿ ಮಾಡುವಂತಹ ಶಕ್ತಿಯನ್ನು ಅವರಿಗೆ ಶ್ರೀ ಮಂಜುನಾಥ್ ದೇವರು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಹೂಗುಚ್ಛ ಕೊಟ್ಟು ಗೌರವಿಸುವುದಕ್ಕೆ ಏನೊಂದಿಲ್ಲ. ಶ್ರೀಯುತ ಮೊಹಮ್ಮದ್ ಮೋಹನ್ ಮೇರೆಗೆ ಜಲಜ ಮೇರೆ ಪೂತ ಪುರ್ಪನ್ ಕೊರ್ದು ಇಂಗ್ಲಿಷ್ ಒಂಜಿ ಪಾತೆರೆ ಪ್ರಾಕ್ಟೀಸ್ ಮೇಕ್ ಮೆನ್ಸ್ ಪರ್ಫೆಕ್ಟ್ ಅವು ದುಂಬುದಕ್ಲು ದಾಯ ಮೆನ್ಸ್ ಮಂದದ ಗೊತ್ತಿದ್ದಿ ರಾಜೇಶ್ ಅಣ್ಣ. ಬಟ್ ಮಾತೆರಿಲ್ಲ ನಮ್ಮ ಏಪ ಪ್ರಾಕ್ಟೀಸ್ ಮನ್ಪನ ಡಾನ್ಸ್ ಪ್ರಾಕ್ಟೀಸ್ ಅತ್ತು ನಮ್ಮ ಜೀವನಡು ಬೇತೆ ಬೇತೆ ಅನುಭವಲೇನೆ ನಮ್ಮ ಏತ್ ಪ್ರಾಕ್ಟೀಸ್ ಮಂತ ಒಂದು ಪೋಪನ ಆತ ನಮ್ಮ ಪರ್ಫೆಕ್ಟ್ ಆಪಗೆ ಆತ ನಮ್ಮ ಗಟ್ಟಿ ಆಪಗೆ ಜಾತಿಡತ್ ನಮ್ಮ ಜೀವನ ಕ್ರಮ ಗಟ್ಟಿ ಆಪನು ಅಂಚೆನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪನ್ಪುನ ಒಂಜಿ ಕಡಲ್ ಆ ಕಡಲ್ ಹಿಡ್ದು ಯಾನು ಬೊಗಸೆಡು ನೀರು ದೆತ್ತದು ಎನ್ನ ಕರಜಿಂಜಾವೆ ಪಂಡ ಅವು ಬಹುಶಃ ಸಾಧ್ಯತೆ ಇಜ್ಜಿ ಅಂಚಿನ ಸಂದರ್ಭಡ್ ಎಕಡೆ ವರದಿಡು ಬಾರಿ ಪೊರ್ಲ ಕಂಟೆಡು ಪಂಡೆರು ಕೇವಲ ಸ್ವಸಹಾಯ ಸಂಘದ ಮೂಲಕ ಖಾಲಿ ಹಣಕಾಸುದ ಸಬಲೀಕರಣ ಮಾತ್ರ ಸಂಪೂರ್ಣವಾದ ಒಂದು ಗ್ರಾಮ ವಿಕಾಸ ಆವಡಂದಾಂಡ ಗ್ರಾಮದ ಅಭಿವೃದ್ಧಿ ಆವಡಾಂಡ ಅಲ್ಪ ಆದಿಡ್ದು ಅಂತ್ಯ ಮುಟ್ಟದ ಆದ ಮಾತ ಅವಶ್ಯಕತೆ ಉಂಡು ಐನು ಮಾತ ಜನಕುಲೆನ ಇಲ್ಲ ಬಾಕಲ್ಗ ಬಹುಶಃ ರಾಜೇಶ್ ಅಣ್ಣನ ಪನ್ನೊಂದಿತ್ತೆ 10-15 ವರ್ಷದ ದುಂಬು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮೂಲಕನೇ ಸಮಾಜ ಪರ ಕೆಲಸಗೂ ಯಾನ ಕೈಜ ಪಾಡ್ನಾಲ್ ಯಾನ ದಾಯಪಂತ ಪಂಡ ಬಂದುಳೆ ಏಪ ನಿಸ್ವಾರ್ಥವಾದ ಸಮಾಜಮುಖಿಯಾದ ನಮ್ಮ ಕೆಲಸ ಮಲ್ಪನ ಅವು ರಾಜಕೀಯವಾದಪ್ಪು ಶೈಕ್ಷಣಿಕವಾದ ಸಾಮಾಜಿಕವಾದಪ್ಪು ನಿಕ್ಲೆಗೆ ಒವೇ ಒಂಜಿ ಕ್ಷೇತ್ರಡು ನಿಕ್ಲೆನ ಪ್ರತಿಭೆ ಅತನ ನಿಖಲ್ ಮನ್ಪುನಂಚಿನ ಆ ನಿಸ್ವಾರ್ಥ ಗುಣದ ಸೇವೆ ನಿಕ್ಲೇನು ಒಂಜಿ ದಿನ ಕೈಪತ್ತಣ್ಣು ಅಂಚಿನ ಕೈಪತ್ತನ ಸಂದರ್ಭಡಿನಿ ನಿರ್ಗಮನ ಸದಸ್ಯರಿಗೆ ಅಧ್ಯಕ್ಷರನಕ್ಲೆಗೆ ಬಾರಿ ಪೊರ್ಲುಡು ಶಾಲ್ ಪಾಡ್ದು ಅಕ್ಲೆಗೆ ಒಂಜಿ ಸ್ವಾಗತ ಮಲ್ತಾರೆ ಅಂಚ ಪಂಡದಕ್ಲೆ ಬಾರಿ ಖುಷಿ ಆದಪ್ಪು ನಾನು ಇಂಕ್ಲನ ಜವಾಬ್ದಾರಿ ಮುಗಿನ ಖಂಡಿತ ಇಜ್ಜಿ ದಯಪನ್ನಾಗ ಮಲ್ಲಣ್ಣನ ಜವಾಬ್ದಾರಿ ಮುಗಿದು ಎಲ್ಲಿ ಅಣ್ಣಾಗ ಕೊರ್ನಾಗ ಆಯ್ ಬೆರಿ ಬೊಟ್ಟುಂಡ ಮಾತ್ರ ಆ ಶಾಲು ಪಾಡ್ನೆಟ್ಲ ಬಾರಿ ಪೊರ್ಲದ ಅರ್ಥಣ್ಣು ಜವಾಬ್ದಾರಿನ ಪುಗೆಲು ಪಾಡ್ನತ ಒಟ್ಟುಗು ಆಗ ಬಚ್ಚಿನಾಗ ಒಂಜಿ ಚೂರು ಮಲ್ಲಣ್ಣೆ ಪೋದು ಬೆಗರೊಚ್ಚೆಂಡ ಮಾತ್ರ ಆ ಬೆಗರದ ಬೆಲೆದಾದ ಅಂದು ಎಲ್ಲಿ ಅಣ್ಣಾಗ ಗೊತ್ತಾಪುಂಡಿಗೆ ಒಂದು ಹಿರಿಯಾಕಲು ಪಂತಿನ ಅಂಚಿನ ಪಾತೆರ ಅಂಚಿನ ಸಂದರ್ಭಡು ಬಂದುಲೆ ಇನ್ನು ವಿಶೇಷವಾದ ಜನಸಾಗರ ಸೇರಿದೊಂಡು ಈತೆ ಹತ್ತು ಎಂಗೆ ಗೊತ್ತುಂಡು ಗ್ರಾಮಾಭಿವೃದ್ಧಿದ ಕಾರ್ಯಕ್ರಮ ಪಂಡ ಐಕ್ ಏತು ಒಂಜಿ ಪೊಲಬುಂಡು ಏತು ಒಂಜಿ ಪೆರ್ಮೆ ಉಂಡು ಅಂಚಿನ ಸಂದರ್ಭಡು ನಿಸ್ವಾರ್ಥವಾದ ಬಹುಶಃ ಬೇತೆ ಬೇತೆ ಯೋಜನೆದ ಮೂಲಕ ತೂದುಪ್ಪ ಹನಿ ಹನಿ ಕೂಡಿದರೆ ಹಳ್ಳ ತೆನೆ ಕೂಡಿದರೆ ಬಳ್ಳ ಅಂತ ನಾನೊಂದು ಕಡೆಟ್ಟು ಪನ್ಪೇರು ಗ್ರಾಮಾಭಿವೃದ್ಧಿ ಯೋಜನೆಲ್ಲ ಅಂಚೆನೆ ನಮ್ಮ ಏಪ ನಮ್ಮ ಐನು ಸಂಪೂರ್ಣವಾದ ಉಪಯೋಗ ಮನ್ಪನ ಆ ಯೋಜನೆದ ಬೇತೆ ಬೇತೆ ಸೇವೆಲೇನೊಪ್ಪು ಅತಂಡ ಐಟು ತಿಕ್ಕುನ ಸವಲತ್ತು ನೊಪ್ಪು ಸರಿಯಾಯಿನ ಸಮಯಗ ಸರಿಯಾದ ಉಪಯೋಗ ಮಲ್ಪನ ಅಪಗ ಖಂಡಿತವಾದಲ ನಮ್ಮ ಬದುಕಲ ಸಾರ್ಥಕ ಆಪುಂಡು ಈ ಯೋಜನೆಗೆ ಸೇರ್ನಾಗ ಸಾರ್ಥಕ ಆಪುಂಡು ದುಮ್ಮದ ಕಾಲಡಿತ್ತನು ಸ್ವಸಹಾಯ ಸಂಘ ಪಂಡ ಅವು ಲೋನ್ ದೆಪ್ಪೆರಲ್ಲ ಲೋನ್ ಕಟ್ಟಾರಲ್ಲ ಬೊಕ ಏತು ಸಂಘಲುಂಡ ಆತು ಸಂಘಕ್ಕೂ ಸೇರಿ ನೀ ಮೇಡ್ದು ಆಮೇಡ್ದು ವಹಿವಾಟು ದಯಪನ್ನ ವಹಿವಾಟು ವಸಂತಲಕ ಲಾಸ್ಟಿಗೂ ಸಂಘಲ ಬಡ್ಚಿ ಇಲ್ಲದಕ್ಕೆ ನಾಡೊಂದು ಬರ್ಪನ ಅಂಚಿನ ಸಂದರ್ಭಲು ನಿಕ್ಲ ಜೀವನೋಡು ಬರ್ಪನ ಬಡ್ಚಿ ವಾಸಂಗುಗ್ಲ ಸೇರ್ಲೆ ನಿಕ್ಲ ಕೆಪಾಸಿಟಿ ನಿಕ್ಲಿಗೆ ಏತು ತಾಕತ್ತುಂಡ ಜೀವಡತ್ ನಿಕ್ಲಿಗೆ ಐನು ಸಂದಾವನಂಚಿನ ತಾಕತ್ತಿಯತ್ತುಂಡ ಐತ ಮೂಲಕ ಬಹುಶಃ ಕೇಂದ್ರ ಸರ್ಕಾರದ ಒಂಜಾತ ಬಗ್ಗೆ ಪಂಡರು ಬಹುಶಃ ಗೊತ್ತುಪ್ಪು ಇನ್ನು ವಿಶ್ವಗುರುವೆ ಪ್ರಧಾನಿ ಮಂತ್ರಿ ನಮ್ಮ ಮೋದಿಜಿಯರ ಕೊರ್ಪನಂಚಿನ ಪೊಂಜೋಲೆಗೆ ಇಟ್ಲ ವಿಶೇಷವಾದಪ್ಪು ಅಣ್ಣನಕ್ಲೆಗಾದಪ್ಪು ಇನ್ನು ಮುದ್ರಾ ನಿಕ್ಲ ಆಲ್ರೆಡಿ ಸ್ಮಾರ್ಟ್ ಕಾರ್ಡ್ ಮಾತ್ರ ಯೂಸ್ ಮಂತೊಂದುಲ್ಲ ಇನ್ನು ಮುದ್ರಾ ಯೋಜನೆದ ಮೂಲಕ ಸ್ವಾಉದ್ಯೋಗ ಮನ್ಪುನಾಂಡ ಇಂಕ್ಲ ಒಂಜಾತ ದಕ್ಷಿಣ ಕನ್ನಡ ಜಿಲ್ಲೆಡಿಯಾನು ಪೋನಾಗ ಏತೋ ಸ್ತ್ರೀ ಶಕ್ತಿಲು ಅಂಚೆನಿಂಚಿನ ನಿಕ್ಲ ಸ್ವಸಹಾಯ ಸಂಘದಕ್ಲು ಗುಂಪು ಸಾಲಗು ಮಾತ ಭಾರಿ ಒಂಜಿ ಐತ ಬಗ್ಗೆ ಉತ್ಸಾಹವಾದುಲ್ಲೆ ಬಹುಶಃ ಮುದ್ರಾ ಯೋಜನೆದ ಮೂಲಕ ಬಾಲಕಿಶೋರ ಸಾಲ ನಿಕ್ಲ ವಾ ಬ್ಯಾಂಕ್ ಅಕೌಂಟ್ ಉಂಡ ಅಂಚಿನ ಬ್ಯಾಂಕ್ಲೆಗೆ ಪೋದು ನಿಕ್ಲ ಗುಂಪು ಅತ್ತಂಡ ನಿಕ್ಲ ಸ್ವಂತದಾದ ಹಣ ಮನ್ಪುನ ನಿತ್ತಂಡ ಸರಿಯಾಯಿನ ದಾಖಲಾತಿದ ಮೂಲಕ ನಿಕ್ಲೆ ಗೊತ್ತು ಒಂಜಿ ದಾಖಲಾತಿ ಸರಿ ಇಜ್ಜಿನಲ್ಲ ನಿಕ್ಲೆನ ಬ್ಯಾಂಕ್ ವ್ಯವಹಾರ ನಡಪುಜಿ ಸೊ ಅಂಚಿನ ಸಂದರ್ಭದ ಬಂದುಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇವಲ ಸ್ವಸಹಾಯ ಸಂಘದ ನಿರ್ವಹಣೆ ಅತ್ತಂಡ ಸಾಲ ಸವಲತ್ತು ಅತ್ತಂಡ ನಮ್ಮನ್ನು ಸಾಧನಾಶೀಲರಾದ ಮನ್ಪುನೆತ್ತು
ಸಾಮರಸ್ಯದ ಜೀವನಗೂ ಒಂಜಿ ಮಾಮಲ್ಲ ಪ್ರತೀತಿಯಾದ ಇನ್ನು ಊರೊರ್ಮೆ ಕೆಲಸ ಮಂತೊಂದುಂಡು ಇಂಚಿನ ಜಾತಿ ಮತ ಭೇದ ಬುಡ್ದು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲಾದ ಸಾಮರಸ್ಯದ ಜೀವನನ ನಡಪಾಗ ಓವೇ ಪಕ್ಷ ಓವೇ ಉಪ್ಪು ಅವು ಖಾಲಿ ಒಂಜೇ ಪೊತ್ತುಗು ಮಾತ್ರ ಅಣ್ಣ ನಮ್ಮ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಆದ ನಮ್ಮ ಏಪ ಗ್ರಾಮದ ಬಗ್ಗೆ ಚಿಂತನೆ ಮನ್ಪೋನ ನಮ್ಮ ಇಂಚ ಸುಕೊಟ್ಟುಲ್ಲನ ಪರರ್ನ ಬಗ್ಗೆ ಪಂಡ ನನೂರಿನ ಬಗ್ಗೆ ಚಿಂತನೆ ಮನ್ಪೋನ ಅಪ್ಪಗ ನಮ್ಮ ಜೀವನ ಖಂಡಿತವಾದ್ಲ ಸಾರ್ಥಕ ಆಪುಂಡು ಪನಂದು ಬಹುಶಃ ದುಂಬತ್ತ ಜವಾಬ್ದಾರಿ ಮಾತ ಎಂಕ್ಲನ ಅಣ್ಣ ನಕಲ್ನ ಅಕ್ಕ ನಕಲನ ನೆಲೆಟ್ಟು 2 ವರ್ಷ ಬಾರಿ ಪರ್ಲ ಕಂಟಿಡು ನಿಕ್ಲನ ಜವಾಬ್ದಾರಿ ಇಡೀ ಒಂಜಿ ಕೊಣಾಜೆ ಕ್ಷೇತ್ರದ ಮಾತಾ ಸ್ವಸಹಾಯ ಸಂಘ ಒಂಜೊಂಜಿ ಇಲ್ಲಗ ಬುಲ್ಪಾದ ಬರಡ ಪನ್ಪುನ ಎಡ್ಡೆಪ್ಪುದ ಒಟ್ಟುಗು ಮಾತೆರೆಗಳ ಎಡ್ಡಾವಡು ನಮ್ಮಿಂಚಿನ ದೈವದೇವರ ನಿಕ್ಲನ ಮಾತ ಕೈಪತ್ತಡು ಪನಂದು ಅಧಿಕಾರ ಹಸ್ತಾಂತರದ ಕುರಿತು ಅಧಿಕಾರ ಜವಾಬ್ದಾರಿ ಹಸ್ತಾಂತರ ಮಲ್ಪುನಂಚಿನ ಕುರಿತು ಚಾವಡಿಡು ಪುಣಂಚಿನ ಅಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಮಲ್ಪುನಂಚಿನ ಕುರಿತು నేనే బిన్నెరైన శ్రీత మొహమ్మద్ నూర్ నడపరాదు కోడు పండుగ ఇంకలికేనొందుಲ್ಲ ನೆತ್ತಡಿಗೆ ಮಾತ ಬಿನೆಲ್ಲ ಕೈ ಸೆಸೋದ ಯೋಜಿ ಲೇಸನ್ ನಡಪದು ಕೊರಡು ಸುರುಕಾದ ಹರೇಕಲ ಒಕ್ಕೂಟ ನಿರ್ಗಮನ ಎಡ್ಡ ರೀತಿಯ ಒಕ್ಕೂಟ ನಡಪರಾದು ಕೊರ್ಲೆ ಪಂಪಿನ ಶುಭ ಹಾರೈಕೆದೊಟ್ಟಿಗೆ ಅಧಿಕಾರ ಹಸ್ತಾಂತರ ಬಿನ್ನೆರ್ನ ಸಮ್ಮುಖಗಳು ನಡತೊಂದುಂಡು ಬೇಗ ರೆಡಿಯಾಲೆ ಉಷಾ ಯೋಗಿನಿ ಸಬಿತಾ ಜೋಹ್ರಾ ಸಮೀರಾ ಅಂಚನೆ ನೂತನ ಓದಾಯಿಕೆನ ಸುನಂದ ಯಶೋಧ ಶೆಟ್ಟಿ ಹಾಜಿರಾ ಭಾರತಿ ಗಟ್ಟಿ ಪೂರ್ಣಿಮಾ ಮಮತಾಜ್ ಅಂಚನೆ ಐತೊಟ್ಟಿಗೆ ಸೇವಾ ಪ್ರತಿನಿಧಿ ಮೇಲ್ವಿಚಾರಕರು ಸಹಕಾರ ಮಾಡ್ಬಿಡಿಕೆನೊಂದಿಲ್ಲ ಜೋರಾದ ತಾಟಿ ಬಡ್ದಿಕ್ಕೆ ಸಹಕಾರ ಒಪ್ಪೋಡು ದುಂಬುಗು ಅಮ್ಲ ಮುಗರು ಮದಕ ಒಕ್ಕೋಡು ರೆಡಿ ಆಡು ಗಣೇಶ್ ಬಕ್ಕಲ ಪ್ರಭಾಕರ್ ಗಟ್ಟಿ ಪವಿತ್ರಕೆ ಹರಿನಾಕ್ಷಿ ಸಂಶಾದ್ ಅಂಚನೆ ನೂತನ ಓದಾಯಿಕೆನ ಪುಷ್ಪರಾಜ್ ಶೆಟ್ಟಿ ಸುನೀತಾ ಅಗ್ನೇಸ್ ಡಿಸೋಜಾ ಮಾರ್ಸೆಲ್ ಡಿಸೋಜಾ ಯಶೋಧ 2 ವರ್ಷದ ಅವಧಿಡೆ ನಿಖುಲ್ನ ಪುಗೇಲಿಗೆ ಎಂಕಲೆ ಅಧಿಕಾರನು ಪಾಡ್ಯ ಸಂತೋಷಡು ಸ್ವೀಕಾರ ಮಲ್ಪಲೆ ಪಂಪಿನ ಶುಭ ಹಾರೈಕೆಯ ಒಟ್ಟಿಗೆ ಅಧಿಕಾರ ಹಸ್ತಾಂತರ ಬಿನ್ನೆರ ಸಮ್ಮುಖಡು ನಡೆತೊಂದುಂಡು ಅಮ್ಲಮಗರ ಒಕ್ಕೂಟದಗಳು ಅಮ್ಲಮಗರ ಮದಕ ಒಕ್ಕೂಟದ ರೆಡಿಯಾಲೆ ಗಣೇಶ್ ಬೆಕ್ಕಲ ಪ್ರಭಾಕರ್ ಗಟ್ಟಿ ಪವಿತ್ರಕೆ ಹರಿನಾಕ್ಷಿ ಸಂಶಾದ್ ಅಂಚನೆ ನೂತನ ಉದಾಯಕನ ಪೂರ್ವರಾಜ್ ಶೆಟ್ಟಿ ಪುಷ್ಪರಾಜ್ ಶೆಟ್ಟಿ ಸುನೀತಾ ಅಗ್ನೇಶ್ ಡಿಸೋಜಾ ಮಾರ್ಸೆಲ್ ಡಿಸೋಜಾ ಯಶೋಧ ಐದುಂಬಗು ಕೋಟ್ರೆಗುತ್ತು ಒಕ್ಕೂಟದ ರಾಜೇಶ್ ಆಚಾರ್ಯ ಸುಕುಮಾರ್ ಹೇಮಲತಾ ಫಿಲೋಮಿನಾ ಪ್ರದೀಪ್ ಹೊಸದಾಯಿಕೆಯ ವಿಜಯ್ ದಯಾನಂದ್ ಶೆಟ್ಟಿ ಭಾರತಿ ಜ್ಯೋತಿ ಮೈಮುನಾ ಒಟ್ಟಿಗೆ ಅಧಿಕಾರ ಹಸ್ತಾಂತರ ಚಾವಡಿಡಿ ನಡೆತೊಂದುಂಡು ಸ್ಮರಣಿಕೆ ಅಂಜನೆ ನಮ್ಮ ಯೋಜನದ ನೆಂಪದ ಕಾಣಿಕೆಯನ್ನು ಕೊಟ್ಟು ಗೌರವಿಸೋದು ಜೋರಾದ ನಿಖಲ್ನ ತಾಟಿದ ಶಬ್ದ ನಿರಂತರವಾದ ಬರಂದುಪ್ಪಡು ದುಮುಗು ಕೋಟೆಗುತ್ತು ಒಕ್ಕೂಟದ ಅಧ್ಯಕ್ಷರು ರಾಜೇಶ್ ಆಚಾರ್ಯ ಸುಕುಮಾರ್ ಹೇಮಲತಾ ಫಿಲೋಮಿನಾ ಪ್ರದೀಪ್ ಅಂಜನೆ ಹೊಸದಾಯಕನ ವಿಜಯ್ ದಯಾನಂದ್ ಶೆಟ್ಟಿ ಭಾರತಿ ಜ್ಯೋತಿ ಮೈಮುನಾ ಐದು ಬೊಕ್ಕ ಒಡಕಿನ ಒಕ್ಕೂಟ ತಯಾರಾವಡು ಆಯ್ನಾತ್ ಬೇಗ ಬೇಗ ಬತ್ತು ನಮ್ಮೊಟ್ಟಿಗೆ ಸಹಕಾರ ಮಾಡಲು ಜೋರಾದ ನಿಖಲ್ನ ತಾಟಿದ ಸೊಡ್ಡು ಬರಂದೇ ಒಪ್ಪಾಡು ದುಮುಗು ಒಡಕಿನ ಕಟ್ಟೆ ರವೀನಾ ವಿಜಯ್ ಲಕ್ಷ್ಮೀಶ ವಿಶಾಲಾಕ್ಷಿ ಶ್ರೀಧರಾಚಾರ್ಯ ನಿಖಲು ಬಲತಮಿಟ್ಟು ದುಮುಗು ಮಂಜನಾಡಿ ಎ ಒಕ್ಕೂಟದ ಶೀನಾ ಕುಲಾಲ್ ಚಂದ್ರಕಲಾ ಸುಭದ್ರ ಜಗನ್ನಾಥ್ ಶೆಟ್ಟಿ ಶಾಂಭವಿ ಅಂಚನೆ ಹೊಸತಾಯಿಕೆಯ ಜಯಲಕ್ಷ್ಮಿ ಸಂತೋಷ್ ಆಚಾರ್ಯ ಸುಜಾತ ಅಶ್ವಿನ್ ರೈ ಪ್ರಮೀಲಾ ಸಿ ಶೆಟ್ಟಿ ನಮ್ಮೊಟ್ಟಿಗೆ ಬೇಗ ಬೇಗನೆ ಕೈ ಜೋಡಿಸೋ ನಿಖಲು ಮಂಜಾಡಿ ಎ ಒಕ್ಕೂಟದ ಸೀನಾ ಕುಲಾಲ್ ಚಂದ್ರಕಲಾ ಸುಭದ್ರ ಜಗನ್ನಾಥ್ ಶೆಟ್ಟಿ ಶಾಂಭವಿ ನೂತನದಾಯಿಕೆಯ ಜಯಲಕ್ಷ್ಮಿ ಸಂತೋಷ ಆಚಾರ್ಯ ಸುಜಾತ ಅಶ್ವಿನ್ ರೈ ಪ್ರಮೀಲಾ ಸಿ ಶೆಟ್ಟಿ ಅಂಚನೆ ಸೇವಾ ಪ್ರತಿನಿಧಿ ಪಕ್ಕ ಮೇಲು ವಿಚಾರಕ್ಕೆ ನಮ್ಮೊಟ್ಟಿಗೆ ಸೇರಿದ ಯೋಜಿ ಲೇಸನ್ ಪರಿಪೂರ್ಣ ಸುಧಾರಿಸಿಕೊಳ್ಳುವ ಪ್ರೀತಿಪೂರ್ವಕ ಮಂಜನಾಡಿ ಎ ಒಕ್ಕೂಟ ದುಮುಗು ಮಂಜನಾಡಿ ಬಿ ಒಕ್ಕೂಟ ಸುರೇಂದ್ರ ಕುಲಾಲ್ ಸುಧಾಕರ್ ಸರಿತಾ ದಾಮೋದರ್ ಧನಂಜಯ ಹೊಸ ಆಯ್ಕೆಯ ಶಿವರಾಮ್ ಕುಲಾಲ್ ಕೇಶವ್ ಕುಲಾಲ್ ರೇಷ್ಮಾ ನೆಬಿಸಾ ಪ್ರದೀಪ್ ಆಚಾರ್ಯ ಮಂಜನಾಡಿ ಬಿ ಒಕ್ಕೂಟ
ಮಂಜನಾಡಿ ಎ ಒಕ್ಕೂಟದ ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮ ನಡೆದೊಂದು ದುಮ್ಮಗು ಮಂಜನಾಡಿ ಬಿ ಒಕ್ಕೂಟ ಸುರೇಂದ್ರ ಕುಲಾಲ್, ಸುಧಾಕರ್, ಸರಿತಾ, ಮಂಜನಾಡಿ ಬಿ ಒಕ್ಕೂಟದ ಸುರೇಂದ್ರ ಕುಲಾಲ್, ಸುಧಾಕರ್, ಸರಿತಾ, ದಾಮೋದರ, ಧನಂಜಯ, ಅಂಜನೆ, ಕೇಶವ ಕುಲಾಲ್, ಜನಾರ್ದನ್, ಶೋಭಾ ರೈ, ಶಾಹಿದಾ ಬಾನು, ಕೃಷ್ಣಪ್ಪ. ನಿರ್ಗಮನ ಪದಾಧಿಕಾರಿಗಳು ಸುರೇಂದ್ರ ಕುಲಾಲ್, ಸುಧಾಕರ, ಸರಿತಾ, ದಾಮೋದರ, ಧನಂಜಯ, ಕೇಶವ ಕುಲಾಲ್, ಜನಾರ್ದನ, ಶೋಭಾ ರೈ, ಶಾಹಿದಾ ಬಾನು, ಕೃಷ್ಣ. ಗ್ರಾಮ ಚೌಡ ಒಕ್ಕೂಟದ ಪದಾಧಿಕಾರಿಗಳು ಅಂಚನೆ ನೂತನವಾದ ಆಯ್ಕೆ ಪದಾಧಿಕಾರಿಗಳು ತಯಾರಾದ ಪೋಡು ಬಿ ಒಕ್ಕ ಸಿ ಒಕ್ಕೂಟದ ಪದಾಧಿಕಾರಿ ಕಾರ್ಯಕ್ರಮ ನಡೆದೊಂದು ಹಸ್ತಾಂತರ ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮ ನಡೆದೊಂದು ಜರಾದ ನಿಖಿಲ ತಾಟಿದ ಶಬ್ದ ಬರೋದು ನಿರಂತರದ ಬರೋದು ಪಡೆ. ಎಡ್ಡ ರೀತಿಗೆ ನಡಪುಡಾದೆ ಕೊರ್ಲೆ ಪಂಪಿನ ಶುಭ ಹಾರೈಕೆದೊಟ್ಟಿಗೆ ಅಧಿಕಾರ ಹಸ್ತಾಂತರ ಚಾವಡಿಡೆ ಬಿನ್ನಿರ ಸಮ್ಮುಖಡು ಆವನ್ನುಂಡು. ಗೋಳ್ಯಾರು, ಗಂಗಾಧರ ಶೆಟ್ಟಿ, ರಾಜೀವಿ, ಸೋಮಪ್ಪ, ಮಾಧವ, ಕಿಶೋರ್ ಕುರ್ವಾರ್, ಸುಮಿತ್ರಾ. ಗಂಗಾಧರ ಶೆಟ್ಟಿ, ರಾಜೀವಿ, ಸುಮಿತ್ರಾ, ಮಾಧವ, ಕಿಶೋರ್ ಕುಮಾರ್. ಹೊಸತೈನ, ಕಮಲ, ಮಂಜುಳಾ, ನಾರಾಯಣ, ದಯಾನಂದ, ಭರತ್ ಕುಮಾರ್. 2 ವರ್ಷದ ಅವಧಿಡೆ ಅಧಿಕಾರಣ ಮಲ್ತ ನನ್ನ ತುಂಬುಗು ನಿಖಿಲೆಗಳ ದೇವರು ಆಯುರಾರೋಗ್ಯ ಭಾಗ್ಯನು ಕೊರದು ನಡಪುರಾದು ಕೊರಡೆ ಪಂಪಿನ ಶುಭ ಆರೈಕೆದ ಒಟ್ಟಿಗೆ ಬಿನ್ನೆರೆ ಸಮ್ಮುಖಡು ಅಧಿಕಾರದ ಹಸ್ತಾಂತರ ಆವೊಂದು ಒಟ್ಟಿಗೆ ಸೇವಾ ಪ್ರತಿನಿಧಿನ ಮೇಲ್ವಿಚಾರಣೆ ಮಾಡಿ ಸಹಕಾರ ಮಾಡ್ಕೊಡು. ಜೋರಾದ ನಮ್ಮ ಸದಸ್ಯರನ್ನ ತಾಟಿದ ಸೌಂಡ್ ಬರಂದು ಕೊಡು. ಪ್ರತಿ ತಿಂಗಳು ಮೀಟಿಂಗ್ ಆನಾಗ ಕುಲ್ಲೊಂದು ದಾಖಲಾತಿದ್ದು ನಮ್ಮೊಟ್ಟಿಗೆ ಸಹಕಾರ ಮಂತಿನ ದಾಖಲಾತಿ ಸದಸ್ಯರುಗಳ ವಿವರ ಪಟ್ಟಿ ಕೊಡುವುದಿಲ್ಲ. ಆಯ್ನಾತ ಬೇಗ ಬಂದ ದಾಖಲೆ ಸದಸ್ಯರುಗಳು ನಿಖಿಲ 2 ವರ್ಷದ ಅವಧಿಡೆ ದಾಖಲಾತಿ ಸಮಿತಿದ ಬೆಂಚಿಡುಕೊಳ್ಳುವುದು ದಾಖಲಾತಿನ ಮಲ್ತದೆ. ಮಲ್ತಿನಂಚಿನ ಸೇವೆಗೆ ನಿಖಿಲೆಗೆ ದೇವರೇ ಆಯುರಾರೋಗ್ಯ ಭಾಗ್ಯನು ಕೊರದು ನಡಪುಡಾದು ಕೊರಡೆ ಭಿನ್ನೆಡೆ ಕೈಟು ಈ ನೆನಪುದ ಒಂಜಿ ಸ್ಮರಣಿಕೆ ನಿಖಿಲೆ ಸ್ವೀಕಾರ ಮಲ್ಪೋಡು. ದುಮ್ಮಗು ಹರಕಲ ಒಕ್ಕೂಟ ರಮ್ಲತ್, ರಾಧಾ, ರಾಜೀವಿ, ಲಾವಣ್ಯ, ಸೆಪಿಯ ಬೇಗ ಬರ್ತದೆ ನಿಖಿಲಿಂಗ ನೆಂಬದ ಕಾರ್ಯಕ್ರಮ ಮಾಡಿ ಸಹಕಾರ ಮಲ್ಪಡು. ಹರೇಕಲ ರಮ್ಲತ್, ರಾಧಾ, ರಾಜೀವಿ, ಲಾವಣ್ಯ, ಸೆಪಿಯ. ರಾಜಗುಡಿ ಒಕ್ಕೂಟ ಮೀನಾಕ್ಷಿ, ಪೂರ್ಣಿಮಾ ನೆಂಬದ ಕಾರ್ಯ ಬಂದಿಗ್ಲಿಕ್ಕೆ ಏನೋದಿಲ್ಲ. ಹರೇಕಲ ಒಕ್ಕೂಟ ರಮ್ಲತ್, ರಾಧಾ, ರಾಜೀವಿ, ಲಾವಣ್ಯ, ಸೆಫಿಯಾ. ರಾಜಗುಡ್ಡ ಒಕ್ಕೂಟ ಮೀನಾಕ್ಷಿ, ಪೂರ್ಣಿಮಾ, ಶಮೀರಾ, ಮೈಮುನಾ. ಫಿಲಿಪ್ ಫಾಯ್ಸ್, ವಿನಯ, ಸತೀಶ್ ಕುಮಾರ್. ಮದಕ ಒಕ್ಕೂಟದ ದಾಖಲಾತಿ ಸದಸ್ಯರುಗಳು ಮಮತಾ, ಆಗ್ನೆಸ್, ಫಿಲಿಪಾಯ್ಸ್, ವಿನಯ, ಸತೀಶ್ ಕುಮಾರ್. ಕೋಟ್ರದ ಒಕ್ಕೂಟ ಸಾವಿತ್ರಿ, ಕವಿತಾ, ಕೈರುಣಿಸ, ಜ್ಯೋತಿ. ಎಸ್ಐ ಖಾನ್, ದೇವಕಿ, ಭಾರತಿ, ಪುಷ್ಪಲತಾ, ಮೀನಾಕ್ಷಿ. ಒಡಕೆರೆಗಟ್ಟ ಎಸ್ಐ ಖಾನ್, ದೇವಕಿ, ಭಾರತಿ, ಪುಷ್ಪಲತಾ, ಮೀನಾಕ್ಷಿ. ಐರ್ಗಬ್ಬು ಕೊಣಾಜೆ ಅನಿತಾ, ಶಾರದಾ, ಹೇಮಲತಾ, ಉಷಾ, ನಿಶಾ. ಅನಿತಾ, ಶಾರದಾ, ಹೇಮಲತಾ, ಉಷಾ, ನಿಶಾ. ಶರ್ಮಿಳಾ, ಹೇಮಾವತಿ, ಲೋಲಾಕ್ಷಿ, ಚೈತ್ರ. ಅಸೈಗೊಲಿ, ವಂದನಾ, ಶರ್ಮಿಳಾ, ಹೇಮಾವತಿ, ಲೋಲಾಕ್ಷಿ, ಚೈತ್ರ. ಮಂಜನಾಡಿ ಎ ರಾಜೀವಿ, ಬಾಲಕೃಷ್ಣ, ಸುರೇಶ್, ಚಂದ್ರಶೇಖರ್. ಮಂಜನಾಡಿ ಎ ರಾಜೀವಿ, ಬಾಲಕೃಷ್ಣ, ಸುರೇಶ್, ಚಂದ್ರಶೇಖರ್. ಮಂಜನಾಡಿ ಎ ಮಂಜನಾಡಿ ಬಿ ಜನಾರ್ದನ, ಯೋಗೀಶ್,
ಉಮಾವತಿ ಅಶೋಕ್ ಪೂಜಾರಿ ಸುರೇಶ್. ಮಂಜನಾಡಿ ಬಿ ಜನಾರ್ದನ ಯೋಗೀಶ್ ಉಮಾವತಿ ಅಶೋಕ್ ಪೂಜಾರಿ ಸುರೇಶ್. ಮಂಜನಾಡಿ ಸಿ ಅಂದ್ರೆ ನಿಖಲೇನೆ ಪೂರೆಗಳ ಎ ಗ್ರೇಡ್ ಒಡಿಟೆಡ್ ಎ ಗ್ರೇಡ್ ಬತ್ತಿನ ಮತ್ತಿನ ನಮ್ಮ ದಾಖಲಾ ಸಮಿತಿ ಸದಸ್ಯರಿಗೆ ಸ್ವಲ್ಪ ಸಂಬಂಧ ಜೋರಾದ ತಾಟಿ ಬರೆದ ಮಕ್ಕಳಿಗೆ ಸಹಕಾರ ಕೊಡು. ಒಂಜಿ 15 ಅಥವಾ 14 ವರ್ಷ ಈ ಒಂಜಿ ಪ್ರದೇಶಡು ಮಸ್ತ್ ಬಂಗೊಡೆತ್ತಿನ ಮಾತ ಸಮುದಾಯದಕ್ಲೇನೆ ಒಂಜಿ ಎಡ್ಡೆ ಸಾಧಿಗೆ ಕೊಣಪಿನಂಚಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಖಂಡಿತವಾದ ಈ ಒಂಜಿ ಜಿಲ್ಲೆಗೆ ಮಸ್ತ್ ಸಾಕಾರ ಆತಂದು ಅವಕ್ಕಾದ ಪೂಜ್ಯ ಕಾವೆಂದರನ ಏತ್ ಅಭಿನಂದನೆ ಮಾಡ್ತಿದ್ದಲ್ಲ ಅವು ಯಾರಂದು ಖಂಡಿತವಾದ ಸ್ವಾಮಿ ವಿವೇಕಾನಂದರು ಮೊಹಮ್ಮದ್ ಪೈಗಂಬರ್ ಅದುಪಾಡು ಏಸು ಕ್ರಿಸ್ತರಾವ್ ಅದುಪಾಡು ಮುಕುಲ್ನ ಶಾಂತಿದ ಸಂದೇಶ ಧರ್ಮಸ್ಥಳ ಪೂಜ್ಯ ಕಾವಂದರು ಈ ದೇಶಗೂ ಸಾರ್ದೇರು ಅಂಚ ಅದುಪುನಗ ಆರು ಕೈಪಾಡ್ದನ ಪ್ರತಿಯೊಂದು ವಸ್ತುಲ ಅವಿನಿ ಬಂಗಾರಾದ ಈ ದೇಶಡು ಆ ಒಂದೊಂದು ಖಂಡಿತವಾದ ಅರೆಗೆ ನನಲಾತ್ ಈ ಒಂಜಿ ದೇಶಗೂ ಸೇವೆ ಕೊರ್ಪಿನ ಭಾಗ್ಯ ಆ ಪರಮಾತ್ಮೆ ಕೊರಡಂದು ದೇವರಡ ನಟ್ಟೊಂದು ಇನಿ ಜವಾಬ್ದಾರಿ ಹಸ್ತಾಂತರ ಮಲ್ತಿನ 7 ಗ್ರಾಮದ ಮಾತ ಪದಾಧಿಕಾರಿಗಳನ್ನ ಜವಾಬ್ದಾರಿ ಎಡ್ಡೆ ರೀತಿಯಲ್ಲಿ ನಡಪಡು ಆ ಒಂಜಿ ಕೊರ್ತಿನ ಜವಾಬ್ದಾರಿನೇ ಪೊರ್ಲುಡು ಮುಗಿಪಾಯರೆ ನಿಕ್ಲೆಗ್ ಶ್ರೀ ಮಂಜುನಾಥ ದೇವರು ಆಶೀರ್ವಾದ ಕೊರಡು ಪಣೊಂದು ಇನಿ ನಮ್ಮ ಜಿಲ್ಲೆಡು ರಾಜ್ಯಡು ಧರ್ಮಸ್ಥಳ ಪೂಜ್ಯ ಕಾವೆಂದರು ಮಸ್ತ್ ಎಡ್ಡೆಡ್ಡೆ ಕಾರ್ಯಕ್ರಮವನ್ನು ಮಲ್ತೊಂದು ಬೈದೇರಿ ಇನಿ ರಾಜಕೀಯ ರಹಿತವಾದ ಒಂಜಿ ಸಂಘಟನೆ ಈ ರಾಜ್ಯಡು ಉಪ್ಪುನಿಂದ ಅಂಡ ಅವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪನ್ಪುಣೆಗೆ ಅವು ತಪ್ಪಾವಂದು ಅಂಚಾದುಪುನಗ ಮಾತಾ ಜಾತಿ ಮಾತಾ ಧರ್ಮದಕ್ಲೇನೆ ಒಂಜೆ ತಕ್ಕೆಡು ಕೊಣುನ್ಪಿನ ಒಂದು ಯೋಜನೆ ಅವು ಖಂಡಿತವಾದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಂದು ನಮ್ಮ ದೇಶಗೂ ಶಾಂತಿದ ಸಂದೇಶ ಸಾರುನೆಂಚಿನ ಧರ್ಮಸ್ಥಳ ಯೋಜನೆ ಅದು ಬೆಳಗುದಿನಂದು ಪಣೊಂದು ಇನಿ ನಮ್ಮ ಮಾತ ಮುಲ್ಪ ಸೇರಿದಿನ ಮಾತ ಬಿನ್ನೆರಿನ ತೂನಗ ಮಸ್ತ್ ಸಂತೋಷ ಆಪುಂಡು ಐಕಾದು ನಮ್ಮ ಜಿಲ್ಲೆ ಇನಿ ಪ್ರತಿಯೊಂದು ವಿಷಯಡ್ಲ ಶಾಂತಿ ಸೌಹಾರ್ದಡು ಬದುಕೊಡು ಪಣೊಂದಿಗಳು ಮಾತೆರ್ಲ ದೇವರಡ ಪ್ರಾರ್ಥನೆ ಮಾಡಂತಂದು ಇನಿ ನಮ್ಮ ಜಿಲ್ಲೆಡು ಸಂತೋಷ್ ಕುಮಾರ್ ರೈಕುಲು ಅಂಚನೆ ಮಾತ ಬೇತೆ ಬೇತೆ ರಾಜಕೀಯ ಪಕ್ಷರೋಡು ಇನಿ ನಮ್ಮ ಬೇಲೆ ಮಲ್ತೊಂದಿತ್ತಂಡ ಒವೇ ಒಂಜಿ ಜಾತಿ ಮತ ಬೇದ ಇಜ್ಜಂಡೆ ನಮ್ಮ ರಾಜ್ಯಕ್ಕೆ ರೈತ ಮಲ್ಪಿನ ಒಂಜಿ ಕ್ಷೇತ್ರ ಇತ್ತಂಡ ಅವು ಮಂಗಳೂರು ವಿಧಾನಸಭಾ ಕ್ಷೇತ್ರ ಖಂಡಿತವಾದ ಎಂಗ್ಲೆಗ್ ಮಸ್ತ್ ಸಂತೋಷ ಆಪುಂಡು ಮೂಲು ಜಾತ್ಯಾಟಿಗೆ ಅವಕಾಶ ಇಜ್ಜಿ ಬನ್ಪುನೇನು ಒಂಜಿ ತೋಜಾದು ಕೊರ್ತಿನ ಮುರಾಂಡಿದ ನಮ್ಮ ಪತ್ರಕರ್ತರ ಸಂಘದ ಮಂಗಳೂರು ತಾಲೂಕದ ಚುನಾವಣೆ ಅಂಡು ಆ ಚುನಾವಣೆಡು ಒಂಜಿ ಮೂಜಾನಾಲ ಮುಸ್ಲಿಂ ಬಾಂಧವರು ಮಾತ್ರ ಉಪ್ಪುನಿ ಅಂಡಲ ಉಪಾಧ್ಯಕ್ಷರಾದ ಉಂತಿನ ನಮ್ಮ ಅನ್ಸಾರ್ ಇನೋಲಿರೇನು ಜಾತ್ಯಾತಿ ನಿಲುವನು ಒವೇ ಒಂಜಿ ತೋಜಾ ಬಂದೆ ಉಪಾಧ್ಯಕ್ಷರು ಮಲ್ಪಿನ ಒಬ್ಬ ಮುಸ್ಲಿಂ ಪತ್ರಕರ್ತರೇನು ಮಂಗಳೂರು ತಾಲೂಕದ ಪತ್ರಕರ್ತ ಸಂಘದ ಉಪಾಧ್ಯಕ್ಷ ಜಿಲ್ಲೆದ ಒಂಜಿ ಪತ್ರಕರ್ತ ಸಂಘದ ಉಪಾಧ್ಯಕ್ಷರು ಒಂಜಿ ಮುಸ್ಲಿಮನು ಮಲ್ಪನಿಂದ ಅಂದ ಈ ಜಿಲ್ಲೆ ಶಾಂತಿ ಸೌಹಾರ್ದಕ್ಕೆ ಒತ್ತು ಕೊರೊಂದು ಉಂಪಿನೇಕು ಅವೇ ಸಾಕ್ಷಿ ಪಣೊಂದು ಬೇರೆ ಸಾಲನು ಪಾಡದೆ ಕೂಟದ ಸ್ಮರಣಿಕೆಯಲ್ಲಿ ಕೊರ್ತು ಪ್ರೀತಿಪೂರ್ವಕವಾದ ಚಾವಡಿಡೆ ಗೌರವ ಅರ್ಪಣೆ ಮಲ್ತೊಂದುಲ್ಲೇರು. ಈ ವೇದಿಕೆ ತೂನಗಣಿ ಭಾರಿ ಮಸ್ತ್ ಖುಷಿ ಅಂದ ದಯಪಂಡ ಅವು ಎಕಡೆ ಒರಿ ಪಂಡೇರಿ ಆಟಿದ ಕೂಟನದ ನಂದ ಅವೇ ರೀತಿ ಒಂಥರ ಆಟಿದ ಕೂಟ ಅಂದ್ಲಪ್ಪನಲ್ಲಿ ಈಜಿನ ನಾಟಕವಿನಿ ಉಂಡ ತುಳು ನಾಟಕವಿನಿದಲ್ಲ ಉಂಡ ಅಂದ್ಲ ಯೋಚನೆ ಮಲ್ಪಲಿ ಅಂಚಾದ ಭಾರಿ ಪುರ್ಲುಡು ವೇದಿಕೆಯನ್ನು ಶೃಂಗಾರ ಮಲ್ತಿದ್ದಾರೆ. ಇಂದು ನಮ್ಮ ಒಕ್ಕೂಟದ ಸದಸ್ಯರನ್ನ ಒಂಜಿ ಕೈ ಚಲಕಡೆ ಇದು ಪೊರ್ಲುದ ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ. ಈ ಒಕ್ಕೂಟದ ಪದಗ್ರಹಣ ಕಾರ್ಯಕ್ರಮ ಇಂದು
ದುಂಬು 2 ವರ್ಷಕರ ಬದಲಾವಣೆ ಆವೊಂದಿತ್ತಂಡು ಇತ್ತೆ ಐನ 3 ವರ್ಷಕರ ಬದಲಾವಣೆ ಮಲ್ಪಂಚಿನ ವ್ಯವಸ್ಥೆ ಮಲ್ತೊಂದುಲ್ಲ ದಯಪಂಡ ಬ್ಯಾಂಕ್ದ ಒಂಜಿ CC ಖಾತೆ ಬದಲಾವಣೆ ಎಲ್ಲ 3 ವರ್ಷಕರ ಆಪುಂಡು ಐಕ್ ಒಡಾದು ಒಕ್ಕೂಟದ ಜವಾಬ್ದಾರಿನ 3 ವರ್ಷಕರ ಬದಲಾವಣೆ ಮಲ್ಪಂಚಿನ ಕೆಲಸನ ಮಲ್ತೊಂದು ಬತ್ತ ಇನ್ನು ಈ ಒಕ್ಕೂಟಡೆ ದಯಗ 3 ವರ್ಷಕರ ಬದಲಾವಣೆ ಮಲ್ಪ ಪಂಡ ಈ ಅಧಿಕಾರ ಪನ್ಪನವು ಒಂದು ಮಾತ್ರೆಗಳ ಅಧಿಕಾರ ತಿಕ್ಕೋಡು ಪ್ರತಿ ಒರಿ ವ್ಯಕ್ತಿಲ ಐ ಅಭಿವೃದ್ಧಿ ಆವೋಡು ಮಾತಾ ರೀತಿಗಳ ಅಭಿವೃದ್ಧಿ ಆವೋಡು ಎಡ್ಡೆ ಆವೋಡು ಪನ್ಪನ ದೃಷ್ಟಿಡೆ 3 ವರ್ಷಗಳ ಈ ಒಕ್ಕೂಟನ ಬದಲಾವಣೆ ಮಲ್ಪಂಚಿನ ಕೆಲಸನ ಮಲ್ತೊಂದು ಬತ್ತ ಇನ್ನು ಕರ್ನಾಟಕ ರಾಜ್ಯದ ಮಹತ್ವ ಜಿಲ್ಲೆಡ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಲ್ತೊಂದುಂಡು ಕೇರಳದ ಕಾಸರಗೋಡು ಜಿಲ್ಲೆಡ್ಲ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಲ್ತೊಂದುಂಡು ಇನ್ನು ನಮ್ಮ ಈ ಕೋನಜ ವಲಯದ 14 ಒಕ್ಕೂಟದಾಗಲಿ ಬಾರಿ ಪೊರ್ಲುಡು ಕೆಲಸ ಮಲ್ತೇರು ದಯಪಂಡ ಯಾಕಡೆ ವರದಿಡೆ ಈ ವಲಯದ ಎಂಚಿನ ಮಾತ ಸಾಧನೆ ಆತಂದು ಐನ ಸೇವಾ ಪ್ರತಿನಿಧಿಗಳು ವರದಿಲು ಓದನಾಗ ಮೂಲ ಆಯ್ನಂಚಿನ ಸಾಧನೆ ನಾಕಲೆ ತಿರುಪಾದೇರಿ ಅಂಚಾದೆ ಒಂಜಿ 2.5 ವರ್ಷದ ಅವಧಿಡೆ ಮಾತ ಅಧ್ಯಕ್ಷರನಾಗಲಿ ಬೊಕ್ಕ ಪದಾಧಿಕಾರಿನಾಗಲಿ ಬಾರಿ ಪೊರ್ಲುಡು ಕೆಲಸ ಮಲ್ತೇವೆ ದಯಪಂಡ ಇನ್ನು ಒಕ್ಕೂಟದ ಪದಾಧಿಕಾರಿನಾಗಲಿ ಎಡ್ಡೆ ರೀತಿ ಕೆಲಸ ಮಲ್ತಿದ್ದಂಡ ಯೋಜನೆ ಯಶಸ್ವಿ ಅವರ ಸಾಧ್ಯ ಆಪುಜಿ ಅಂಚಾದೆ ವಿಶೇಷವಾದ ನಿಕಟಪೂರ್ವ ಅಧ್ಯಕ್ಷರನಾಗಲಿಕ್ಕೆ ಮಾತ ಪದಾಧಿಕಾರಿನಾಗಲಿಗೆ ಯಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾದ ಅಭಿನಂದನೆಯನ್ನು ಸಲ್ಲಿಸಾವನಿಲ್ಲ ಇನಿ ಈ ಒಕ್ಕೂಟಲಿನ ದಾಯಕ ಮಲ್ಪ ಪಂಡ ಮುಖ್ಯವಾದ ನಮ್ಮ ಸಮಾಜಡ್ ಮಸ್ತ್ ಹಿಂದುಳಿದ ವರ್ಗ ಇಪ್ಪು ಅತನ ಮಸ್ತ್ ಪಿರವರಿನಂಚಿನ ಜನಕ್ಕಳು ಅತನ ಕುಟುಂಬಲು ಮಸ್ತ್ ಇಪ್ಪ ಪ್ರತಿ ವರಿಯಾಗಲ ಒಂಜಿ ಎಡ್ಡೆ ರೀತಿದ ಸೇವೆ ತಿಕ್ಕೊಡು ಪನ್ಪನ ದೃಷ್ಟಿಡೆ ಈ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟನ ರಚನೆ ಮಲ್ಪ ಪ್ರತಿ ಒಕ್ಕೂಟಗಳ 5 ಜನ ಪದಾಧಿಕಾರಿನಾಗಲ ಕೆಲಸ ಮಲ್ತೊಂದಿಪ್ಪೇರು ಆಗಲೇ ನಿಸ್ವಾರ್ಥವಾದ ಒವೇ ಪ್ರತಿಫಲಾಪೇಕ್ಷೆ ಇಜ್ಜಂದೆ ನಿಸ್ವಾರ್ಥವಾದ ಕೆಲಸ ಮಲ್ತೊಂದು ಜನಗಳಿಗೆ ಅಗಲ ಕೈ ಹಿಡಿದ ಅಪನಂಚಿನ ಸೇವೆನೆ ಮಲ್ತೊಂದು ಬರ್ಪೇರು ಇನ್ನು ಕಟ್ಟ ಕಡೆತ ಒರಿ ವ್ಯಕ್ತಿಗಳ ಎಡ್ಡೆ ರೀತಿದ ಸೇವೆ ತಿಕ್ಕೊಡು ಸರ್ವಿಸ್ ತಿಕ್ಕೊಡು ಪನ್ಪನ ದೃಷ್ಟಿಡೆ ಈ ಒಕ್ಕೂಟನ ರಚನೆ ಮಲ್ತದ ನಮ್ಮ ಮನುಷ್ಯರ ಉಪ್ಪು ಖಾರ ಪುಳಿ ತಿರುಪುನಂಚಿನ ದೇಹ ತಪ್ಪುಲು ಅಪಗಪಗ ಹಾಕೊಂಡು ನಮ್ಮ ಸಂಘಟನೆ ಉಳಾಯಿಡೆ ಎಲ್ಲೆಲ್ಲ ಸಮಸ್ಯೆలు ಮಾತ ಬಂದಾಗ ಐನ ಪರಿಹಾರ ಮಲ್ಪನಂಚಿನ ಜವಾಬ್ದಾರಿನ ಈ ಒಕ್ಕೂಟದಾಗಲ ಮಲ್ತೊಂದು ಬತ್ತೊಂದುಲ್ಲೇರು ಇನ್ನು ಪ್ರತಿ ಒರಿ ವ್ಯಕ್ತಿಗಳ ಕ್ಷೇತ್ರ ತ್ರಿಕುಣಂಚಿನ ಅತನ ಈ ಒಕ್ಕೂಟದ ಮುಖಾಂತರ ದೊರಕಿಸದ ಕೊಡುಪನ ಇಜಿನಾಂಡ ಸಂಘ ಸಂಸ್ಥೆದ ಮುಖಾಂತರ ತ್ರಿಕುಣಂಚಿನ ಸವಲತ್ತನ್ನು ಒದಗಿಸದ ಕೊಡುಪನಂಚಿನ ಕೆಲಸನ ಈ ಒಕ್ಕೂಟದ ಪದಾಧಿಕಾರಿನಾಗಲೇ ಮಲ್ತೊಂದುಲ್ಲೇರಿ ಅಕ್ಲಿಗೆ ಒವೇ ರೀತಿದ ಫಲಾಪೇಕ್ಷ ಜೀವಂದೆ ಆಗಲೇ ಈ ಒಂಜಿ ಕೆಲಸನ ಮಲ್ತೊಂದು ಬತ್ತೊಂದುಲ್ಲೇರಿ ಅಂಚಾದೆ ವಿಶೇಷವಾದ ಒಕ್ಕೂಟದ ಪದಾಧಿಕಾರಿನಾಗಲಿ ನಮ್ಮ ಅಭಿನಂದನೆ ಮಲ್ಪನವು ಮಸ್ತ್ ಸಂತೋಷವಾಯಿನಂಚಿನ ಕೆಲಸ ಇನಿ ಸಮಾಜ ಎಡ್ಡೆ ರೀತಿ ಬದುಕೋಡು ನಮ್ಮ ನೆರೆಕರೆದಾಗಲಿ ಪ್ರತಿ ಒಂಜಿ ಕುಟುಂಬಲ ಪೊರ್ಲುಡು ಬದುಕೋಡು ನಮ್ಮ ಜಾತಿ ಧರ್ಮ ಅತನಂಡ ರಾಜ್ಯಕ್ಕೆ ಐನು ಪೂರ ಬುಡುದು ಸಮಸ್ತ ಮಾನವ ಜನ್ಮ ಪನ್ಪನ ತಿರಿಯೊಂದು ಎಡ್ಡೆ ರೀತಿ ಬದುಕೋಡು ಜೀವನ ಮಲ್ಪಡು ಪನ್ಪನ ದೃಷ್ಟಿಡೆ ಪರಮ ಪೂಜ್ಯ ಧರ್ಮಾಧಿಕಾರಿಗಳೇ ಈ ಒಂಜಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆನ ಅನುಷ್ಠಾನ ಮಲ್ತೀರಿ ಇನ್ನು ಅವೇ ರೀತಿಡೆ ಈ ಒಂಜಿ ಕೆಲಸ ಆವೊಂದುಂಡು ಎಂಕ್ಲೆ ಕಾಸರಗೋಡು ಜಿಲ್ಲೆಡೆ ಕೆಲಸ ಮಲ್ಪನಾಗ ಯೋಜನೆಡೆ ಕೆಲಸ ಮಲ್ಪನಾಗ ಎಂಕ್ಲಿಗೆ ಒಂಜಿ ಹಣೆಪಟ್ಟಿ ಬೇತೆ ರೀತಿ ಇತ್ತುಂಡು ಆಂಡ ಅವು ಕೆಲವೊಂದು ವಿಚಾರಡು ಆ ರೀತಿ ಯೋಚನೆ ಮಲ್ತಿರ್ತೀರಿ ಕೇರಳಡು ಆಂಡ ಎಂಕ್ಲೆಂಚಿನ ಮಲ್ತ ಬಂಡ ಕಾರ್ಯಕ್ರಮ ಅಂತಂದ್ರೆ ಪ್ರತಿ ಒಂಜಿ ಕೆಲಸ ಆನಾಗ ಮಾತ ಧರ್ಮದಾಗಲಿ ಮಾತ ರಾಜಕೀಯದಾಗಲಿನ ಒಟ್ಟು ಸೇರಿಸ ಒಂದು ಕೆಲಸ ಮಲ್ತೊಂದು ಬಂದಾಗ ಆ ಸಮಸ್ಯೆ ಐನಾತೆಗೆ ಅವು ಪರಿಹಾರ ಹೊಂದ್ಕೊಂಡು ಅಂಚಾದೆ ಇನ್ನು ಜನಕ್ಕಳು ಪೊರ್ಲುಡು ಬದುಕೋಡು ಪ್ರಣ ದೃಷ್ಟಿಡೆ ಈ ಒಂಜಿ ಕಾರ್ಯಕ್ರಮನ ಮಲ್ತೊಂದು ಬರ್ತದ ಇನ್ನು ನಾನು ದುಮ್ಮದ ಒಕ್ಕೂಟದ ಅಧ್ಯಕ್ಷರನಾಗಲಿಗೆ ವಿಶೇಷವಾದ ಯಾನ ಪನ್ಪಣೆ ಅಂಚಿನ ಒಂದು ಫಂಡ ನಮ್ಮ ಕುಡ್ಲ ತಾಲೂಕುಡು ಕೃಷಿ ದಾಲ ಇಜ್ಜಿ ಓಲು ತುಂಡಲ್ಲ ಕೃಷಿ ಇಜ್ಜಿ ಕೃಷಿ ಭೂಮಿಲಿ ಪೂರ ಪಡಿಲ ಒಂದುಲ್ಲ ಬರಡ ಒಂದುಲ್ಲ ಕೃಷಿ ಮಲ್ಪುಜೇರಿ ಕಾಡುಗುಳೆ ಒಂದುಂಟು ಅಂಚಾದ ನನ್ನ ದುಂಬುದ ಒಂಜಿ ನೂತನ ಒಕ್ಕೂಟದ ಅಧ್ಯಕ್ಷರನಾಗಲಿ ಪದಾಧಿಕಾರಿನಾಗಲಿ ಒಂಚೂರು ಕೃಷಿದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊರೆದು ನಮ್ಮ ತಾಲೂಕುಡು ಕೃಷಿ ಆಪಿಲೆಕ್ಕ ತೂಡು ದಯಪಂಡ ಬಂಜಿಗೆ ತಿನಿಪುನಂಚಿನ ಆಹಾರ ಅವು ನಮ್ಮ ಬುಲೆಪಂಡ ಮಾತ್ರ ಹಾಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಂಜಿ ತಿನಿಪುನ ಆಹಾರನ ಬುಲೆಪಾಪನೇ ಭಾರಿ ಕಮ್ಮಿ ಘಟ್ಟದಾಗಲು ಮಾತ್ರ ಇನಿ ಅರಿ ರಾಗಿ ಗೋಧಿ ಜೋಲನ ಬುಲೆಪಾವೇರಿ ಒಂದು ವೇಳೆ ಅಕ್ಕಲ ನಮ್ಮ ಲೆಕ್ಕನೆ ಬುದ್ಧಿವಂತರಾದ ಶಿಕ್ಷಣ ಪಡೆದು ಈ ಕೃಷಿನ ಮಲ್ಪನಿನ ಒಂದು ವೇಳೆ ಉಂಟಾಂಡ ನಮ್ಮ ಪರಿಸ್ಥಿತಿ ಎಂಚಾವ ಪಣದು ನಮ್ಮ ಯೋಚನೆ ಮಲ್ಪಡ ಹಾಕೊಂಡು ಅಂಚಾದೆ ನಮ್ಮ ಕುಡ್ಲ ತಾಲೂಕುಡು ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟದ ಮುಖಾಂತರ ಇದರಿಂದ ಸಂಘಗಳ ಮುಖಾಂತರ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊರಡು ಸಾಗುವಳಿ ಮಲ್ಪನಂಚಿನ ಕೆಲಸ ಮಲ್ಪಡು ದಯಪಂಡ ಯೋಜನೆ ಬುಕ್ಕ ಕರ್ನಾಟಕ ಸರ್ಕಾರದ ಮುಖಾಂತರ CHC ಸೆಂಟರ್ ಪಂಡದು ಉಂಡು
ಐತ ಮುಖಾಂತರ ಮಾತ ಸಾಗುವಳಿಗೆ ಬೋಡಾಪನಂಚಿನ ಮಿಷನರಿನ ಕಮ್ಮಿ ಕ್ರಯದ ಮುಖಾಂತರ ಬಾಡಿಗೆ ಕೊರ್ಪನಂಚಿನ ವ್ಯವಸ್ಥೆಯಲ್ಲಿ ಉಂಡು ಅಂಚಾದ ಕೃಷಿಗೆ ಹೆಚ್ಚಿನ ಒತ್ತುನು ಕೊರಡು ಪಂದೆ ಯಾನ ನಿಕಲ್ದ ಕೇನೊಂದುಲ್ಲೆ ಅಂಚನೆ ಯೋಜನೆದ ಕಾರ್ಯಕ್ರಮದ ಬಗ್ಗೆ ಯಾನದಾಲ ದಿಂಜ ಪನರ ಪೋಪುಜಿ ದಯಪಂಡ ಯೋಜನೆ ಪಾಡನಂಚಿನ ಪ್ರತಿ ಒಂಜಿ ಕಾರ್ಯಕ್ರಮಲ ಜನಕ್ಕಲ ಎಡ್ಡೆಗೋಸ್ಕರ ಪರಮಪೂಜ್ಯ ಧರ್ಮಾಧಿಕಾರಿಗಳು ಪಾಡ್ದಿರಿ ಅಂಚಾದ ಇನಿ ಐತ ಪ್ರಯೋಜನ ಪಡೆಯೋಣಂಚಿನ ಕೆಲಸ ನಿಕಲು ಮಲ್ತೊಲ್ಲೆ ಸುಜಾನಿಧಿ ಇಪ್ಪು ಇಜಿನ ಮಹಾಶಾಸನಗಳು ಇಪ್ಪು ಇಜಿನ ಜನಜಾಗೃತಿ ಕಾರ್ಯಕ್ರಮ ಇಪ್ಪು ಪ್ರತಿ ಒಂಜಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಇಪ್ಪು ಪ್ರತಿ ಒಂಜಿ ಕಾರ್ಯಕ್ರಮಲ ಎಡ್ಡೆ ರೀತಿದ ಜನಕ್ಕೆ ಪ್ರಯೋಜನ ಒಡ್ಕೊಂಡು ದೃಷ್ಟಿಡು ಪರಮಪೂಜ್ಯ ಧರ್ಮಾಧಿಕಾರಿಗಳು ಈ ಒಂಜಿ ಕಾರ್ಯಕ್ರಮ ಪಾಡೊಂದಿರು ಇನಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುಮಾರು ಮೂಜಿ ರೀತಿಡು ನಮ್ಮ ಊರಿಗೂ ಸಹಾಯ ಎಲ್ಲ ಬರ್ಪ ಒಂಜಿ ಯೋಜನೆದ ಮುಖಾಂತರ ಗ್ರಾಮಾಭಿವೃದ್ಧಿ ಯೋಜನೆದ ಮುಖಾಂತರ ವೈಯಕ್ತಿಕ ಕುಟುಂಬಗಳಿಗೆ ಸಹಕಾರ ಬತ್ತನಂಡ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಮುಖಾಂತರ ಊರದ ಇಪ್ಪಣಂಚಿನ ಮಾತ ಸಮುದಾಯ ಕೆಲಸಲಿಗೆ ಐತ ಮುಖಾಂತರ ಸಹಕಾರಗಳು ಬರ್ಪ ಮಲ್ಲ ಮಲ್ಲ ದೇವಸ್ಥಾನ ಸಮುದಾಯ ಭವನಲಿಗೆ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ನೇರವಾದ ಸಹಕಾರ ಕೊರಪನಂಚಿನ ವ್ಯವಸ್ಥೆ ಎಲ್ಲ ಉಂಡು ಈ ರೀತಿ ಯೋಜನೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಬೊಕ್ಕ ಕ್ಷೇತ್ರ ತಿಕ್ಕನಂಚಿನ ಅನುದಾನ ಈ ರೀತಿ ಮೂಜಿನ ಮನೆಡೆ ನಮ್ಮ ಊರಿಗೂ ಧರ್ಮಸ್ಥಳದ ಸಹಕಾರಗಳು ಬತ್ತೊಂದಿಲ್ಲ ದಿನ ಎಡ್ಡೆ ರೀತಿಯ ಉಪಯೋಗ ಮಲ್ತಂದು ಅಭಿವೃದ್ಧಿ ಆಗುವುದು ಪಂಡಿ ಈ ಸಂದರ್ಭಕ್ಕೆ ಏನೊಂದಿಲ್ಲ ಇನಿ ಕೃಷಿತ ಒಟ್ಟಿಗೂ ಜೋಕ್ಲಿಗೆ ಎಡ್ಡೆ ಶಿಕ್ಷಣ ಕೊರಪನಂಚಿನ ಒಂಜಿ ಕೆಲಸ ನಮ್ಮ ಮಲ್ತೊಂದು ಬರಡು ದಯಪಂಡ ಇನಿ ಉದ್ಯೋಗ ತಿಕ್ಕು ಪಲ್ಪನ ಒಂದು ಹತ್ತು ಆಂಡ ಎಡ್ಡೆ ರೀತಿಯ ಶಿಕ್ಷಣ ಕೊರೋನಾಂಡ ಅಗ್ಲಿಗೆ ಬದುಕಾರ ಒಂಜಿ ಅವಕಾಶ ಹಾಕೊಂಡು ಅಂಚಾದ ಜೋಕ್ಲಿಗೆ ಎಡ್ಡೆ ರೀತಿಯ ಶಿಕ್ಷಣ ಕೊರಲೆ ನಮ್ಮಲ್ಲಿ ಪೈಪುನಂಚಿನ ಕೆಲವೊಂಜಿ ಎಡ್ಡೆ ಶಿಕ್ಷಣ ಕೊರಲೆ ಅಕಲ ಕಾರ್ದಮಿತ್ತು ಉಂಟುನಂಚಿನ ಒಂಜಿ ಕೆಲಸ ನಮ್ಮಲ್ಪಲೆ ಇನಿ ಕೆಲವೊಂಜಿ ಮಾಧ್ಯಮದ ಬಗ್ಗೆ ನಮ್ಮ ಮಸ್ತ್ ಜಾಗ್ರತೆ ಪೂಡಾಪುಂಡು ಇನಿ ನಮ್ಮ ಟಿ ವಿ ಇಪ್ಪು ಇಜಿನಂಡ ನಮ್ಮಡೆ ಇಪ್ಪುನಂಚಿನ ಮೊಬೈಲ್ ಒಂದು ಮಸ್ತ್ ಇನಿ ತೊಂದರೆ ಎಲ್ಲ ನಮಗೆ ಕೊರೊಂದಿಲ್ಲ ಇತ್ತೀಚೆಗೆ ಜೋಕ್ಲ ಬಗ್ಗೆ ಮಸ್ತ್ ಕಾಳಜಿನ ನಮ್ಮ ಪ್ರತಿ ಊರಿ ಇಲ್ಲದ ಅಪ್ಪ ಅಮ್ಮೆಲ ಜೋಕ್ಲ ಬಗ್ಗೆ ಮಸ್ತ್ ಕಾಳಜಿನ ವಹಿಸೋ ನೋಡಪ್ಪು ದಯಪಂಡ ಜೋಕ್ಲ ಕೈಟಿ ಏಪಲ ಮೊಬೈಲ್ನ ಕೊರೊಡ್ಚಿ ಅಗ್ಲೊಂಜಿ ಜವಾಬ್ದಾರಿಗೆ ಬಂದಾಗ ಅಗ್ಲಿಗೆ ಸರಿಯಾದ ಮೊಬೈಲ್ನ ಕೊರಪನಂಚಿನ ಒಂಜಿ ಕೆಲಸ ಮಲ್ತೊಂದು ಬಲೆ ದಯಪಂಡ ಇನಿ ಇಡೀ ಪ್ರಪಂಚನೇ ಮೊಬೈಲ್ದ ಉಳಾಯಿ ಉಂಡು ಅಪ್ಪೆಮ್ಮಗೆ ಗೊತ್ತಿಜ್ಜಿನಂಡ LKG UKG ಪೋಪನಂಚಿನ ಇಂಗ್ಲೀಷ್ ಮೀಡಿಯಮ್ದ ಜೋಕ್ಲಿಗೆ ಪೂರ ವಿಷಯ ಎಲ್ಲ ಗೊತ್ತಿಕ್ಕೊಂಡು ಅಂಚಾದೆ ಒಂಚೂರು ಜೋಕ್ಲ ಮಿತ್ತು ನಿಗಾ ದೀವಲ್ನೆ ಜೋಕ್ಲು ತಪ್ಪು ಸಾದಿ ಪೋಂದು ಲೆಕ್ಕ ಈ ರೆಡ್ ಮಾಧ್ಯಮದ ಬಗ್ಗೆ ಮಸ್ತ್ ಜಾಗ್ರತೆಯನ್ನು ವಹಿಸವನ್ನೇ ಬಂದು ನೆಗಲಿ ಆನ ಕೇನೊಂದುಲ್ಲೆ ಇನಿ ಈ ಒಂಜಿ ಬಾರಿ ಪುರ್ಲುದ ಕಾರ್ಯಕ್ರಮದ ಜವಾಬ್ದಾರಿ ಕೊರ್ಪನಂಚಿನ ಕೆಲಸ ಆತಂದು ನನ್ನ ದುಂಬುದ ಒಂಜಿ 3 ವರ್ಷದ ಅವಧಿಡು ನೂತನ ಪದಾಧಿಕಾರಿಗಳು ಎಡ್ಡೆ ರೀತಿಡು ಕೆಲಸ ಮಲ್ಪಲೆ ಒವ್ವೇ ರೀತಿ ನಮ್ಮ ಸಂಘಲಿಗೆ ಸಮಸ್ಯೆ ಆವಂದು ಲೆಕ್ಕ ಅಗಳಿಗೆ ಸಮಯಕ್ಕೆ ಸರಿಯಾದ ತಿಕ್ಕುನಂಚಿನ ವ್ಯವಸ್ಥೆಯನ್ನು ಪೂರ ಒದಗಿಸೋದು ಕೊರ್ಪನಂಚಿನ ಕೆಲಸವನ್ನು ಮಲ್ತೊಂದು ಮೇಲೆ ಈ ತಾಲೂಕುಡು ಈ ವಲಯಡೆ ನಮ್ಮ ರೇಷ್ಮಾ ಮೇಲ್ವಿಚಾರಕರು ಅಂಚನೆ 12 ಜನ ಸೇವಾ ಪ್ರತಿನಿಧಿಗಳು ಕೆಲಸ ಮಲ್ತೊಂದುಲ್ಲೇರಿ ನಿಕ್ಲ ಊರದಾಗ್ಲಿ ಅಕ್ಲಿಗ್ಲ ಎಡೆ ರೀತಿ ಸಹಕಾರ ಮಲ್ತೊಂದು ಬಲೆ ಕೆಲವೊಂಜಿ ಸಮಸ್ಯೆಯಲ್ಲಿ ತಪ್ಪುಲು ಆವ ಐನ ನಮ್ಮ ಸರಿ ಮಲ್ತೊಂದು ಎಡ್ಡೆ ರೀತಿ ಜನಗಳಿಗೆ ಸಹಕಾರ ಮಲ್ತೊಂದು ಜನಕ್ಲಿನ ಅಭಿವೃದ್ಧಿ ಮಲ್ಪನಂಚಿನ ಕೆಲಸವನ್ನು ಮಲ್ತೊಂದು ಬರಕ ಮಾತೆರೆಗಳ ಕ್ಷೇತ್ರದ ಸ್ವಾಮಿ ಧರ್ಮದೇವರನಕ್ಲ ಎಡ್ಡೆ ಮಲ್ಪಾಡು ಪಂಡ ಈ ಸಂದರ್ಭ ದೇರ್ ಇಸ್ ಓನ್ಲಿ ಒನ್ ಕಾಸ್ಟ್ ದ ಕಾಸ್ಟ್ ಆಫ್ ಹ್ಯೂಮಿನಿಟಿ ಇರುವುದೊಂದೇ ಜಾತಿ ಮಾನವೀಯತೆ ಎಂಬ ಜಾತಿ ದೇರ್ ಇಸ್ ಓನ್ಲಿ ಒನ್ ಲ್ಯಾಂಗ್ವೇಜ್ ದ ಲ್ಯಾಂಗ್ವೇಜ್ ಆಫ್ ಹಾರ್ಟ್ ಇರುವುದೊಂದೇ ಭಾಷೆ ಅದು ಹೃದಯ ಎಂಬ ಭಾಷೆ ದೇರ್ ಇಸ್ ಓನ್ಲಿ ಗಾಡ್ ದ ಗಾಡ್ ಆಫ್ ಲವ್ ಇರುವುದೊಂದೇ ದೇವರು ಅದು ಪ್ರೀತಿ ಎಂಬ ದೇವರು ಐನು ಬರತಿನರಿಗೆ ನಿಜವಾದ ಆ ರೀತಿ ಅಭಿನಂದನೆನ ಇದನ್ನ ನಮಸ್ಕಾರ ಅನ್ಕೊಂಡು ಗೊತ್ತಾಗ್ತಿ ದಾದಂಗ ಧರ್ಮಸ್ಥಳದ ಕಾವಂದರನ ಮನಸ್ಸು ಹಂಚಿನ ಜಾತಿ ಮತ ಭೇದ ಇದ್ದಂದ ಶ್ರೀಮಂತ ಬಡತನ ಪನ್ಮಣ ಅಂತರ ಇದ್ದಂದ ನಮ್ಮ ಮಾತ ಒಂಜಪ್ಪ ಜೋಕುಲು ಆ ಒಂಜಪ್ಪ ಜೋಕುಲು ಕಷ್ಟ ಸುಖಕ್ಕೂ ಮಾತ್ರ ಒಂಜಾದು ಒಟ್ಟಾದೆ ಸಮಾಜದ ಸಾಮರಸ್ಯ ಬರಡು ಪನ್ಪುಣ ಕಣಕಟ್ಟಿನಂತಿನ ಆ ಕಾವಂದೇರೆ ಆಯ್ತ ಒಟ್ಟಿಗೆ ತುಳುನಾಡಿದ ಪುಟ್ಟದು ವಿಶ್ವ ತುಳು ಸಮ್ಮೇಳನ ಮಂತದೆ ತುಳು ಒರಿಯರು ಬಂದದೆ ಆ ತುಳುತ ಬಗ್ಗೆ ಇಡೀ ವಿಶೇಷ ಆಸಕ್ತಿ ವಹಿಸಿ ನರೇಂದ್ರ ಮೋದಿಜಿ ಧರ್ಮಸ್ಥಳಕ್ಕೂ ಪಾದಾರ್ಪಣೆ ಮನ್ಪುಣ ಕೊಟ್ಟರು ವಿಶೇಷವಾದ ಎರ್ಮನೆ ಪರಜ್ಯದಗೂ ಆ ತುಳುನು ಸೇರ್ಸವರು ಬಂದದು ಗುಟ್ಟರು ಬಂದಿನಂತಿನಾರೆ ಆ ನಮ್ಮ ಕಾವಂದೇರನ ಕನಸು ಹೆಂಚಿನ ಒಂದು ಬಂದನಲ್ಲ ಒಂಜಿ ಸಮಾಡು ಇತ್ತನೆ ಈತು 1000 ಕಟ್ಲ ಅಪ್ಪೆನಕ್ಲೆ ಎದುರು ಕುಳಿದಾರನಿಗೆ ಪ್ರತಿ ಒಂಜಿ ಅಪ್ಪೆನಕ್ಲೆ ಆದಿಪ್ಪು ಒಂಜತ್ತು ಒಂಜಿ ಸಮಸ್ಯೆ ಉಂಡೇ ಉಂಡು ಅವು ತನ್ನ ಖಂಡನ್ಯನ ಸಮಸ್ಯೆ ಆದಿಪ್ಪು
ತನ್ನ ಜೋಕುಲಿನ ಸಮಸ್ಯೆ ಆದಿಪ್ಪು, ತನ್ನ ಇಲ್ಲದ ಸಮಸ್ಯೆ ಆದಿಪ್ಪು, ತನ್ನ ಅಪ್ಪಮ್ಮನ ಸಮಸ್ಯೆ ಆದಿಪ್ಪು, ಉದಾಹರಣೆಗೆ ತನ್ನ ಸ್ವಂತ ಎಂಚಿನಲ್ಲ ಆರೋಗ್ಯದ ಸಮಸ್ಯೆ ಆಯ್ತು. ಪ್ರತಿ ಒಂಜಿ ಸಮಸ್ಯೆಯಲ್ಲಿ ಇತ್ತನ್ನಲ್ಲ ಕಾವಂದೇರನ ಕಣ ಉಂಡು ದಾದ ಬಂದ ಅಪ್ಪನಾಗ್ಲಿ ಏತ ಕಷ್ಟ ಇತ್ತನ್ನಲ್ಲ ಆ ಕಷ್ಟ ಬರಿಕದಿದೆ ಇಂಚಿನ ಮಾತ ಒಟ್ಟಾದು ಒಂಜಾದು ಮಾತ ಜಾತಿ ಮತ ಭೇದ ಇಜ್ಜಂದೆ ನಮ್ಮ ಸೇರಿನಾದ ನಮ್ಮ ಮಾತ ಕಷ್ಟ ಪರಿಹಾರ ಹಾಕೊಂಡು ನಂಗೆ ಆರೋಗ್ಯ ಬರ್ಕೊಂಡು ಕಣ ಕಟ್ಟೊಂದು ತಿಲಗನೆ ಇನಿ ತೂಪುನ ಈ ಪೊರ್ಲು ತೂನಗನೆ ಎರಗಾನ್ಲ ಸೌಖ್ಯ ಇಜ್ಜಿಂದ ಆ ಸೌಖ್ಯ ದೂರ ದಾಖಲೆ ಸರಿ ನಡಪೆಜ್ಜಿಂದ ನಡತೊಂದು ಗೋಪುನಂಜಿನ ಪರಿಸ್ಥಿತಿ ಈ ಮಂದಿರೋಡು ತೋಜೊಂದುಂಡಿನಿ ಐನ ಮಲ್ಪರೇರ ಕಾರಣ ಈ ಮುಲ್ತ ಮೇಲ್ವಿಚಾರಕ ಒಂಜಿ ಅಪ್ಪೆ ಅದೇ ಒಂಜಿ ಪೊನ್ನ ಅದು ಏತ್ ಶಕ್ತಿ ವಹಿಸೊಂದು ತನ್ನೊಟ್ಟಿಗೆ ಇತ್ತಿನಕ್ಲಿಂದ ಮಾತೇರಲ್ಲ ಅವು ಬೇತೆ ಬೇತೆ ಜಾತಿ ಆದಿಪ್ಪು ಬೇತೆ ಬೇತೆ ಧರ್ಮ ಆದಿಪ್ಪು ತೋಜೊಂದುಂಡು ಮುಸ್ಲಿಂ ಧರ್ಮದಕ್ಕೂ ತೋಜೊಂದುಲ್ಲೇರೆ ಕ್ರಿಶ್ಚಿಯನ್ ಧರ್ಮದಕ್ಕೂ ತೋಜೊಂದುಲ್ಲೇರೆ ಹಿಂದೂ ಧರ್ಮದಕ್ಕೂ ತೋಜೊಂದುಲ್ಲೇರೆ ಆ ಧರ್ಮಡು ಬೇತೆ ಬೇತೆ ಜಾತಿಲು ಒಂಜತ್ತು ಎರಡತ್ತು ಮೂಜತ್ತು 100 ಜಾತಿಲು ಆ 100 ಜಾತಿಗೆ 100 ಕಟ್ಟು ಕಟ್ಟಲೆ ಆ ಕಟ್ಟಲೆ ಪೂರ ಪಿದೈದಿದೆ ನಮ್ಮ ಮಾತ ಒಂಜಾದಿಪ್ಪರು ನಮ್ಮ ಮಾತ ಶೋಕಾದಿಪ್ಪರು ನಮ್ಮ ಮಾತ ಪೊರ್ಲಾದಿಪ್ಪರು ನಮ್ಮ ಮಾತ ನೆಮ್ಮದಿಪ್ಪರು ನಮ್ಮ ಒಟ್ಟಾದ ಬಾಲರು ಐಕ ಬರದು ದಾರ ಮನ್ಪಡು ಏರ ಶ್ರೀಮಂತರು ಇಲ್ಲರೆ ಏರ ಪಾಪದ ಇರಲಿ ಏರ ಮಧ್ಯಮದ ಇರಲಿ ಅಕ್ಲೆ ಮಾತ ಬೇತೆ ಬೇತೆ ಅಂತರತ್ತೆ ಒಂಜೇ ಅಂತರಡು ಬಹಳ ತೋಜರವಲ್ಲಿ ತೋಜಿನಾನ ಅವು ತಪ್ಪು ಸಂದೇಶ ಬಂದ ಲೆಕ್ಕಾಚಾರರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳೇ ಇನಿ ಪೊರ್ಲಾದ ಅಧಿಕಾರ ಹಸ್ತಾಂತರ ಮನ್ಪುರಾಗ ಅವು ಏತು ಪೊರ್ಲು ಮಂತಿರನಾಲ ತೂಪಿನಾಯಕ ಮಾತ್ರ ಗೊತ್ತು ಪಿದಾಯದಾಗ ಗೊತ್ತಿಪ್ಪರೆ ಸಾಧ್ಯ ಇಜ್ಜಿ ಒಂಜಿ ಸಮಯದು ಆ ಪುಣ್ಯನಕ್ಕೆ ಇಲ್ಲದ ಪಿದಾಯ ಬಾರಜಿ ದಾದನ್ಲ ಬೀಡಿ ಕಟ್ಟೋಲಿ ಇಜನ ಇಲ್ಲದ ಕೆಲಸ ಮನ್ಪೊಲಿ ಆಂಡ ಅಕ್ಲೆದ ಭಾರಿ ಎಡ್ಡೆಡ್ಡ ಪ್ರತಿಭೆ ಇತ್ತಂದೆ ಭಾಷಣ ಮಾಡ್ಕೊಂಡು ಶಕ್ತಿ ಇತ್ತಂದೆ ಚಿತ್ರಕಲೆ ಮಾಡ್ಕೊಂಡು ಶಕ್ತಿ ಇತ್ತಂದೆ ಬೇತೆ ಬೇತೆ ವೈವಿಧ್ಯಮಯ ಕೆಲಸನು ಮನ್ಪೊಳಂಜನ ಇತ್ತಂದೆ ಬ್ಯಾಂಕ್ ಬೋಲಿ ಬೇತೆ ಬೇತೆ ನೆಕ್ಕ ಬೋಲಿ ಮೂಲ ಫಸ್ಟ್ಗೆ ಒಂಜಿ ಅಕ್ಕ ಭಾರಿ ಶೋಕರು ಪಾಟ್ಯರು ಅರಿನ ಅಲ್ತ ತೂದನಾಗ ಹೆಂಗೆ ತೋರಿ ಆರೆ ವಿದ್ಯಾವಂತರೇ ಪದವೀಧರರೇ ಅಂಚನೆಗೆ ಅವಕಾಶ ಸಿಗದೆ ಇನಿ ಪಾತ್ರ ಅಕ್ಲೆಡ ಪ್ರತಿಭೆನ ಈ ವೇದಿಕರು ತೋಜೆ ಮಂಚಿನ ಅವಕಾಶ ಉಂಟು ಐಕ ಬರದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ವಿಶೇಷವಾದ ಅಭಿನಂದನೆ ಮಂತೊಂದು ತನ್ನ ಕಂಡನೆ ಆದಿಪ್ಪು ತನ್ನ ಅಮ್ಮೆ ಆದಿಪ್ಪು ತನ್ನ ಮೆಗ್ಗಿ ಆದಿಪ್ಪು ಇಲ್ಲದಾಗ್ಲಿ ಗಂಗಸರ ಬರ್ದು ಓಡೋಡು ಬೂರ್ದು ಇಪ್ಪುನಾಗ ಆಕ್ಳಿಗೆ ಸರಿಯಾದ ವ್ಯವಸ್ಥೆ ಮನ್ಪೊಡನ್ನ ಮಧ್ಯವರ್ತಿನ ಶಿಬಿರ ಮಂತಿನ ಆ ವಿಶೇಷಣ 1000 ಕಟ್ಲೆ ಆ ವಿಶೇಷವಾದ ಶಿಬಿರ ಮಂತದೆ ಇನಿ ಆ ಪೊಂಜನಾಗ್ಲಿಗೆ ವಿಶೇಷವಾದ ಒಂಜಿ ಸುಖ ಐತ ಒಟ್ಟಿಗೆ ನೆಮ್ಮದಿನ ಕೊರಿಯರ ಕಾರಣಕರ್ತರ ನಂಜಿನ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆದ ಮಾತೆರೆಗಳ ಐತ ಒಟ್ಟಿಗೆ ಕಾವಂದೆರೆಗೆ ಐತ ಒಟ್ಟಿಗೆ ಮಹಮ್ಮದ್ ಮೋನಾಕ ಅಧ್ಯಕ್ಷರು ಬಂದೇರೆ ಎಂಚ ಬಂದೇರೆ ಬಂದನ ನೀನು ತೂಪುನ ಪೊರ್ಲೆ ಎಂಕ್ಲೆ ಭಾಗ್ಯ ಅಂಚನೆ ಭಾಗ್ಯ ಮಾತಾರೆ ಕೊರಡು ನಮ್ಮ ಒಟ್ಟಾದು ಒಂಜಾದು ಇಂಚಿನ ಕಾರ್ಯಕ್ರಮ ಮನ್ಪುಗ ಒಂಜಿ ಸಮಯದ ಒಂಜಿ ಪೈಸೆನು ಸೇರ ಸಾಧ್ಯ ಜಿನ್ನ ಇನಿ ತನ್ನ ದಿನಕ್ಕೊಂಜಿ ಈತು ವಾರಗೊಂಜಿ ಈತು ತಿಂಗಳು ಒಂಜಿ ಈತು ಸೇರ್ಸದೆ ತನ್ನ ಕಷ್ಟಕ್ಕೂ ಬರ್ಪುನು ಬಂದ ಲೆಕ್ಕಾಚಾರಡು ಇಂಚಿನ ಕೆಲಸ ಮಂತು ನಿಪ್ಪುನಗ ಉದಾಹರಣೆ ಪಂಪೆ ಕೋಡೆ ಒಂಜಿ ಅಪ್ಪೆ ಬರ್ಪೇರೆ 30 ತಾರೀಕಿಗೆ ಎನ್ನ ಮಗಳಿಗೆ ಮದಿಮೆ ಅನ್ನ ಎಂಕು ಊಲ ಸಾಧ್ಯಜ್ಜಿ ಎಂಕ್ಲೆಗೆ ಈ ಮತ ಅಧಿಕಾರ ಹಸ್ತಾಂತರ ಆಯ್ಬೊಕ್ಕ ಲೋನ್ ತೆಗುದು ಧರ್ಮಸ್ಥಳರು ಅಂದ್ರೆ ಎಂಕೊಂಜಿ 25,000 ಒಲ್ತಾನ ಮಂತ ಕೊರಡು ಐಕ್ಯಾನ ಅರಡ ಅಪ್ಪದಕ್ಕೇನು ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಳ್ಳರ ಅಪ್ಪೆ ಯಾನಿಜ್ಜನ್ನ ಎನ್ನೊಟ್ಟಿಗೆ ಬೈದಿನಂಚಿನ ಈ ಮಮತೆ ಕೊಲ್ಲಿರತ್ತ ಆರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಳ್ಳೇರು ಆರು ಎಂಕ 25,000 ಸಾಲದೆತ್ತು ಕೊಟ್ಟೆ ಬಂತೇರು ಎನ್ನ ಮಗೆ ಫಾರಿನ್ ಪೋತೆ ಕಾಸ್ಕರಪ್ರೆ ಒಂಜಿ ತಿಂಗಳು ಬೊಕ್ಕ ಅಪಗ ಬರಿತ ಇಲ್ಲಲಿತ್ತನ ಅರೆ ಜಾತಿದ ಅತ್ತತ್ತ ಆ ಮಮತಕ್ಕ ಆರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 25,000 ಸಾಲದೆತ್ತು ಕೊಟ್ಟೆ ಬಂತೇರೆ ಅದನ್ನು ಏಕಮಲ್ಲ ವಿಶಾಲವಾಯಿನ ಹೃದಯ ಅಪಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಚಿನ ಪೊಂಜನಗಳು ಉಳ್ಳೇರು ಮಾತೆರೆಗಳ ಅಂಚಿನನೆ ಮನಸ್ಸು ಕೊರಡು ಮಾತೆರೆಗಳ ಅಂಚಿನನೆ ಶಕ್ತಿ ಕೊರಡು ದೇವೇರನ ಅನುಗ್ರಹಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಆಶೀರ್ವಾದರು ಕಾವಂದೇರನ ಮಾರ್ಗದರ್ಶನರು ಮಾತೆರೆಗಳ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಕರುಣಿಸೋಡೆ ನಾನಾಥ ಸಮಾಜರು ಎದ್ದೆಡ್ಡ ಶಕ್ತಿನ ಒದಗಾದ ಕೊರಡೆ ನಿಕ್ಲಿನ ಟ್ಯಾಲೆಂಟ್ ನಿಕ್ಲ ಪ್ರತಿಭೆನೆ ನಾನಾಥ ತೋಜಾವನಂಚಿನ ಕೆಲಸನು ನಿಕ್ಲು ಮಾತೆರಲ ಬಂಕುಲೆ ವಿಶೇಷವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಕೋಣಾಜಿಯ ವಲಯಗಳಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ ಒಂದು ಪ್ರಪ್ರಥಮವಾಗಿ ಪದಾಧಿಕಾರಿ ಆ ಶಬ್ದದಲ್ಲಿ ಅಧಿಕಾರ ಎಂಬ ಒಂದು ಶಬ್ದ ಇದೆ. ಅಧಿಕಾರ ಇರುವುದು ಯಾಕೆಂದ್ರೆ ಸೇವೆಗಾಗಿ. ಅಧಿಕಾರ ಇರುವುದು ಇತರರನ್ನು ಕಪಿಮುಷ್ಟಿಯಲ್ಲಿ ಹಿಡಿಯಲು ಅಲ್ಲ, ಬದಲಾಗಿ ಇತರರ ಸೇವೆಗಾಗಿ ನಮ್ಮನ್ನೇ ತೊಡಗಿಸಿಕೊಳ್ಳಲು. ಈ ಒಂದು ವಿಚಾರವನ್ನು ಪದಾಧಿಕಾರಿಗಳು ತಮ್ಮ ಮನಸ್ಸಿನಲ್ಲಿ ಸದಾ
ಇರುವಾಗ ಖಂಡಿತವಾಗಿಯೂ ಅವರಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಈ ಒಂದು ಸ್ವಸಹಾಯ ಸಂಘವನ್ನು ಇನ್ನೂ ಮುಂದಿನ ಹಂತಕ್ಕೆ ತಲುಪಿಸಲು ಖಂಡಿತವಾಗಿ ಸಾಧ್ಯವಾಗುತ್ತದೆ. ಸೇವೆ ಅಂದ ತಕ್ಷಣ ನಮಗೆ ತಿಳಿದಿದೆ, ನಾವು ನಮ್ಮ ಧರ್ಮದಲ್ಲಿ ನಂಬಿರುವ ಪ್ರಕಾರ ಯಾವಾಗ ನಾವು ಬಡವರ ಸೇವೆಯನ್ನು ಮಾಡುತ್ತಾರೋ, ಕಷ್ಟಗಳಲ್ಲಿ ಅಥವಾ ಯಾವುದೇ ತೊಂದರೆಗಳಲ್ಲಿ ಇರುವ ವ್ಯಕ್ತಿಗಳ ಸೇವೆಗೆ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳುತ್ತೇವೆಯೋ ಆವಾಗ ಆ ಸೇವೆಯು ದೇವರಿಗೇನೆ ಸಲ್ಲಿಸುವ ಸೇವೆ ಆಗುತ್ತದೆ. ಬಡವರಲ್ಲಿ ನಾವು ದೇವರನ್ನು ಕಂಡು ಈ ಸೇವೆಯನ್ನು ಮಾಡಲು ಪದಾಧಿಕಾರಿಗಳು ಮುನ್ನಡೆಯುವಾಗ ಖಂಡಿತವಾಗಿಯೂ ಅವರಿಂದ ಆ ಮಹತ್ ಕಾರ್ಯಗಳು ಖಂಡಿತವಾಗಿಯೂ ಆಗುತ್ತವೆ. ತೃತೀಯವಾಗಿ ನಾನು ಹೇಳುವುದೇನೆಂದ್ರೆ, ಚೀನಾ ದೇಶದ ಒಂದು ಮಾತಿದೆ. ಆ ಮಾತು ಹೇಗೆಂದರೆ, ಯಾರು ಹೂಗಳನ್ನು ನೀಡುತ್ತಾ ಇರುತ್ತಾರೆಯೋ ಅವರ ಕೈಗಳಿಗೆ ಸುಗಂಧವು ಯಾವಾಗಲೂ ಹಚ್ಚಿಕೊಂಡೇ ಇರುತ್ತದೆ ಅಂತೆ. ಯಾರು ಹೂಗಳನ್ನು ಯಾವಾಗಲೂ ಹಂಚಿಕೊಳ್ಳುತ್ತಾ ಇರುತ್ತಾರೆಯೋ ಅವರ ಕೈಗೆ ಆ ಒಂದು ಸುಗಂಧವು ಹಚ್ಚಿಕೊಂಡು ಇರುತ್ತದೆ. ಅದೇನೆಂದ್ರೆ, ಯಾರು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆಯೋ, ಪ್ರತ್ಯೇಕವಾಗಿ ಅವರಿಗೆ ದೊರಕಿದ ಆ ಅಧಿಕಾರವು ಆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಉಪಯೋಗಿಸುತ್ತಾರೆಯೋ ಅವರು ಅವರಿಗೆ ಯಾವಾಗಲೂ ಒಳಿತು ಅವರ ಸನಿಹದಲ್ಲಿ ಇರುತ್ತದೆ, ಯಾವಾಗಲೂ ಆ ಒಳಿತು ಅವರ ಜೊತೆಯಾಗಿ ಸಾಗುತ್ತದೆ. ಈ ಕೆಲವು ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಈ ಒಂದು ಹಿಂದಿನ ಪದಾಧಿಕಾರಿಗಳು ಈ ಸ್ವಸಹಾಯ ಸಂಘಗಳನ್ನು ಈ ಎತ್ತರಕ್ಕೆ ಬೆಳೆಸಿದ್ದಾರೆ. ಇನ್ನು ಎತ್ತರಕ್ಕೆ ಬೆಳೆಸುವ ಈ ಸಂಘಗಳನ್ನು ಎತ್ತರಕ್ಕೆ ಕೊಂಡು ಹೋಗುವ ಆ ಒಂದು ಜವಾಬ್ದಾರಿ ನೂತನ ಪದಾಧಿಕಾರಿಗಳಿಗೆ ಖಂಡಿತ ಇದೆ. ಈ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಒಂದು ಕೆಲಸವನ್ನು, ಈ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಹಾಗೂ ಈ ಒಂದು ಸಂಘಟನೆಗಳ ಈ ಅಸ್ತಿತ್ವದಲ್ಲಿ ಒಂದು ನಾವು ಹೇಳ್ತೇವೆ ಇಂಗ್ಲಿಷಲ್ಲಿ ಮಿರಾಕಲ್ ಖಂಡಿತವಾಗಿಯೂ ಆಗುತ್ತದೆ. ಆದುದರಿಂದ ಈ ಎಲ್ಲ ನೂತನ ಪದಾಧಿಕಾರಿಗಳಿಗೆ ತಮ್ಮ ಈ ಜವಾಬ್ದಾರಿಯಲ್ಲಿ ನಾನು ಒಳ್ಳೆಯದನ್ನು ಆಶಿಸುತ್ತೇನೆ. ದೇವರ ಅನುಗ್ರಹ ನಿಮಗೆ ಸದಾ ಇರಲಿ. ಆ ದೇವರ ಅನುಗ್ರಹದಿಂದ ಒಳಿತನ್ನು ಮಾಡಲು ನಿಮಗೆ ಸಾಧ್ಯವಾಗಲಿ, ಆ ದೇವರ ಸೇವೆಯನ್ನು ಸದಾ ಮಾಡಲು ನಿಮಗೆ ಸಾಧ್ಯವಾಗಲಿ ಎಂದು ನಿಮ್ಮನ್ನು ಆಶೀರ್ವದಿಸು ನಮ್ಮೊಟ್ಟಿಗಿದ್ದೀರಿ. ಆಗ್ಲೇ ಐತೆ 28 ಜನ ಪ್ರಸ್ತುತ ಸಂಪೂರ್ಣವಾದ ಪಾನಮುಕ್ತರಾದ ನವಜೀವನ ನಡತೊಂದುಲ್ಲೇರು. ಇಂದೆಟ್ಟು ಕೆಲವರು ಬೇತೆ ಬೇತೆ ಊರ್ದಗಳಾಗಿ ನಡೆದತ್ರ ಇನ್ನು ಈ ಒಂಜಿ ನಮ್ಮ ಲೇಸಿಗೆ ಬೈಜೇರು ಅಂಡ ಸ್ಥಳೀಯರಾದ ಇತ್ತಿನಗಳು ನವಜೀವನ ಸದಸ್ಯರೇ ಇನಿ ಈ ಒಂಜಿ ಲೇಸು ಬೈದ್ರ ಮಕ್ಕಳೇನೆ ನಮ್ಮ ಈ ಒಂಜಿ ಲೇಸಡೆ ಗೌರವ ಮಲ್ತೊಂದುಲ್ಲ ಸುರುಕಾದೆ ನಮ್ಮ ಪ್ರಮೋದ್ ಅಮ್ಲ ಮುಗರ್ ಇಂಬೆರಿತ್ತೆ ಹೋಟೆಲ್ ಉದ್ಯಮ ಮಲ್ಪೊಂದುಲ್ಲೇರು ಇಂಬೆರಿತ್ತೆ ಬಾರಿ ಪೊರ್ಲುದ ಜೀವನ ನಡಪೊಂದುಲ್ಲೇರು ಇಂಬೇರೆ ವೇದಿಕೆ ಬಡುವುದಕ್ಕೆ ಎತ್ಕೊಳ್ಲೆ ಪರಮಪೂಜ್ಯ ಕಾವಂದೇರು ಒಂದು ಸಂಕಲ್ಪದಿ ಒಂದು ಕಾರ್ಯಕ್ರಮ ಎಂಚಿನ ಮಲ್ತಾರ ಆಯ್ಕೆ ಮಂಜುನಾಥ ಸ್ವಾಮಿನ ಅನ್ನಪ್ಪ ಸ್ವಾಮಿನ ಆಶೀರ್ವಾದದೊಟ್ಟಿಗೆ ಪರಮಪೂಜ್ಯ ಕಾವಂದೇರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಮಲ್ತೇರು ಬಂದುಲೆ ನೆನಪದಿನಲ್ಲಿ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ, ಧರ್ಮಸ್ಥಳ ಸಿಟಿ ಅಭಿವೃದ್ಧಿ ಯೋಜನೆ, ಪೇಟೆ ಅಭಿವೃದ್ಧಿ ಯೋಜನೆ, ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ. ಮಹಾತ್ಮ ಗಾಂಧಿಲ ಆನೆ ಪಾತ್ರ ಬಂತೇರು ಯಾಪ ಗ್ರಾಮ ಅಭಿವೃದ್ಧಿ ಅಂಡ ಆನೆ ರಾಮರಾಜ್ಯ ನಿರ್ಮಾಣ ಆಪಂಡು ಒಂದು ಪ್ರತಿ ಗ್ರಾಮಡು ಅಭಿವೃದ್ಧಿ ಅಂಡ ಆ ಗ್ರಾಮದ ಅಭಿವೃದ್ಧಿ ಅವನಿಗೆ ಪ್ರಾದೇಶಿಕವಾದ ಪ್ರದೇಶದ ಅಭಿವೃದ್ಧಿ ಆಪಂಡು ತಾಲೂಕು ಮಟ್ಟಡು ಜಿಲ್ಲಾ ಮಟ್ಟಡು ರಾಜ್ಯ ಮಟ್ಟಡು ದೇಶ ಅಭಿವೃದ್ಧಿ ಆದರೆ ಗ್ರಾಮ ಅಭಿವೃದ್ಧಿ ಅಂಡ ಅಭಿವೃದ್ಧಿ ಸಾಧನೆ ಮಲ್ಪರ ಸಾಧ್ಯ ಉಂಡು ಒಂದು ಐತ ಲೆಕ್ಕಾಚಾರ ಬಂದಲೆ ಐತಾರದ ದಿನ
ಐತಾರದಾನೆ ಈತೊಂಜಿ ಮಲ್ಲ ಸಂಖ್ಯೆಡ್ ಅಪ್ಪೆನಕಲು ಸೇರೋಣಿಂದ ಬಂಡ ಎಕಡೆ ಅಕ್ಕನಕಲು ಪುರ ಪಂಡೇರು ಬಂಡ ಆಟಿದ ಕೂಟನ ಅಥವಾ ಭಾರಿ ಮಲ್ಲಂಜಿ ಮನೋರಂಜನಾ ಕಾರ್ಯಕ್ರಮನಲ್ಲ ಈತ ಸಂಖ್ಯೆಡ್ ನಮ್ಮ ಒಂಜಿ ಹಾಲುದಲ್ಲ ಈತ ಜನ ಸೇರ್ಸಾರ ಸಾಧ್ಯ ಇದೆ ಸೇರ್ಸಂಡಲ್ಲ ಕಾಂಡೆ 9 ಗಂಟೆಗೆ ದುಂಬು ಬತ್ತನಕ್ಲಿತ 12 ಗಂಟೆ ಕರಿನೆಟ್ಟಲ ಈತ ಪೊರ್ತು ಕೊಲ್ಲುದಾರಂದ ಆ ಮಂಜುನಾಥನ ಅಕ್ರಪೆಟ್ಟು ಕಾವಂದೇರ್ನ ಮಿತ್ತದ ಪ್ರೀತಿ ನಿಕಲಿ ಕೊಲ್ಲುದಾರಂದು ಯಾನು ಎನ್ನೆನ್ನುವೆ ನಮ್ಮ ಹಳ್ಳಿದ ಜೀವನ ಎಂಚೆ ಇತ್ತಿನ ಬಂದಂಡ ಬಾಕಿದ ಟೈಮ್ ಉಡಂಡ ಶನಿವಾರದಾನೆ ಇಲ್ಲದ ಯಜಮಾನ್ರು ಮಾತ ಇಲ್ಲಲತ್ತು ತಪ್ಪ ಎನ್ನಡೆ ಇಲ್ಲದ ಯಜಮಾನ್ರು ಬೆಂದದು ಬತ್ತದಂತೆ ಪಾಡ್ದು ಜೆತ್ತದು ಐತಾರ ಕಾಂಡೆ ಬೊಡಿದಿ ಪಿದಾಡಿ ಅಲ್ದ ಓಡೆ ನಿನ್ನ ಗಿಡದಲ್ಲಿ ಎಂದು ಪಣ ಬೊರ್ತು ಅಂದಾತ ಅನ್ನ ಇನಿ ಅಂಚೆ ಅಜ್ಜಿ ಪೂಜ್ಯ ಕಾವಂದೇರ್ನ ಆಶೀರ್ವಾದ ಅದು ಹಳ್ಳಿದ ಪೊಂಜನಕ್ಕೆಲ್ಲ ಇನಿ ತುತ್ತಾಯ್ತ ಅದು ಅಕಲ್ನ ಒಂಜಿ ಸ್ವಯಂ ಬದುಕು ನಂಚಿನ ಉದ್ದೇಶೋಡು ಒಂಜಿನ ಗ್ರಾಮಾಭಿವೃದ್ಧಿ ಯೋಜನೆ ಸೇರಂದು ಬ್ಯಾಂಕ್ದ ಮುಟ್ಟು ತೂಪು ನಂಚಿನ ಒಂಜಿ ನಿಗ್ಲೆಂಜಿನ ಸಂಕಲ್ಪ ಮಲ್ಸರ್ ಐಕ್ಯ ದೇವರು ಸಾಧಿತೋಜ್ಪಾದು ಕೊಡ್ತೇರು ಇನಿ ಮಾತಾ ಪೊಂಜನಕ್ಕೆಲ್ಲ ಇಲ್ಲದಲ್ಲ ಕುಲ್ಲದ ಇಲ್ಲದ ಗುಗ್ಗು ಅಂತ ಬಂದ್ಬಿರ ತಾತೆಗೆ ಸಾತ ಸೀಮಿತ ಆದಿಜ್ಜೇರು ಮಾತೆರ್ಲ ಅಕಲ್ನಕಲ್ನ ವೃತ್ತಿನ ಮಲ್ಪೋಣಿತ ಒಟ್ಟಿಗೆ ಸಮಾಜದ 10 ಜನ ತನ್ನೊಟ್ಟು ಎಂಚ ಬದುಕೋಲಿ ಪನ್ಪುಣಂಚಿನ ಬದುಕದ ಸಾಧಿನ ತೆರಿಯೊಂದಾರ್ನಿಕಲು ಆ ತೆರಿಯೊನ್ನ ಇರ್ದಾದ್ರೆ ಇನಿ ಆಂಜನಕಲಿಗೆ ಸಮಾನ ಆದ ಪೊಂಜನಕಲ ಈತಮಲ್ಲ ಸಂಖ್ಯೆಡ ಬತ್ತದ ನಿಕಲ್ ಮುಲ್ಪ ಸೇರಿದ ಅವಕಾಶ ಅಂಡ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜೆ ಕಾವಂದೇರು ನಿಕಲಿಗೆ ಅವಕಾಶ ಮಲ್ತು ಕೊರಿಯರು ಇನಿ ಮಸ್ತ್ ಪಂಡೆ ಸಂತೋಷ ನೆಲ ಪಂಡೇರು ಕಂಗ್ ಬಾರೆ ತಾರೆ ಪೂರ ನಂಗೆ ತೂವೊಂದಿಲ್ಲ ಬಾರಿ ಬರ್ಲು ಒಂದು ಪ್ರಕೃತಿ ಪನ್ಪ ನೇಚರ್ ಪ್ರಕೃತಿ ನಡುಟು ನಮ್ಮ ಬದುಕೊಂದಿತ್ತ ಇನಿ ನಮ್ಮ ಎಂಚಿನ ವೇದಿಕೆಯನ್ನು ಶೃಂಗಾರ ಮಲ್ತದನ ಒಂದು ನಮ್ಮ ದಿನನಿತ್ಯದ ಜೀವನ ಆದಿತ್ತಂಡು ಇಂಚಿನ ತೋಟದ ನಡುಟು ಈ ಕೃಷಿತ ನಡುಟು ನಮ್ಮ ಬದುಕೊಂದಿತ್ತ ಇನಿ ಬಹುಶಃ ಇಂಚಿನ ಸ್ಟೇಜ್ ಇಡ್ ಮಾತ್ರ ತೂಪುನಂಚಿನ ಅವಕಾಶ ನಿರ್ಮಾಣ ಆತಂಡೆ ಒಂದು ಬಲ್ಲಿ ಐಕೆ ಗ್ರಾಮ ಅಭಿವೃದ್ಧಿ ಯಾವಡು ಪನ್ಪುನಂಚಿನ ಉದ್ದೇಶೋಡು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಮಲ್ತೇರು ಮುಂದಲೆ ದುಂಬುದ ಕಾಲ ಐತೆ ಕೋಡೆ ನಮ್ಮ ಮಾತ ಪಾಲೆದೆಗೆತ್ತದ ಪಕ್ಷಯ ಪರಿಯ ಇನಿ ಸಿಟಿ ಜೀವನ ಅಭಿವೃದ್ಧಿ ಆತಂದ್ರೆ ಭಾರಿ ಮಲ್ಲೆಡು ನಮ್ಮ ಮುಂದುವರಿತ ಆನ್ಲ ಏತು ವಿದ್ಯಾವಂತರ್ನಕ್ಲ ಕೋಡೆದ ದಿನಟ್ಟು ಒಲ್ತೊಲ್ತು ಸಂಪಾದನೆ ಮತ್ತೆ ಪಾಲೆದೆಗೆತ್ತದ ಕಷಾಯ ಪರ್ತೇರಿ ದಯನ ಬಂಡ ಈ ಆಟಿದ ತಿಂಗಳು ಬರ್ಸ ಜೋರು ಬರ್ಸೋಪ್ಪನಜ್ಜಿನ ಈ ಕಾಲಘಟ್ಟಡು ಭೂಮಿ ಕುರಿದು ಬೇತೆ ನಮ್ಮನೆದ ಆ ಒಂಜಿ ರಾಸಾಯನಿಕ ಉತ್ಪನ್ನ ಅಲ್ಪ ಅದು ಕ್ರಿಮಿಕೀಟಲು ದಿಂಜಿದೆ ನರಮನೆಯಾಗಿ ರೋಗ ರುಜಿನಂಚಿನ ಬರ್ಪುನಂಚಿನ ಪೊರ್ತು ಐಕ್ ನಮ್ಮತ್ತೆ ಮೆಡಿಸಿನ್ ಅದು ಆಂಟಿಬಯೋಟಿಕ್ ಪುರ ಎಂಚಿನ ದಿತ್ತನೋಣ ಉವೆ ಜ್ವರ ಬತ್ತಂದ ಶೀತ ತರೆಬೇನೆಗಿಂಚಿನ ಮಾತ್ರೆ ದಿತ್ತನೋಣ ಆ ಮಾತ್ರೆಗೆ ದುಂಬಾದ್ ಪ್ರಿಕಾಷನ್ ಎಂದು ಪನ್ಪ ಪಾಲೆದೆಗೆತ್ತದ ಕಷಾಯ ಆ ಪ್ರಿಕಾಷನ್ ಉಂಟು ಒವ್ವೇ ಸೀಕ್ ಬರಂದು ಲೆಕ್ಕ ಆ ಸೀಕ್ನ ತಡೆತಂದಂಚಿನ ಪ್ರಿಕಾಷನ್ ವ್ಯವಸ್ಥೆ ಆ ಪಾಲೆದೆಗೆತ್ತದ ಕಷಾಯ ನಮ್ಮ ಪೂರ್ವ ಹಿರಿಯ ಜರ್ನಕ್ಲಿ ಆನಿದ ಕಾಲೋಡಿ ಡಾಕ್ಟರ್ ನಕ್ಲಿ ಜಂದೆ ಇನ್ನು ನಡೆದು ಪತ್ತಿದ್ದೀರಿ ನಮ್ಮ ಊರ್ದ ಪನ್ಪ ಹಳ್ಳಿದ ಮರ್ದು ಊರ್ದ ಪಂಡಿತೇರ್ನ ಮರ್ದು ಪನ್ಪ ದುಂಬುದ ಕಾಲಘಟ್ಟಡು ಐನು ನಾಡ್ದು ಪತ್ತದಿರ ಬಂದನ ನಮ್ಮ ಹಿರಿಯಾಗಲು ಎಂಚಿನ ರೀತಿಯ ಬದುಕೊಂದಿತ್ತೇರು ಎಂದು ನಮ್ಮ ತೆರಿಯರಾಪಂಡು ಇನಿ ಮಾತಲ್ಲ ನಂಗೆ ಪೊಸತ್ತು ಎಂದು ಪನ್ನೊಂದು ಪಪ್ಪ ನಮ್ಮ ದುಂಬು ಈ ಕಾಲೊಡೆ ಪಗ್ಗು ಬೇಷ ಕಾರ್ತೆಯಲ್ಲಿ ಈ ಮೂಚಿ ತಿಂಗಳು ಕುಕ್ಕು ಬೆಲಕೈ ತಿಂದದ್ದು ಬದುಕದ ಜೀವನ ಮಲ್ತ ನಂಚಿನ ನಮ್ಮ ಹಿರಿಯಾಕಲೆ ಅಪ್ಪಗ ನುಪ್ಪುಗು ಗತಿ ಇಜ್ಜಿಂದತ್ತು ಆಂಡಲ ಆ ಕುಕ್ಕು ಪೆಲಕೈ ಕುಂಟಲ ಪರಂದು ನೇರಳೆ ಪರಂದು ಅಂದೇನೆ ತಿಂದದ್ದು ನಮ್ಮ ಬದುಕೊಂದಿತ್ತ ಕೇವಲ ಅವು ಬಂಜಿಗೆ ಫುಡ್ ಆದ ಮಾತ್ರ ಇಜ್ಜಂಡು ಐತೊಟ್ಟಿಗೆ ಆ ಜೀವಗ ಬೋಡಾಯಿ ನಂಚಿನ ನಮ್ಮ ಬದುಕಿಗೆ ಬೋಡಾಯಿ ನಂಚಿನ ಸತ್ತುಲ ಇಟ್ಟಿತ್ತು ಮಣ್ಣದ ಪೊಲಬುರದ ಬತ್ತನಂಚಿನ ಕೃಷಿತ ವಸ್ತುಲಿಡು ಶರೀರಗ ಬೋಡಂಚಿನ ಎಂಚಿನ ಉಂಡ ಆ ರೀತಿದ ಐಟ್ ವ್ಯವಸ್ಥೆ ಐಟಿತ್ತು ಇನ್ನು ನಮ್ಮ ಕಡ್ತೀವಿ ಯಾರನ್ನ ಕಾಣ್ತೀವಿ ಗ್ರಾಮ ಚೌಡ್ ಬಂದಾಗ ಫುಲ್ಲು ತರಕಾರಿ ಮಾರಿ ರೀತಿಯರು ಗ್ರಾಮ ಚೌಡ್ ಬಹುಶಃ ಐತಾರದಾನಿ ಪೇಂಟ್ ಆದ ತರಕಾರಿ ಹೊಲ್ತೊಲ್ತ ಗಟ್ಟದ ಬರ್ತದೆ ತರಕಾರಿ ಮಾರಂದಲೆ ಬಹುಶಃ ನಿಖಲ್ ನೆನಪದಿಲಿ ದುಂಬುದ ಕಾಲಡು ನಮ್ಮ ಇಲ್ಲದಾಗ್ಲಿ ಏರ್ಲ ತರಕಾರಿ ಕ್ರಯಗೆ ಕೊಂದತ್ತದುಪ್ಪಂದು ಪ್ರತಿಯೊರಿಯನ ಇಲ್ಲಲ್ಲ ನಮ್ಮ ತರಕಾರಿ ಬೆಳೆ ಹೊಂದಿತ್ತ ಐನೇ ಪೂಜ್ಯ ಕಾವಂದಿರು ಬನ್ನಿ ಗ್ರಾಮಾಭಿವೃದ್ಧಿ ಆವಡು ನಂಕ ಬೋಡೇನಿ ನಮ್ಮ ಸಂಪಾದನೆ ಮಲ್ತೊಂದಿತ್ತ ಇನಿ ಕ್ರಯ ಕೊಂದತ್ತ ದರ್ಪಣ ಜನ ವ್ಯವಸ್ಥೆ ಅಂಡೆ ಅರಿತಾರಾಯಿ ಅತ್ತಂದ ಬಾಕ್ಯದ ಬಾರಂದು ಓಲ ನಮ್ಮ ಇಲ್ಲಲ್ಲಿ ಅವಂದಿತ್ತಂದ್ರೆ ಬಹುಶಃ ದುಂಬುದ ಕಾಲಡು ನಮ್ಮ ಮೀನಿಗೆ ಮಾತ್ರ ಕಾಸು ಕೊಡುವಂತ ಅವಲ ಇಂಚಿನ ಮರಿಯಲದ ಬರ್ತದ್ದು ಡೆಂಜ ಮುಗುಡ ಬಾಲೆಮಿನ ನೇರೆ ತಿಂದದ್ದು ನಮ್ಮ ಅದಕ್ಕೊಂದು ನಮ್ಮ ಇತ್ತನ ಕೆದುಟ್ಟು ಗಾಲಪಾಡದ ಮುಗುಡು ಹೊರಂಟೆ ಬರ್ತದೆ ನಮ್ಮ ಕಜಿಪ್ಪು ಮಲ್ತನಾಕಲು ಇನಿ ಅವು ಓಲ ನಂಗೆ ತಿಕ್ಕೊಂದಿಜ್ಜಿ ತೋಟದ ಮೀನು ಅವ್ರದ್ದು ತೋಟದ ಜಂಜಿ ನಮ್ಮ 10 ನಂಜಿನ ಕಾಲ ಕರಿದುಕೊಂಡು ಪೇಂಟದ ಮೀನಿನ ನಂಬಲೆಕ್ಕ ಆತಂಡೆ ದಾಯ ಅಂಚಾಂಡ್ ದಾಯ ಬಂದನ ಹಳ್ಳಿದ ಮೂಲ ವಸ್ತು ಎಂಚಿನೊಂಡ ಒಂದೇ ನಮ್ಮ ದೂರ ಮಲ್ತಂದು ಬೋದು ಸಿಟಿತ ಜೀವನ ಎಡ್ಡೆಂದ ಹಾಕೊಂಡು ಕಾಂಡೆ ಲೆಕ್ಕದ ಪ್ಯಾಂಟ್ ಅಂಗಿ ಪಾರ್ದು ಶೂ ತಿಕ್ಕದ ಪೇಂಟೆಗೆ ಪೋಣಂದ ಬಯ್ಯಾಡಿ ಇಲ್ಲಡೆ ಬತ್ತನ ಬದುಕೋಲಿಂದ ನಮ್ಮ ಸಂಕಲ್ಪ ಉಂಡು ಬಹುಶಃ ಬಂದುಲೆ ಖಾಲಿ ದುಡ್ಡು ಮಂತ್ ಸತಗೆ ನಂಗೆ ಬದುಕಿರ ಸಾಧ್ಯ ಇಜ್ಜಿ ನಿರ್ದೇಶಕರ ಪಂಡಿರು ನಮ್ಮ ಓಡೆ ಪೋಡೆ ಏತ ಮಲ್ಲೆ ಅವಡು ಎಂಚಿನ ಮಾಡ್ಬಿಡು ನಂಗೆ ನುಪ್ಪು ನಂದೆ ಬದುಕಿರ ಸಾಧ್ಯ ಇಜ್ಜತ್ತ ಅಪ್ಪ ನುಪ್ಪುನ ಮಲ್ಪೆರ ನೀವು ವ್ಯವಸ್ಥೆ ಆವಡತ ಅದಕ್ಕೆ ಗ್ರಾಮೀಣ ಕೃಷಿ ಅಭಿವೃದ್ಧಿ ಅಂಡ ಮಾತ್ರ ನಮ್ಮ ಜೀವನ ಎಡ್ಡಾಯರ ಸಾಧ್ಯ ಉಂಟು ಮಾತೇರ್ಲ ದುಡ್ಡು ಮಲ್ತದ್ದು ಮಾತ ನಮ್ಮನೆದ ಬಿಲ್ಡಿಂಗ್ ಕಟ್ಟದ ಅವು ಮಲ್ತದ ಅಂದು ಮಲ್ತದ ಸಾಧನೆ ಮಲ್ಪೋಲಿಂದ ನಮ್ಮ ಇನ್ನಿನ ತಪ್ಪು ದಯಪಂಡ ನಮ್ಮ ಮೂಲ
ನಮ್ಮ ಇಡೀ ಭಾರತ ದೇಶದ ಮೂಲ ಪರಂಪರೆ ಎಂಚುಂಡ ಕೃಷಿ ಬೊಕ್ಕ ಋಷಿ ಪರಂಪರೆ ಎಂದು ಬಂದ ಆಧ್ಯಾತ್ಮ ಧರ್ಮದೊಟ್ಟಿಗೆ ಬುಲಿವಣಿ ಆಯ್ತೊಟ್ಟಿಗೆ ಕೃಷಿ ಮಲ್ತದ ಬದುಕು ನಂಚಿನ ವ್ಯವಸ್ಥೆ ನಂಗೆ ಬೋಡೈನ ನಮನೆ ಮಲ್ತೊಂದಂಚಿನ ವ್ಯವಸ್ಥೆ ಅವೇ ಕೃಷಿ ಆ ಕೃಷಿತ ಗ್ರಾಮದ ಅಭಿವೃದ್ಧಿ ಆನಂದ ಮಾತ್ರ ನಮ್ಮ ಮಾತೆರ್ಲ ಅಭಿವೃದ್ಧಿ ಆರ ಸಾಧ್ಯ ಇಂಚಿನ ಕಾರ್ಯಕ್ರಮ ಮಲ್ಪುಂದಂಡ ಇತ್ತೆ ಬಾರ್ಯಾವಡ್ ಕಂಗಾವಡ್ ಏರ್ನಲ್ಲ ಒಂಜಿ ತೋಟಡು ಅವಂದೇನ್ ಕೊಂದಾರ ನಂಗೆ ಕಾಪುಂಡ ಇನ್ನಿತ್ತು ನಮ್ಮ ತೋಟ ಇನ್ನಿತ್ತು ಪುರ ಶೃಂಗಾರ ಮಲ್ತದ ಓಲಲ್ಲ ಒಂಜಿತಿ ಕಡೆ ಮಲ್ತದ ಉಪ್ಪೊಡೆತ ಬುಲೆಪ್ಪಾದ ಉಪ್ಪೊಡೆತ ಈ ಬಾರೆ ಓಲಲ್ಲ ಇಲ್ಲಲ್ಲ ಬುಲೇಜಿನಂಡ ನಂಗೆ ಮೂಲಕೊಂತದ್ದು ಶೃಂಗಾರ ಮಲ್ಪೇರ ಆಪುಂಡ ಅಂಚೆ ಪ್ರತಿಯೊರಿಯಾಗಲ ನಂಗೆ ಬೋಡನ ಎಂಚಿನ ಉಂಡ ಅವೇನು ನಮ್ಮಲ್ಪನೆ ಮಲ್ಪಣಂಚಿನ ವ್ಯವಸ್ಥೆ ನಮ್ಮಡ ಉಂಡು ಐಕೆ ನಮ್ಮ ಪ್ರಕೃತಿ ಪನ್ಪ ಇಡೀ ನಮ್ಮ ಶರೀರ ಇನಿ ಪನ್ಪೇರೆ ಯೋಗಾಸನ ಮಲ್ತಂದ ಕಾಂಡೆಲಕ್ಕದ ಯೋಗಾಸನ ಮಲ್ತಂದ ಆಗ ವಾನಮನದಳ ಸೀಕಲ ಬರ್ಪಜಿ ಸಾಧಾರಣ ಮುಕ್ಕಾಲು ವರ್ಷ ಸೀಕನ ನಿವಾರಣೆ ಮಲ್ಪಣಂಚಿನ ಶಕ್ತಿ ಯೋಗಡುಂಡು ಒಂದು ಪನ್ಪೇರ್ ಪಂಡ ಈ ಶರೀರ ಆ ದೇವಿರ ಮಲ್ತನ ಸ್ಟ್ರಕ್ಚರ್ ಎಂಚಿನುಂಡ ಆಯ್ಕೆ ಬೋಡಿತನಂಚಿನ ವ್ಯವಸ್ಥೆ ಐಟೆ ಉಂಡು ಅಂಚನೆ ಈ ಕೃಷಿ ಪನ್ಪಣ ಕೃಷಿ ಪ್ರದೇಶವಾಯಿನ ಇಲ್ಲ ವಿಶೇಷವಾದ ನಮ್ಮ ತುಳುನಾಡದಾಗ್ಲಿ ಕೃಷಿಟ್ಟೆ ನಮ್ಮ ಇಡೀ ಬದುಕು ಉಂಡು ಆ ಕೃಷಿನ ಮರಪಂದೆ ಕೃಷಿತ ಒಟ್ಟಿಗೆ ಅಭಿವೃದ್ಧಿದ ಸಾಧಿಲ ನಾಡ್ದು ನಮ್ಮ ಮಾತೆರ್ಲ ಎಡ್ಡೆ ಹಾಕ ಆ ಮಂಜುನಾಥ ಸ್ವಾಮಿನ ಆಶೀರ್ವಾದ ಕಾವಂದೇರ ಶುಭಾಶೀರ್ವಾದ ನಿಖಲ ನಿತ್ಯಲ ಕೊರದು ಗೌರವಿಸುವುದಕ್ಕೆ ಏನೋದಿಲ್ಲ ಅಂಜನೆ ಗಿರೀಶ್ ತಂಜರೆ ಇಬ್ಬರು ನೆಕ್ ಬೋಡಾಪಿನಂಚಿನ ಈ ವೇದಿಕೆ ರಚನೆ ಬೋಡಾಪಿನ ಸಾಮಾನ್ಯ ಪೂರ್ವ ಕೊರದು ನಮ್ಮೊಟ್ಟಿಗೆ ಸಹಕಾರ ಮತ್ತೆ ಗಿರೀಶ್ ತಂಜರೆ ಇಬ್ಬರು ವೇದಿಕೆ ಬರಡು ಇಬ್ಬರಿಗೆಲ್ಲ ಸ್ಮರಣೆ ಕೊರದು ಗೌರವಿಸೋಡು ಅಂಜನೆ ಅರುಣ್ ಪಜೀರ್ ಇಬ್ಬರು ನಮ್ಮೊಟ್ಟಿಗೆ ಕೋಡೆ ನಮ್ಮೊಟ್ಟಿಗೆ ಇದ್ದದ್ದು ನಂಗೆ ಮಸ್ತ್ ಸಹಕಾರ ಕೊಡ್ತಾರೆ ಅರುಣ್ ಪಜೀರ್ ಇಬ್ಬರಿಗೆಲ್ಲ ಜೋರ ದಾಟಿ ಪಟ್ಟದು ಸ್ವಲ್ಪ ಸಂದೇಶ ಮಲ್ಪಡು ವಿಜಯ್ ಪಜೀರ್ ವಿಜಯ್ ಅಮ್ಲಮುಗರ್ ರಾಮಕೃಷ್ಣ ಕೊನಾಜೆ ಲಕ್ಷ್ಮಣ್ ಮಾಯ್ಲೋಡಿ ಲಕ್ಷ್ಮಣ್ ಮಾಯ್ಲೋಡಿ ರಾಮಕೃಷ್ಣ ಕೊನಾಜೆ ಮುಕ್ಕಲು ವೇದಿಕೆ ಬಂದು ಸ್ಮರಣೆಗೆ ನೋಡು ಅಂಚನೆ ನಂಗೆ ಕೋಡೆ ನಮ್ಮ ಸ್ಮರಣಿಕೆ ಬಂದ ಐಕ್ ಸ್ಟಿಕ್ಕರ್ದ ವ್ಯವಸ್ಥೆ ಮತ್ತು ಗೊತ್ತ ನಮ್ಮ ದುರ್ಗಾ ಪ್ರಿಂಟರ್ಸ್ ಮಾಲೀಕರನ್ನ ಶ್ರೀಮತಿ ತುಳಸಿ ಇಮೇರೆ ನಮ್ಮ ಇಮೆಲ್ಲ ಬರ್ತದೆ ಸ್ಮರಣಿಕೆ ತೊಂದರೆ ಅನ್ನೋದಿಲ್ಲ ಶ್ರೀಮತಿ ತುಳಸಿ ದುರ್ಗಾ ಪ್ರಿಂಟರ್ಸ್ ಮಾಲಕರನ್ನ ತುಳಸಿ ವೇದಿಕೆ ಬಂದದ್ದು ಸ್ಮರಣಿಕೆ ಅನ್ನೋದಕ್ಕೆ ಅನ್ನೋದಿಲ್ಲ ಮುಖ್ಯವಾಗಿ ಬಹಳ ಸಂತೋಷವಾಗ್ತಿದೆ ಯಾಕಂತ ಹೇಳಿದ್ರೆ ಇಷ್ಟೊಂದು ಈ ಮಳೆಯ ರಭಸದಲ್ಲಿಯೂ ಈ ಆಟಿ ತಿಂಗಳಿನ ಒಂದು ವಿಶೇಷ ಮಳೆ ಈಗ ಬರ್ತಾ ಇದೆ ಈ ಸಮಯದಲ್ಲಿ ಕೂಡ ಇಷ್ಟೊಂದು ಜನವನ್ನು ಸೇರಿಸುವುದು ನೋಡುವಾಗ ಬಹಳಷ್ಟು ಸಂತೋಷವಾಗ್ತಿದೆ ಯಾಕಂತ ಹೇಳಿದರೆ ಇಷ್ಟು ಸಭೆ ಬೇರೆ ಯಾವ ಸಂಘ ಸಂಸ್ಥೆ ಅಥವಾ ಯಾವುದೇ ರೀತಿಯ ಮೀಟಿಂಗ್ ಮಾಡಿದರೂ ಬರುವುದಿಲ್ಲ ಅದು ಬಂದರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರ ಒಂದು ಶ್ರಮದಿಂದ ಮಾತ್ರ ಅಂತೇಳಿ ನಾವು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ ಈಗಾಗಲೇ ಗಣ್ಯರೆಲ್ಲ ಹೇಳಿದರು ಶ್ರೀ ಪೂಜ್ಯ ಕಾವಂದರ ಒಂದು ಕನಸು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮೂಲಕವೇ ನಮ್ಮ ದೇಶದ ಅಭಿವೃದ್ಧಿ ಆಗಬೇಕಂತೇಳಿ ಅವರು ಕನಸು ಕಂಡಿದ್ದರು ಅದಕ್ಕಾಗಿ ಅವರ ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಆರಂಭಿಸಿದೆ ಅಂತೇಳಿ ನನ್ನ ಅನಿಸಿಕೆ ಆ ಪ್ರಕಾರ ಈಗ ನಾವು ಈ ಗ್ರಾಮಾಂತರ ಪ್ರದೇಶಗಳಿಗೆ ಹೋದಾಗ ಪ್ರತಿ ಆದಿತ್ಯವಾರ ನಾನು ಗಮನಿಸ್ತಾ ಇದ್ದೇನೆ ಯಾವ ಮನೆಯಲ್ಲಿಯೂ ಮಹಿಳೆಯರಿಲ್ಲ ಕೇಳಿದಾಗ ಮೀಟಿಂಗ್ ಅಂತ ಹೇಳ್ತಾರೆ ಬೆಳಿಗ್ಗೆ ಒಂದು 8-9 ಗಂಟೆ ಆಗುವಾಗ ಯಾರ ಮನೆಗೆ ಹೋದ್ರು ನಮ್ಮ ಮೀಟಿಂಗ್ ಅಂತೇಳಿ ನಮಗೆ ಬಹಳ ಸಂತೋಷವಾಗ್ತಿದೆ ಮೊದಲು ಗಂಡಸರು ಹೋಗ್ತಿದ್ರು ಆದರೆ ಈಗ ಈ ಮಹಿಳೆಯರು ಪ್ರತಿ ವಾರ ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಈ ಮೀಟಿಂಗ್ಗೆ ಸೇರಿ ತಮ್ಮ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿಯೂ ನೆಮ್ಮದಿ ಅದೇ ರೀತಿಯೂ ನಮ್ಮ ಈ ಕುಟುಂಬಗಳ ಸಬಲೀಕರಣ ಅಂತ ಹೇಳಿದರೆ ಬಹಳ ಪರಸ್ಪರ ಸಹಕಾರದ ಮೂಲಕ ಸ್ವಸಹಾಯ ಸಂಘಗಳ ಮೂಲಕ ಪರಸ್ಪರ ಸಹಕಾರದಿಂದ ಈ ಆರ್ಥಿಕ ವ್ಯವಹಾರನ ಮಾಡ್ತಾರೆ ಉದಾಹರಣೆಗೆ ಸಾಲ ಕೊಡುವುದು ಸಾಲ ಪಡ್ಕೊಳ್ಳುವುದು ಅದನ್ನು ವಿತರಣೆ ಮಾಡುವುದು ಅಂತ ಕಾರ್ಯಗಳನ್ನ ಈ ಬ್ಯಾಂಕಿಗೆ ಮಹಿಳೆಯರು ಹೋಗಿ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ಕಾರಣದಿಂದ ಈಗ ನಮ್ಮ ಈ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ರೀತಿಯ ಒಂದು ಎಲ್ಲ ಕುಟುಂಬಗಳ ಒಂದು ಒಗ್ಗಟ್ಟು ಒಂದು ಸಂಘಟನೆ ಸಾಧ್ಯವಾಗಿದೆ ಮತ್ತೆ ಈ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ಈ ಕೃಷಿಗೆ ಕೂಡ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಬಹಳಷ್ಟು ನಮ್ಮ ಕಾವಂದರು ಬಹಳ
ಒತ್ತು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಈ ಪ್ರಗತಿ ಬಂಧು ಒಕ್ಕೂಟದ ಮೂಲಕ ಇಲ್ಲಿ ಈ ಗ್ರಾಮಾಂತರ ಪ್ರದೇಶದಲ್ಲಿ ಅದನ್ನು ಸಾಕಾರಗೊಳಿಸಲಾಗುತ್ತಿದೆ. ಇದೆಲ್ಲ ಖುಷಿಯ ವಿಚಾರ. ಈ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಮನಗೊಂಡ ಪೂಜ್ಯ ವೀರೇಂದ್ರ ಹೆಗಡೆಯವರು ಈ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಮುಂದೆಯೂ ಇನ್ನಷ್ಟು ಈ ಸಮಸ್ಯೆಗಳ ಸುಳಿಯಲ್ಲಿರುವ ಕುಟುಂಬಗಳನ್ನು ಇನ್ನಷ್ಟು ಈ ಮಧ್ಯವರ್ಜನ ಶಿಬಿರ ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮಗಳ ಮೂಲಕ ಸಂಘಟನೆ ಮಾಡುತ್ತಿರುವಂತಹ ಈ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳು ಇನ್ನಷ್ಟು ಹೆಚ್ಚಾಗಲಿ. ಇನ್ನು ಮುಂದೆಯೂ ನಮ್ಮ ಈ ಗ್ರಾಮಾಂತರ ಪ್ರದೇಶ ಜನರಿಗೆ ಇದರ ಪ್ರಯೋಜನ ದೊರೆಯಲಿ ಎಂದು ಆಶಿಸುತ್ತೇನೆ. ಇರೆಗ ಮಸ್ತ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಒಡನಾಟ ಉಂಟು. ಆಂಡ ಒಂಜಿ ವಿಚಾರ ತಿಳಿಯಲಿ ದಾದು ಬಂದ ಈತ ಜನ ನಮ್ಮ ಧಾರ್ಮಿಕ ಜಾಗ ಅವಡು ಸಭೆ ಅವಡು ಅತ್ತಂದ ಓವೇ ರಾಜಕೀಯ ಕ್ಷೇತ್ರ ನಂಗೆ ಕಾಲೋಗ ಸರಿಯಾಗಿ ಸೇರ್ಸಾರ ಬಲ್ಲಿ ಒಂದು ದಾದ ಬಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಗ್ಗಟ್ಟನ್ನು ತೋಚ್ಕೊಳ್ಳೋದು ಖಂಡಿತವಾದ್ಲ ಬಂದ್ರೆ ಸಾಧ್ಯ ಇಲ್ಲ. ಓವೇ ಕಾರ್ಯಕ್ರಮ ಅವಾರ್ಡ್ ಓವೇ ನಮ್ಮ ಕೆಲಸ ಅವಾರ್ಡ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದುಂಬತ್ತ ಅದು ಮಾತೆರೆಲ್ಲ ದುಂಬತ್ತು ಸೇರು ನೋಡ್ಬೇಕು ಅಂದ್ರೆ ನಮ್ಮ ನಿದರ್ಶನ ದಯಬಂದ ಏನು 7 ವರ್ಷದ ಎನ್ನ ಈ ಅಧ್ಯಕ್ಷ ಸಾನೋಡಿ ಯಾನು 7 ವರ್ಷ ಯಾನು ಮುಂದುವರ್ಷ ಒಕ್ಕೂಟಲ ವಲಯಾಧ್ಯಕ್ಷ ಅದ್ಲ ಯಾನು ಪಡೆಯುವಂಚಿನ ಈ ಪ್ರೀತಿ ವಿಶ್ವಾಸ ಏತೊಂಡು ಪಂಡ ಕಾಲಿ ಯಾನೂರಿ ತುಂಬ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬರ್ಪಣೆಗೆ ತುಂಬ ಕಾಲಿ ನಮ್ಮ ಊರುಡೊಂದು 4 ಇಲ್ಲಾಗ 10 ಇಲ್ಲಾಗ ಗುರ್ತಾತಂದೆ ನಂಗೆ ಊರನ್ನು ಬುರ್ದು ಹಂಚಿ ಪೊಂಡ ಮಸ್ತ್ ಪರಿಚಯ ಇದ್ದಂಡು ಆಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2004 ಕಾರ್ ದೀನಿರ್ದು ಬೊಕ್ಕ ನಮ್ಮ ಸಾಧಾರಣ ಎಂಕಲ್ನ ತಂಡ ಸ್ಟಾರ್ಟ್ ಆಯ್ನ ಪಂಡ 2006 ಸ್ಟಾರ್ಟ್ ಆಯ್ದು ಬಕ್ಕ ನಮ್ಮ ದಾದ ಆತ ಪನ್ಪಣೆ ನಮಕ್ ಮರಪೇರೆ ಸಾಧ್ಯ ಇಜ್ಜಿ ದಯಪಂಡ ನಮ್ಮ 10 ಜನತ ಪರಿಚಯ ಇತ್ತ ನಕಲು ಇನಿ 10 ಬೋದು 100 ಬೋದು 1000 ಜನತ ಪರಿಚಯ ಅಪನಾಥ ಮುಟ್ಟకు ಸೇರ್ದ ದಯಪಂಡ ನಮ್ಮ ಈ ಕೊಣಾಜ ವಲಯ ಹಿಡಿತ ನಂಚಿನ ಬೋಲಿಯಾರ್ ಒಕ್ಕೂಟ ಅವಡು ನಮ್ಮ ಮಂಜನಾಡಿ ಒಕ್ಕೂಟ ಅವಡು ಅರೆಕಾಲ ಪಾವರೊಂದು ಮಾತೇನಿಲ್ಲ ಆತೊಂದು ಆತ್ಮೀಯತೆ ಸೇರೊಂದು ನಂದು ಪಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂಜಾಡು ಯಾನು ಮಸ್ತ್ ಕ್ಷೇತ್ರ ಬೆಂದದ ಅನುಭವ ಪಡೆಯನೆ ಆಂಡ ಈ ಧರ್ಮಸ್ಥಳ ಯೋಜನೆ ಪಡೆಯನಂಚಿನ ಪ್ರೀತಿ ವಿಶ್ವಾಸನ ಕ್ಷೇತ್ರ ಪಡೆಯಲು ಸಾಧ್ಯ ಇಜ್ಜಿ ರಾಜಕೀಯ ಅವಾರ್ಡ್ ಅತನ ಧಾರ್ಮಿಕ ಅವಾರ್ಡ್ ಅತನ ಶೈಕ್ಷಣಿಕ ಅವಾರ್ಡ್ ಈತ ಕ್ಷೇತ್ರ ಮಸ್ತ್ ಪ್ರೀತಿನ ಸಂಪಾದನೆ ಮಾಡ್ತಾನೆ ಕ್ಷೇತ್ರ ಪಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾವಂದರಿಗೆ ಕಾಲ ಗ್ರಾಮದ ಅಭಿವೃದ್ಧಿ ಮಲ್ಪೆರಗೋಸ್ಕರ ಮಾತ್ರ ಇನ್ನು ಮಲ್ತನ ತಂದೆ ಅರೆಗೋಸ್ಕರ ಒವೆಂದಕ್ಕೋಸ್ಕರ ಮಲ್ತನ ರತ್ತು ಇನ್ನು ಕಾವಂದರು ಮಣಿಪಂದ ಕೊಲ್ತನಲ್ಲ ಅರೆಗದಲ್ಲ ಈತ ಗ್ರಾಮದ ಅಭಿವೃದ್ಧಿ ಮಾಡ್ಕೊಡ್ಬಂದು ಆ ದೃಷ್ಟಿಯನ್ನು ಏಕಕೋಣದ ದೃಷ್ಟಿದ ಇದು ಮಲ್ತನ ಕಾವಂದೇರು ಓಡಿಮುಟ್ಟ ಒಂದು ಕೆಲವು ಎನ್ನ ಅನುಭವದ ಅನಿಸಿಕೆಯನ್ನು ಬಂದ್ಬಿಡು ದಯಪಂಡ ಯಾನು ಏತೋ ಜನಟ ಕೆಲವು ತಂಡ ಬುಡ್ತನಕ್ಲಾವಡು ತಂಡದ ಪಿದ ಇತ್ತನಕ್ಲಾವಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಂಡ ಕೆಲವು ವಿಚಾರನು ಬೇತೆ ಪಾತ್ರ ಪಾತಿರೋದಿಲ್ಲ ಯಾನು ಕಡಾಕಡಿತ ಖಂಡಿತವಾದ ದಾದ ಪಂಡ ಈ ಧರ್ಮಸ್ಥಳ ಎನ್ನ ಬಕ್ಕ ಎನ್ನ ಸ್ವಂತ ವಿಷಯ ನೇರ್ನ ಯಾನು ಮಣಿ ಬಂದಕೊಳ್ಳುವೆ ಆಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂಜಿ ವಿಚಾರನು ತತ್ತದ ಪಂಡ ಎಡಲ ಬಿಡ್ಪುಜಿ ಒಂಜಿ ರಡ್ಡ ಅಕ್ಕನಕಲು ಮುಳ್ಳು ಉಪ್ಪೇರು ದಾದ ಪಂಡ ಯಾನು ಪಾತ್ರನ ಕೆಪಿ ಕೊಡ್ತನಕಲು ಒಂಜಿ ಹೋಟೆಲ್ಡ್ ವಿಚಾರ ಪಂಡ ಆ ಪುಂಜವು ತಂಡೋಡು ಈತದು ಆ ಪುಂಜೋಗ ಬೋಡೈನಾಥ ಅವಕಾಶವನ್ನು ಪಡೆ ಒಂದು 5 ಪಕ್ಕ ತಂಡ ಬುಡ್ದು ನಿಕಲ್ನ ವಂಚ ಇಂಚ ಯಾಂಪಂಡ ಅಕ್ಕ ನಿಕಲ್ನ ಅಂಚೆ ಇಂಚ ಪನೋಡ್ತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಂಡ ನಮ್ಮ ಇಲ್ಲರದು ಜಾಸ್ತಿ ಕುಟುಂಬ ಇತ್ತಲೆಕ್ಕ ದಯಪಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಪ್ರೀತಿ ಮಸ್ತ್ ಸಂಪಾದನೆ ಮಾಡ್ತದ ನಂಗೆ ಬೋಡೈನಾಥ ಅವಕಾಶಗಳು ತೆತ್ತೊಂಡ ಅಂದ್ ದಯಪಂಡ ಇತ್ತ ಖಾಲಿ ಒಂಜಿ ಲೋನುಗೋಸ್ಕರ ಯೋಜನೆಗೋಸ್ಕರ ಲೋನ್ ಹತ್ತು ಕಾಲ್ ನಮ್ಮ ಮಲ್ತನಂಚಿನ ಉಳಿತಾಯ ಎಲ್ಲ ಒಂಜಿ ನೆನಪು ನೋಡು ನಮ್ಮ ಒಂಜಿ ಜನಲ ಕೆಲವು ದಕ್ಕಲು ಬ್ಯಾಂಕ್ ಕಾರದಿ ಬಂದಕ್ಕಲು ಇನ್ನು ನಮ್ಮ ಉಳಿತಾಯ ಮಲ್ತ ಬಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವಡು ಅಥವಾ ಕೂಡ ಶ್ರೀಶಕ್ತಿ ಸಂಘಲ ಅವಡು ಅಂಚಿನಕ್ಲೆ ಕೂಡ ನಮ್ಮ ಬಿರಿಯಲ್ ತೋಜವನಿ ಆ ಬಿರಿಯಲ್ ತೋಜ್ಪವನ ಬದಲ್ಗೆ ಆ ಗ್ರಾಮ ಯೋಜನೆ ನಂಗೆ ದಾದ ತಿಕ್ಕದನ ಬಂದ್ಪಡಿ ನಮ್ಮ ಆಲೋಚನೆ ಮಲ್ಪೋಡು ಅವೇನು ತೆರೆಯೋಂಜೇರು ಅದು ಖಂಡಿತವಾದ್ಲು ಎನ್ನಿಲ್ಲ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಖಾಲಿ ಲೋನ್ ಕೊರ್ರೆಗೋಸ್ಕರ ನಮ್ಮ ಏತೋ ಇಲ್ಲ ದಕ್ಕಲು ನಮ್ಮ ಅಭಿವೃದ್ಧಿ ಅವಡ ತುಂಬ ದಾಲ ಇತ್ತಿಜಿ ತುಂಬ ಲೋನ್ ದೆಪ್ಪೆಲ್ಲ ಪೋಡಿಕೆ ಅಂತೇಳಿ ಕೆಲವು ದಕ್ಕಲು ಫಂಡ್ ಪೇರು ಬ್ಯಾಂಕ್ ಲೋನ್ ತಿಕ್ಕು ಜಾನ್ ನೆಗಳು ಬಡ್ಡಿ ಕೊರಲ ಬ್ಯಾಂಕ್ ಲೋನ್ ತಿಕ್ಕು ಜಾನ್ ತಿಕ್ಕೊಂಡು ಖಂಡಿತ ತಿಕ್ಕೊಂಡು ಯಾಕಂದ್ರೆ ಅಕ್ಕ ಬಂಡೇರು ಬ್ಯಾಂಕ್ದ ಲೋನ್ಗೆ ಪೋಡ್ನ ಅಂದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಏನಿರು ಆ ಡಾಕ್ಯುಮೆಂಟ್ಸ್ ಒಂಜಿ ತತ್ತದಿತ್ತಂದ್ರೆ ನಂಗೆ ತಿಕ್ಕುಜಿ ಆಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವು ಕೊರ್ಲೆ ಎಂದು ಕೊರ್ಲೆ ಪಂದಕೇನುಜಿ ಬಕ್ಕಲೊಂಜಿಂಡು ಬ್ಯಾಂಕ್ ಇಡ್ತಲ್ಲ ನಿಕಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏತು ಮುಟ್ಟೋದು ನಂಗೆ ಲೋನ್ ತಿಕ್ಕೊಂಡು ಕೈ ಕೇಕನ ಕುಕ್ಕುನು ಕೊಯ್ಲಾಕ
ಅವೇ ಬ್ಯಾಂಕ್ಗೆ ಹೋದ ನಮ್ಮ ಕೊಯ್ಯೋಡನ ಅಂಡ ದೋಂಟಿ ಪತ್ತೊಂದೆ ಪೋಡು ಆ ದೋಂಟಿ ಕೆಲವು ಟೈಮ್ ಎಕ್ಕಂದ ಸೀದ ಬತ್ತನಲ್ಲುಂಡು ಅತನ ಕಲ್ದಾಕದಾಲ್ತರು ಫಿರಬಾರ್ಪುನಲ್ಲುಂಡು ಅಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂಚತ್ತು ನಮ್ಮ ಕೆಲವು ದಕ್ಕಲು ಪಂಪೇರು ಉಣ್ಪುದ ಕಾರ ದಿಕ್ಕೆಲ್ಗೆ ನೀರು ದೀದಲ ಕೊಣೋಲಿ ಅನ್ಪಂದುಂಡು ಅಂಚಾದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಖಂಡಿತವಾದ್ಲ ನಂಕ ನಮ್ಮ ಅನಪತ್ಯ ತಿಕ್ಕೊಳ್ಳಂಚಿನ ವ್ಯವಸ್ಥೆ ಖಂಡಿತ ಉಂಡು ಅವೇನು ನಮ್ಮ ದುಂಬಾತ ನಮ್ಮ ನೆನ್ತೊಂಡು ಬೊಕ್ಕ ಕೆಲವು ವಿಚಾರ ನಮಕ್ ಇತ್ತೆ 14 ಅಧ್ಯಕ್ಷರನ್ನ ಪರವಾದ ವರಿ ಪಾತ್ರೆಗಳು ಯಾನ್ ನಿಜವಾದ ಯಾನ್ ವೇದಿಕೆ ಬತ್ತು ಪಾತ್ರೆರಣೆ ಬಾರಿ ಕಡಿಮೆ ದಯಬಂಡ ನಂಗೆ ಪಾತ್ರೆನೇ ಜಾಸ್ತಿ ನಮ್ಮದಾಲ ಒಂದು ಎಲ್ಲೆಲ್ಲ ಕೆಲಸ ಮಾತಾಡೋಟಿಗೆ ಸೇರಿದು ಮನ್ಪುಣವರದ್ದು ಬಕ್ಕದಲ್ಲ ವೇದಿಕೆ ಬತ್ತು ನಮ್ಮ ಈ 14 ಅಧ್ಯಕ್ಷರನ್ನ ಸೇರಿದ್ದು ನಮ್ಮ ದಾಯಿ ಪಂತೇರ್ ಬಂದ ಮಾತೆರ್ಲ ದೀತನಂತ ವಿಶ್ವಾಸ ಪ್ರತಿ ಒಂದು ನೆಟ್ಲ ರಾಜಸನ್ನ 14 ನಮ್ಮ ಬೋಳಿಯಾರ್ದ ರವಿನನ್ನೇ ನಮ್ಮ ಹೂವೇ ಕಾರ್ಯಪಾಡು ಏಪಲ ನಮ್ಮ ಕೆಲವು ಟೈಮ್ ನಮ್ಮ ದಾದನ ಯೋಜನೆ ವೇದಿಕೆ ರೆಡಿ ಮಾಡ್ತಾರತ್ ನಾವು ಮಾಡ್ತಾರತ್ ನಾ ಬಯ್ಯನ ಬರ್ಪುಣು ಈ ಸಲ ದಾದನ ಗೊತ್ತಿದ್ದಿ ನಮ್ಮ ಬುಡುಪುಣ ಎಲ್ಲ ಕಡೆತ ಕಾರ್ಯಕ್ರಮ ಅಂದ ದಾದನ ಕೊಡೆ ಕಾಂಡನೆ ಬರ್ತದೆ ಪ್ರತಿ ಇಯರ್ಲ ಉಪ್ಪುನಾಗ ನಂಗೆ ದಾದ ಖುಷಿದಾಯ ಬಂಡ ಅವಳು ಒಂದಿನಾದ ಕೆಲಸ ಮಾಡ್ಕೊಡೋನ್ನ ಕಷ್ಟ ಅಲ್ಲತ್ತು ಒಂಜಿ ಮೇಟು ನಮ್ಮ ಇತನ ದೀತರಂಚ ವಿಶ್ವಾಸ ನಾವು ಒತ್ತುಗೂಡಿಸೋನಂಚಿನ ಅವಕಾಶ ನಂಗೆ ತಿಕ್ಕೊಂಡು ನಂಗೆ ಬರೇ ಖಾಲಿ ಒಂದು ಕಾರ್ಯಕ್ರಮ ಮಲ್ತಿ ಸಾತ ವಿಶ್ವಾಸ ಆಯ್ತು ನಮ್ಮ ನಿಕ್ಕ ಅವಳು ಕೊಲ್ತಾರೆ ಎಂಗಳು ಮೂಲ ಕೊಲ್ದ ಅಥವಾ ತೀರ್ಥ ಬತ್ತಕೊಳ್ಳುವ ಆತೆತ್ತು ನಂಗೆ ತಿಕ್ಕೊಂಡಂಚಿನ ಅವಕಾಶ ಅಲ್ಲ ಒಂದು ಆ ಆತ್ಮೀಯತೆ ಉಂಡತೆ ಅವೇನು ನನ್ನ ಓಲ್ಲ ಸಂಪಾದನೆ ಮಲ್ಪರ ಸಾಧ್ಯತೆ ಒಂದು ಖಂಡಿತವಾದ ನೆನಪದಿವಲ್ಲೇ ಈತ ಅಧ್ಯಕ್ಷರನ್ನ ನಮ್ಮ ಕೆಲ ಓವೇ ಕ್ಷೇತ್ರ ಒಪ್ಪಾಡು ನಮ್ಮ ಮುರಣ್ಣಂಜಿ ಮಾತ ಒಟ್ಟು ಸೇರಿದು ನಮ್ಮಂಜಿ ಆಜಿ 7 ಜನ ಅಧ್ಯಕ್ಷರನ್ನಕ್ಲು ಕೊಣಾಜದ ಒಂಜಿ ಒಕ್ಕೂಟದ ಅಧ್ಯಕ್ಷರು ಒಂದು ಕಾರ್ಯಕ್ರಮ ಅದಿಯರು ಸಿರಿಡಿ ಟೂರ್ಗೊಂದು ಐಕ ಖಾಲಿ ಫೋನ್ ಮಲ್ತಲೆತ್ತೇರು ಇಂಚ ಬರಲಿ ಅಧ್ಯಕ್ಷರನ್ನು ಅಂಚ ನಮ್ಮ 6 ಜನ ಅಧ್ಯಕ್ಷರನ್ನಕ್ಲು ಸೇರೋಣ 6 ಜನ ಅಧ್ಯಕ್ಷರನ್ನಕ್ಲು ಬಂಡ ಐಟ್ ಒಂದು 19 ಜನ ಟೂರ್ಡ್ ಪೋತಾ 19 ಜನ ಟೂರ್ಡ್ ಪೋತ ನೆಟ್ ಒಂದು 7 ಜನ ಅಂಜನಕ್ಲು ಪಕ್ಕ ಮಾತ ಪೊಂಜನಕ್ಲು ಎತ್ತೇರು ಆಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಒಂದು 4 ಜನ 5 ಜನ ಅಧ್ಯಕ್ಷರನ್ನಕ್ಲು ಎಂಕ್ಲಿತ್ತ ಇತ್ತನೇಡು ದಾದ ಬಂದ ಕಡೆಯತ್ತ ಬೆಂಚಿದಕ್ಲು ಆ ಕಾರ್ಯಕ್ರಮ ಎಂಚಾತನ ಪಂಡ ಅವೇನು ಮರಪೆರ ಅವನಂಚಿನ ಐಟ್ ಬೈಕ್ನಿಂದ ಗೈಡ್ ಸಮೇತ ಪಣಂದಲ್ಲಿ ಯಾನು ಈತ ಸಮಯ ಪೋಯಿನಂಚಿನ ಕಾರ್ಯಕ್ರಮ ಎಂಚಾತಿದ್ದ ಒಂದು ದಾಯಪಂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಐತೊಟ್ಟಿಗೆ ಸೇರೊಂದು ಬೋತುನು ಅಂಚಿನ ಕೆಲವು ಅವಕಾಶಗಳು ತಿಕ್ಕಿನ ಎನ್ನವ ಸದುಪಯೋಗ ಪಡೋಣ ಅಕ್ಲ ಮನಸ್ಸು ಐಟು ಬತ್ತನಂಚಿನ ಅಕ್ಲ ಮನಸ್ಸು ಇತ್ತಲುಂಡು ಆ ಯೋಜನೆದಕ್ಲು ಉಳ್ಳೇರ ನನ್ನೊಂದು ಕಾರ್ಯಕ್ರಮ ಹಾಪುಂಡಲ್ಲ ಅಕ್ಲ ಲೆಪ್ಪೊಡು ಬಂದು ಯೋಜನೆಗೆ ಆತೊಂದು ಮಾತು ಉಂಡು ಯೋಜನೆ ಖಾಲಿ ಯೋಜನೆ ದುಡ್ಡು ಎಕರಂಜ ದುಡ್ಡುದೇ ಪೆರತಂದ ಬಾಕಿದ ಕಾರ್ಯಕ್ರಮ ಯೋಜನೆ ಪ್ರೀತಿ ಸಂಪಾದನೆಗಳ ಯೋಜನೆ ஒரு வேதிக்கேடு மஸ்த் பாத்தேங்க பாத்துறதுங்க எதிர்க்கு குளிச்சு கொஞ்சம் பொஞ்சோட சேண்டேங்க அக்கா என்ன ಭಾಷಣ ಎಂಚಾತನಂದು ಐಕ ಪಂಜೆ ಬಂದ್ಬಿಡು ಇರ್ನ ಭಾಷಣ ಇಂಚಕೇನು ಹಿಡಿದು ಟಿವಿಡಿಕೇರಿ ಭಾರಿ ಶೋಕ ಹಾಕೊಂಡು ಅವೆಂಚ ಆತರ ಶೋಕ ಭಾಷಣ ಅಂತೇನ ಅಂಚತ್ತು ಟಿವಿಡಿಕೇನಾಗ ಇರ್ನ ಭಾಷಣ ಬೋರಾಂಡ ರಿಮೋಟ್ ಮುಖಾಂತರ ಚೇರಿ ಅನ್ಕೊಳತ್ತ ಆಂಡ ಮೂಲ ಅಂಚ ಆಪೂಜತ್ತ ಅಂದು ಒಂದು ನಿಜವಾದಲ ಇಂಚಿನ ಒಂಜಿ ಪರಿಶ್ರಮದ ಒಂಜಿ ಕೆಲಸ ಮಲ್ಪೊಂಡ ಖಂಡಿತವಾದಲ ನಮ್ಮ ಈ ಒಂಜಿ ಪೂಜಾ ಕಾವಂದರ್ನ ಆ ಒಂಜಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆದ ಈ ಒಂಜಿ
ಒಕ್ಕೂಟಲು ಈ ಒಂಜಿ ತಂಡಲು ಈ ಒಂಜಿ ಯೋಜನೆಡು ಭಾಗವಹಿಸುವ ಅವಕಾಶ ಕೊರ್ನಂಚಿನ ಒಂಜಿ ಯೋಗಡ್ ನಮ್ಮ ಈ ಒಂಜಿ ಕಾರ್ಯಕ್ರಮ ಮಂತೊಂದಿಲ್ಲ. ಖಂಡಿತವಾದಲ್ಲ ನಮ್ಮ ಪ್ರತಿ ಒಂಜಿ ಸದಸ್ಯರನ್ನೆಲ್ಲ ಎಡ್ಡೆ ರೀತಿಯ ಪರಿಶ್ರಮ ಉಂಟು. ಯೋಜನೆಡೆ ನಮ್ಮ ಸದಸ್ಯರಾದ ಸೇರಿ ಅನ್ನಾಡ ನಮ್ಮ ಪ್ರತಿ ಒಂಜಿ ರೀತಿಡ್ಲ ಐಕೆ ಎಡ್ಡೆ ರೀತಿಯ ಪರಿಶ್ರಮ ಬಾರಿ ಒಂಜಿ ಶಿಸ್ತುಡು ಪ್ರತಿ ಒಂಜಿ ಕೆಲಸನ ನಿಭಾಯಿಸನಂಚಿನ ಒಂಜಿ ಶಕ್ತಿ ಸಾಮರ್ಥ್ಯ ನಮಕ್ ಬರ್ಪುಂಡು ಪನ್ಪುನಂಚಿನ ಒಂಜಿ ನಿದರ್ಶನ ಇನ್ನು ನಮ್ಮ ಈ ಕೊಣಾಜೆ ವಲಯದ ಈ ಒಂಜಿ ಗ್ರಾಮ ಚಾವಡಿದ ಈ ಒಂಜಿ ನಾರಾಯಣ ಗುರುನ ಒಂಜಿ ಸಭಾ ಮಂದಿರಡ್ ನಿರ್ಮಾಣ ಮಂಚಿನಂಚಿನ ಈ ಒಂಜಿ ನಮ್ಮ ಪೊರ್ಲ ಕಂಟದ ಈ ಒಂಜಿ ಚಾವಡಿ ಐಕೆ ಉದಾಹರಣೆ ಪನ್ಪುನಂಚಿನ ಒಂಜಿ ಇಂದೇನೆ ಬಾರಿ ಸಂತೋಷ ಪನೊಂದಿಲ್ಲ. ದಯಪಂಡ ಒಮ್ಮೆ ಕಷ್ಟದ ಕೆಲಸ ಅಲ್ಲ ಎಡ್ಡೆ ಶ್ರಮ ವಹಿಸಿದ ಮಲ್ಪುನಂಚಿನ ಒಂಜಿ ಶಕ್ತಿ ಸಾಮರ್ಥ್ಯ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಪ್ರತಿಯೊಂದು ಸದಸ್ಯ ನಕ್ಲೆಗಳ ಉಂಡು ಪನ್ಪುನಂಚಿನ ಒಂಜಿ ಉದಾಹರಣೆ ನಮ್ಮ ಇನ್ನು ಮಲ್ಪಾದ ತೋಜದ ಕುಡಂಜಿ ವಿಚಾರದ ಬಂಡ ಬಾರಿ ಬೇಜಾರದ ವಿಚಾರ ಅದ ಬಂಡ ಎನ್ನ ಪಾಲಿಗೆ ಬಾರಿ ಬೇಜಾರದ ವಿಚಾರ ಅದ ಬಂಡ ಕರಿನ ಸುಮಾರು ಒಂಜಿ 10-16 ವರ್ಷಡ್ ಕೊಣಾಜ ವಲಯಡ್ ಬಾರಿ ಎಡ್ಡೆ ರೀತಿಯ ಒಣನಾಟಡ್ ಮುಲ್ಪ ಇತ್ತಿನ ಎಂದು ಕರಿನ 2 ವರ್ಷಡ್ ಈ ಒಂಜಿ ಕೊಣಾಜ ವಲಯದ ವಲಯಾಧ್ಯಕ್ಷ ಆದ ಏನೇ ಬೇತೆ ಬೇತೆ ಕಾರ್ಯಕ್ಷೇತ್ರ ರಾಜಕೀಯ ಆದ ಇಪ್ಪತ್ತಿನ ಧಾರ್ಮಿಕವಾದ ಇಪ್ಪು ಪ್ರತಿಯೊಂದು ಕಾರ್ಯಕ್ಷೇತ್ರಡ್ಲ ಇಪ್ಪುನಾಯ್ ಆಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ 16 ವರ್ಷಡ್ ಯಾನ ಈ ಒಂಜಿ ಕಾರ್ಯಕ್ಷೇತ್ರ ಬತ್ತಿದೆ. ಈ ಕೊಣಾಜ ವಲಯದ 2 ವರ್ಷದ ಈ ವಲಯಾಧ್ಯಕ್ಷ ಸ್ಥಾನಕ್ಕೆ ದುಂಬುದ ಮಾಜಿ ಅಧ್ಯಕ್ಷರಿತ್ತ ನಮ್ಮ ಮೂಲಕ ವೇದಿಕೆ ಪಾತೇರಿಯರು ರಾಜೇಶ್ ಆಚಾರ್ಯರು ಇದಕ್ಕೆ ಈ ವೇದಿಕೆ ಇತ್ತೆ ಮುಲ್ಪವತ್ತದ ವಲಯಾಧ್ಯಕ್ಷ ಸ್ಥಾನ 2 ವರ್ಷ ಎಡ್ಡೆ ರೀತಿ ನಿಭಾಯಿಸೋಡ್ನಾಡ ಐಕ್ ಪ್ರೇರಣೆ ರಾಜೇಶ್ ಆಚಾರ್ಯನೇ ದಯಬಂಡ ಆರ್ನ ಕರಿನ 2 ವರ್ಷ ಮಲ್ತಿನಂಚಿನ ಒಂಜಿ ಎಡ್ಡೆ ರೀತಿಯ ವ್ಯವಸ್ಥೆಗೆ 2.5 ವರ್ಷ ಎನ್ನ ಅವಧಿಗಳ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತೇವೆ. ಅದೇ ರೀತಿ ಹೊಸತಾದ ಆಯ್ಕೆ ನೆಂಚಿನ ಮಾತಾ ಅಧ್ಯಕ್ಷರ ನಕ್ಲಿಗಳ ಈ ಒಂದು ಸಂದರ್ಭ ಪನ್ಪುಂಡದ ಬಂಡ ಕೊಣಾಜ ವಲಯಡ್ ಏರು ವಲಯ ಅಧ್ಯಕ್ಷರ ನಕ್ಲ ಆದಿತ್ತು ಅಥವಾ ಒಕ್ಕೂಟದ ಅಧ್ಯಕ್ಷರ ನಕ್ಲ ಆಯ್ಕೆ ನಾಡಲ್ಲ ನೆಡು ದುಂಬು ನಿಕಟಪೂರ್ವವಾದ ಏರು ಉಪ್ಪೇರ ಅಕ್ಲು ಪ್ರತಿ ಏರಿಯಲ್ಲ ಆ ಒಂಜಿ ಹೊಸತಾದ ಆಯ್ಕೆ ನಂಚಿನ ಮಾತ ಪದಾಧಿಕಾರಿ ನಕ್ಲೆ ಸಹಕಾರ ಕೊರ್ಪುನಂಚಿನ ವ್ಯವಸ್ಥೆ ಉಂಟು. ಕರಿನ 16 ವರ್ಷದಿಂದ ನಾನು ತೂಂದು ಬೈದಿನ ಅಂಚದು ಏರ್ಲ ಹೊಸ ಜವಾಬ್ದಾರಿ ದತ್ತನ್ನಾಗ ಒವೇ ತರದ ಭಯ ಮಲ್ಪನಂಚಿನ ಅಥವಾ ನನ್ನ ಪೋಡಿಗೆ ಮಲ್ಪನಂಚಿನ ಒವೇ ತರದ ನುಬೊಡ್ಚಿ ಪ್ರತಿ ಏನೆಲ್ಲ ಎಡ್ಡೆ ರೀತಿಯ ಸಹಕಾರ ಉಂಟು. ಕುಡಂಜಿ ಬೇಜಾರದ ಬಂಡ ಈ 16 ವರ್ಷ ರೀತಿಯ ಒಡನಾಟ ಇನ್ನೀಗ ಮುಕ್ತಾಯ ಅವನುಂಡು ದಯಬಂಡ ನೆಕ್ಸ್ಟಿಗೆ ಎಂಕ್ಲೆನ ಒಂಜಿ ಒಕ್ಕೂಟನ ಸೋಮೇಶ್ವರ ವಲಯಗೆ ಮಲ್ತೇರ ಹಸ್ತಾಂತರ ಮಲ್ದೇರಿ ಮಲ್ತದೆ 1 ವರ್ಷ ಕರೀಡಿ ಆಡ ನಿಖಲ ಮಾತೇರ್ನಲ್ಲ ಪ್ರೀತಿಡಿ ಮುಲ್ಪದ ಮೇಲ್ವಿಚಾರಕರ ಅಧಿಪತ್ನ ಸೇವಾ ಪ್ರತಿದಿನ ನಕ್ಲ ಅತ್ತ ನನ್ನ ಮಾತ ಸದಸ್ಯರ ನಕ್ಲ ನಾ ಒಂಜಿ ಪ್ರೀತಿ ತಂದಿಟ್ಟು ಕೊಣಾಜ ವಲಯಗೆ ವಲಯಾಧ್ಯಕ್ಷ ಆದ ಆಯ್ಕೆ ಆಯ್ನ ಅವೇ ವರ್ಷ ಪ್ರತಿ ಏರಿಯಲ್ಲ ಎಡ್ಡೆ ಎನ್ನ ಮಿತ್ರರು ವಿಶ್ವಾಸದ ಎಡ್ಡೆ ರೀತಿಯ ಪ್ರೀತಿ ಇದು ಆರು ಸೋಮೇಶ್ವರ ವಲಯಗೆ ಪೋಂಡಲ್ಲ ವಲಯಾಧ್ಯಕ್ಷರ ಎಂಕ್ಲೆಗೆ ಕೋಣಾಜೆಗೆ ಆರೇ ಬೋರ್ಡ್ ಪನ್ಪನಂಚಿನ ಒಂಜಿ ಪ್ರೀತಿನ ದೀತಾರ ನಿಕ್ಲೆ ಖಂಡಿತವಾದಲ್ಲ ಆಯ್ಕೆ ಅಭಾರಿ ಆದಲ್ಲೇ ನನ್ನ ದುಂಬಾಗ್ಲ ಸೋಮೇಶ್ವರ ವಲಯಗೆ ಪೋಯನ್ನ ಆಡಲ್ಲ ಈ ಕೋಣಾಜ ವಲಯನಾಪನಂಚಿನ ಒವೇ ಕಾರ್ಯಕ್ರಮ ನಿಕ್ಲು ಪ್ರೀತಿ ಇದು ಲೆಪ್ಪರ ನಾಡ ಖಂಡಿತವಾದಲ್ಲ ಯಾನ್ ಆ ಕಾರ್ಯಕ್ರಮ ಭಾಗವಹಿಸುವೆ ನಿಕ್ಲನ ಪ್ರೀತಿ ವಿಶ್ವಾಸನ ನನ್ನ ದುಂಬಾಗ್ಲ ಒಂದೇ ರೀತಿ ಯಾನು ಒಲಿಪಾವೆ ಅವೇ ರೀತಿ ನಿಕ್ಲ ಎನ್ನ ಮಿತ್ತಿ ಅವೇ ರೀತಿಯ ಪ್ರೀತಿ ವಿಶ್ವಾಸನ ದೀಲೆ ಪನ್ಪನಂಚಿನ ಪಾತ್ರನ ಪಣದಿಲ್ಲ ಕುಡಂಜಿ ಖುಷಿತ ವಿಚಾರ ಎಂಚಿನ ಬಂಡ 2.5 ವರ್ಷದ ವಲಯಾಧ್ಯಕ್ಷ ಸ್ಥಾನಡ್ ಕೊಣಾಜ ವಲಯದ ಪ್ರತಿಯೊಂದು ಕಾರ್ಯಕ್ಷೇತ್ರದ ಪ್ರತಿಯೊಂದು ಅಧ್ಯಕ್ಷರ ನಕ್ಲ ಐದಕ್ಕ ಸೇವಾ ಪ್ರತಿನಿಧಿ ನಕ್ಲ ಎಡ್ಡೆ ರೀತಿದ ಒಂಜಿ ಕೆಲಸ ಕರಿನ ಮಧ್ಯವರ್ಜನ ಶಿಬಿರ ಆದಿತ್ತು ಯೋಜನೆದ ಬೇತೆ ಬೇತೆ ಕಾರ್ಯಕ್ರಮಗಳಾಗ್ತದೆ ಆ ಕಾರ್ಯಕ್ರಮದಲ್ಲಿ ಪ್ರತಿ ಒಯ್ಯಲ ಆ ಒಂಜಿ ವಲಯಾಧ್ಯಕ್ಷರನ್ನ ಆ ಅಧ್ಯಕ್ಷರ ನಕ್ಲ SP ನಕ್ಲ ಸೇವಾ ಪ್ರತಿನಿಧಿ ನಕ್ಲ ಪ್ರತಿ ಒಯ್ಯಲ ಒಂಜಿ ಅನ್ಯೋನ್ಯವಾದ ಎಡ್ಡೆ ರೀತಿದ ಒಂಜಿ ಕೆಲಸ ಕಾರ್ಯವನ್ನು ಮಲ್ಕೊಂಡು ಬೈದೇನೆ ಒಂದು ಬಾರಿ ಸಂತೋಷದ ವಿಷಯ ದಯಬಂಡ ಒವೇ ತರದ ತಾರತಮ್ಯ ಇಜ್ಜಂದೆ ಅಧ್ಯಕ್ಷನಲ್ಲಿ ಆಗ್ಲಿ ಅದು 20 ಮೇಲ್ವಿಚಾರಕೆನ ಬಿಡ್ಲಿ ಆರೆ ಇಡೀ ದಿನಾಲ ಈ ಒಂಜಿ ಧರ್ಮಸ್ಥಳ ಕೋಣಾಜಲದ ಕಾರ್ಯಕ್ರಮ ಇತ್ತು ನಮಕ್ ಮಾತ ಸದಸ್ಯನಾಗ್ಲಿ ಗೊತ್ತಿಪ್ಪು ಆದ್ರೆ ರಾತ್ರಿ ಪಗಲು ಅವೇ ಕೆಲಸ ನಿರತ ಆದಿಪ್ಪು ಅರ್ನ ಬಗ್ಗೆ ಪನಿಯರಿಜ್ಜವು ಪ್ರತಿ ನಮ್ಮ ಬೈದಿನಂಚೆ ಮಾದಿಗೆದ ಬಿನ್ನೇರ್ನಾಕ್ಲೆಲ್ಲ ಪ್ರತಿಯೊರಿಗೆಲ್ಲ ಗೊತ್ತುಂಟು ದಾದ ಪಂಡ ಕೋಣಾಜೆಡು ರೇಷ್ಮಾ ಅವು ಉಲ್ಲೇಖ ಪಂಡ ಆ ಕಾರ್ಯಕ್ರಮಕ್ಕೆ ಆರೆ ಇಡೀ ಒಂಜಿ ಯೋಜನೆದ ಕಾರ್ಯಕ್ರಮ ಈ ನಮ್ಮ ಇನಿ ಮಲ್ತಿನ ಈ ಪೊರ್ಲ ಕಂಡದ ಕಾರ್ಯಕ್ರಮಕ್ಕೆ ನಮ್ಮ ಏತು ಬೆಂತನ
ಐತ ರಡ್ಡಿ ಪಾಲು ನಮ್ಮ ಮೇಲ್ವಿಚಾರಕ್ಕೆ ರಾತ್ರಿ ಪಗೆಲ್ ಒಂಜಿ ಪೊಣ್ಣು ಪೊಂಜವು ಈ ಕಾರ್ಯಕ್ರಮಕ್ಕೆ ಬೆಂತೇರಿ ಕೋಡೆಲ ಆರೆ ಮುಲ್ಪ ಸಾಧಾರಣ 10 ಗಂಟೆ 10:30 ಗಂಟೆ ಮಟ್ಟ ಮುಲ್ಪ ಎಂಕಲ್ ಒಟ್ಟಿಗೆ ಇತ್ತೇರಿ ಅಂಚಾದ ಅರೆಗ್ಲ ಎಡ್ಡೆ ರೀತಿಯ ಅಭಿನಂದನೆ ಕೊಡೋಡು ಯಾಕಂಡ ಈ ಕಾರ್ಯಕ್ರಮಕ್ಕೆ ಈ ಯಶಸ್ವಿಗೆ ಐಟ ಒಂಜಿ ಅರ್ನಾಲ ಪಾಲು ಉಂಟು ಬಾರಿ ಮಲ್ಲ ಅಂಚಾದು ಕುಡೊಂಜಿದಾದ ಪಂಡ ನಮ್ಮ ಮಾತೆರೆಗ್ಲ ಯೋಜನೆ ಕರಿನ ಈ ಒಂಜಿ 2 ವರ್ಷ ಏನು ಪ್ರತಿಯೊಂಜಿ ಯೋಜನೆದ ಕಾರ್ಯಕ್ರಮ ಕೂಡ ಮಾಡ್ತಾರೆ ಅದ ಪಂಡ ನಮ್ಮ ಯೋಜನಾಧಿಕಾರಿಗಳು ಉಮರ್ ಅಬ್ಬಾ ಸರ್ ಬಂದು ನಮ್ಮ ಉಳ್ಳಾಳದಾರೆ ಪ್ರತಿಯೊಂದು ಕಾರ್ಯಕ್ರಮ ಈ ವಿಷಯ ಪ್ರಸ್ತಾವ ಮಾಡ್ತಾರೆ ಅದ ಪಂಡ ಪ್ರತಿಯೊಂದು ಸದಸ್ಯ ನಕ್ಲೆಗಳ ಭಾರಿ ಎಡ್ಡೆ ರೀತಿದ ಭಾರಿ ಪಂಡ ಕಾರ್ಯ 16 ವರ್ಷ ಎಡ್ಡೆ ಯೋಜನಾಧಿಕಾರಿ ನಕ್ಲು ಬೈದೇರಿ ಆಂಡ ಈ ಸರಿದ ನಮ್ಮ ಬೈದಿನಂಚಿನ ಯೋಜನಾಧಿಕಾರಿಗಳು ಮಸ್ತ್ ಪಂಡ ಪ್ರತಿಯೊಂದು ತಳಮಟ್ಟದ ಸದಸ್ಯನ ಸಮಸ್ಯೆಯನ್ನ ಡೈರೆಕ್ಟ್ ಅದು ಅವನ ಒಂಜಿ ಪರಿಹಾರ ಮಲ್ತು ಕೊರ್ಪುನಂಚಿನ ಎಡ್ಡೆ ಒಂಜಿ ಯೋಜನಾಧಿಕಾರಿನ ಕಾವಂದೇರಿ ನಮ್ಮ ಮಂಗಳೂರು ತಾಲೂಕು ಕೊಡ್ತೇರಿ ಖಂಡಿತವಾದಿಲ್ಲ ದಯಪಂಡ ಒಂದು ಎನ್ನ ಅನುಭವ ಯಾನ ಇತ್ತಿನ 2 ವರ್ಷ ನಮ್ಮ ಈ ಒಂಜಿ ಒಕ್ಕೂಟದ ಪ್ರತಿಯೊಂದು ಸದಸ್ಯನಕ್ಲ ಒವೇ ರೀತಿಯ ಸಮಸ್ಯೆ ತುಂಡಾದ ಐಕೆ ಒಂಜಿ ವೇಳೆಗೆ ನಮ್ಮ ತಳಮಟ್ಟದ ಆ ಒಂಜಿ ಪದಾಧಿಕಾರಿನಕ್ಲ ಐಕೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ ಆಯ್ದಿಂದ ಅವೇನು ಶೀಘ್ರವಾದ ನಮ್ಮ ಯೋಜನಾಧಿಕಾರಿಗಳು ಸಮಸ್ಯೆಯನ್ನು ಪರಿಹಾರ ಮಲ್ತು ಕೊರ್ಪುನಂಚಿನ ಯೋಜನಾಧಿಕಾರಿಗಳು ಇಲ್ಲೇರು ದಯಪಂಡ ಇನಿ ಅರೆಗ ಅಧ್ಯಕ್ಷರೇ ವಲಯ ಅಧ್ಯಕ್ಷರೇ ಹತ್ತನಾಡ ಸೇವಾ ಪ್ರತಿನಿಧಿಕ್ಲತ್ನ ಮೇಲ್ವಿಚಾರಕೆರೆ ಇಂಚಿನ ವಿಷಯನ ಪನೋಡು ಪಂಪನಂಚಿನ ಒವೇ ತರದ ತಾರತಮ್ಯ ಇಜ್ಜಿ ನಮ್ಮ ಖಾಲಿ ಒಂಜಿ ಒಕ್ಕೂಟದ ಸದಸ್ಯೆ ಒಂಜಿ ಯೋಜನೆದ ಸದಸ್ಯರು ಫೋನ್ ಮಾಡ್ತದೆ ಅಕ್ಲೆನ ಸಮಸ್ಯೆಯನ್ನು ಪಂಡಲ ತಕ್ಷಣವಾದ ಸ್ಪಂದನೆ ಮಲ್ಪನಂಚಿನ ಬಾರಿ ಎಡ್ಡೆ ಗುಣತ ಒಂಜಿ ಯೋಜನಾಧಿಕಾರಿಲ ತೆಗಿದೇರು ಅಂಚಾದೆ ಆರೆ ನಿರಂತರವಾದ ನನ್ನದ ಪೊಸತ್ತಿ ಬೈದಿನಂಚಿನ ಆ ಒಂಜಿ ಅಧ್ಯಕ್ಷರ ಪದಾಧಿಕಾರಿ ನಕ್ಲೆಲ್ಲ ಅಕಲ ಅವಧಿ ಮುಟ್ಟಲ ಉಪ್ಪುನಂಚಿನ ಆ ಒಂಜಿ ಯೋಗ ಭಾಗ್ಯನ ಕರುಣೆ ಸರ್ ಬಂದು ನಿಕ್ಲೆ ಪನ್ನೊಂದು ನನಲಾತ್ ಈ ಒಂಜಿ ಕೊಣಾಜೆ ವಲಯದ ಆ ಒಂಜಿ ಇತ್ತೆ ಎಡ್ಡೆ ರೀತಿ ನಮ್ಮ ಮಂಗಳೂರು ತಾಲೂಕು ಕೊಣಾಜೆ ವಲಯ ಬಾರಿ ಎಡ್ಡೆ ಪುದರುಡು ಉಂಡು ನನಲಾತ್ ಇಡೀ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಆ ಒಂಜಿ ಪ್ರತಿಯೊಂದು ಕಾರ್ಯಕ್ಷೇತ್ರಗಳ ಪೋನಾಗ ನಮ್ಮ ಈ ಒಂಜಿ ಕೊಣಾಜ ವಲಯ ಮಾದರಿಯಾದ ಒಂಜಿ ಪ್ರತಿಯೊರಿಯೆಲ್ಲ ಬೆರೆಯಲು ತೋರಿಸಬಾರ್ದು ಮಾದರಿ ಒಂಜಿ ಕಾರ್ಯಕ್ಷೇತ್ರ ಒಂಜಿ ಕೊಣಾಜ ವಲಯ ಪಂಪನಂಚಿನ ಒಂಜಿ ದೃಷ್ಟಿನ ದೀವೊಂದು ನನ್ನ ದುಂಬಗ ಆಯ್ಕೆ ಐನಂಚಿನ ಮಾತ ಪದಾಧಿಕಾರಿನಕ್ಲ ಇನಿ ನಮ್ಮ ಹೊಸ ಅಧ್ಯಕ್ಷರು ಮುಲ್ಪ ಬಂಡೇರು ದೊಡ್ಡ ಬಂಡ ಯಾನು ವೇದಿಕೆ ಹಿಡಿತೆ ಪಾತೆ ರುಜಿ 3 ವರ್ಷ ಆ ಒಂಜಿ ಎಂಕ್ಲೆನ ಅಧಿಕಾರಾವಧಿ ನಮ್ಮ ಈ ಒಂಜಿ ಯೋಜನೆದ ಈ ಕೊಣಾಜ ವಲಯನ ಎಡ್ಡೆ ರೀತಿಯ ಅಭಿವೃದ್ಧಿ ಮಲ್ತಿದೆ 5 ಪಕ್ಕ ಈ ಇಂದೇ ಒಂಜಿ ವೇದಿಕೆ ಉಂಟು ಯಾನು ಪಾತೆರ ಬಂದು ಖಂಡಿತವಾದಲ್ಲ ದಯಪಂಡ ಇನಿ ನಮ್ಮ ಆ ಜವಾಬ್ದಾರಿ ತೆತ್ತೊಂದು ವೇದಿಕೆ ಆ ಒಂಜಿ ಮೈಕ ಪತ್ತೊಂದು ಪಾತೆರನ ಹಿಡ್ದಿಲ್ಲ ಅವೇನು ಆ ಪಂಪುನಂಚಿನ ವಿಚಾರಲೇನು ನಮ್ಮ ಸುರು ನಮ್ಮ ಜೀವನಡೆ ಅಳವಡಿಸೋಣಂಚಿನ ಒಂದು ಭಾರಿ ಮುಖ್ಯ ಖಂಡಿತವಾದಲ್ಲ ಇನ್ನು ಯಾರು ಮುಲ್ಪ ವೇದಿಕೆ ಬರ್ತದೆ ಸೇರ್ದಿನಂಚಿನ ಮಾತನ್ನ ಈತ ಜನಕ್ಲೆಗೆ ನೆಟ್ ಹಿರಿಯಾಕಲು ಕಿರಿಯಾಕಲು ಪ್ರತಿಯೊರಿಲ್ಲ ಏರೆಗ್ಲ ಅಕ್ಲೆಗೆ ಪಂಪುನಂಚಿನ ಒಂಜಿ ಇಂದು ಇಜ್ಜಿ ದಯಪಂಡ ಫಸ್ಟ್ ಯಾನ್ ದಾದಪಂಡ ಇನಿ ಇಂಚ ಬಿರಿಯಲು ತೋಚ್ಪಾನಾಗ ಒಂಜಿ ಬಿರಿಯಲು ಎನ್ನಂಚಿ ತೋಚ್ಪಾನಿಪ್ಪುಂಡು ಇನಿ ಮುಲ್ಪ ಯಾನ ವೇದಿಕೆ ಎಂಚಿನ ಪಾತೆರ್ವೇನ ಆ ಪಾತೆರ್ನಂಚಿನ ವಿಚಾರಲು ಎನ್ನ ಜೀವನಡಿ ಯಾನ ಅಳವಡಿಸಿದೇನ ಎನ್ನ ಜೀವನಡಾಯಲು ಯಾನು ಒಂಜಿ ಒಂದು ಅಸ್ತಿತ್ವದ ಕಣದ ಉಲ್ಲೇನ ಪಂಪನಂಚಿನ ಅದೇನು ಫಸ್ಟ್ ಯೋಚನೆ ಮಲ್ಪನೋಡು ಅದಕ್ಕೋಸ್ಕರ ಅಧಿಕಾರ ದೆತ್ತೊಂದೇರಿ ಆ ಅಧಿಕಾರ ದೆತ್ತ ಒಂದು 3 ವರ್ಷ ಅಧಿಕಾರ ಎಡ್ಡೆ ರೀತಿಯ ಅಧಿಕಾರ ಅಂದೇನು ಮಲ್ತದೆ ಪ್ರತಿಯೊಂದು ಯೋಜನೆಯ ಸದಸ್ಯನಕ್ಲ ಶೀಘ್ರವಾಯಿನಂಚಿನ ಎಡ್ಡೆ ರೀತಿಯ ಸಮಸ್ಯೆಗೆ ಪ್ರತಿಯೊಂದು ಐಕ್ಲ ಸೂಕ್ತವಾಯಿನಂಚಿನ ಪರಿಹಾರನ ಕೊರ್ಪನಂಚಿನ ಆ ಒಂದು ಯೋಗ ಶಕ್ತಿ ಮಾತ ಆರೋಗ್ಯ ಭಾಗ್ಯನ ಪೂರ ಆ ಮಂಜುನಾಥ ಸ್ವಾಮಿ ಕರುಣಿಸಾಡು ಪನೊಂದು ಪೂಜಾ ಕಾವಂದರ್ನ ಮಾತೃಶ್ರೀ ಅಮ್ಮನ ಆಶೀರ್ವಾದಲ ಅಪಸತ್ತಾದ ಆಯ್ಕೆ ಮಾತ ಪದಾಧಿಕಾರಿನಕ್ಲ ಅವೇ ರೀತಿ ಮುಲ್ಪ ಕಾರ್ಯಾಚರಣೆ ಮಲ್ಪನಂಚಿನ ಆ ಒಂದು ಸೇವಾ ಪ್ರತಿಜ್ಞೆಕ್ಲ ದಿಪ್ಪು ಹತ್ತನಾಡ ಮೇಲ್ವಿಚಾರಕರು ಪ್ರತಿಯೊರಿಯಗ್ಲ ಆ ಒಂದು ಮಂಜುನಾಥ ಸ್ವಾಮಿನ ಕೃಪಾಶೀರ್ವಾದಲ ಆ ಒಂದು ಪರಮ ಪೂಜ್ಯ ಕಾವಂದರ್ನ ಮಾತೃಶ್ರೀ ಅಮ್ಮನ ಅನುಗ್ರಹ ಒಪ್ಪಾಡು ಪಂಡ ಈತ ವರ್ಷಡಿ ವಲಯ ಅಧ್ಯಕ್ಷರಾದ ಬಾರಿ ಪೊರ್ಲುಡೆ ಬೇಳೆನು ಮಲ್ತಾರೆ ಇನಿ ಈ ಪದಗ್ರಹಣ ಕೂಟದ ಪೊರ್ತುಡು ಇರೆಗೆ ಸಾಲುನು ಪಾಡ್ದೆ ಭಿನ್ನೆರೆ ಕೈಟ್ ಕೊರ್ಪಿನಂಚಿನ ಈ ಪ್ರೀತಿದ ಒಂಜಿ ಕಿರು ಕಾಣಿಕೆ ನೀರು ಪ್ರೀತಿಡು ಸ್ವೀಕಾರ ಮಲ್ಪೋಡು ನನ್ನ ದುಮ್ಮುಗಲ ಇರೆಗೆ ದೇವರು ಆಯುರಾರೋಗ್ಯ ಭಾಗ್ಯನು ಕೊರ್ದು ನಡಪಡಾದು ಕೊರಡೆ ಇಂದೆ ಈ ಪ್ರೀತಿದ ಒಂಜಿ ಕಿರು ಕಾಣಿಕೆ ನೀರು ಸ್ವೀಕಾರ ಮಲ್ಪೋಡು ಮಾತ ಅಧ್ಯಕ್ಷರು ನಮ್ಮ ಮತ್ತ ಒಕ್ಕೂಟದ ಪರವಾದ ಮೋಕೆಡೆ ಅರೇನೆ
ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ 14 ಒಕ್ಕೂಟಗಳ ವಲಯ ಮಟ್ಟದ ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಅಧ್ಯಕ್ಷರು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ಇದರ ಅಧ್ಯಕ್ಷರಾದ ಗಂಗಾಧರ ಪೂಜಾರಿ ಇವರಿಗೆ ನಮ್ಮ ಯೋಜನೆ ಪರವಾಗಿ ತುಂಬುರದ ಧನ್ಯವಾದ ಅರ್ಪಿಸುತ್ತಿದೆ. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಪ್ರವೀಣ್ ಐ ಬಗಮ್ಮಿಲ ವಲಯ ಅಧ್ಯಕ್ಷರು, ಪ್ರಗತಿ ಬಂಧು ಸ್ವಸಹಾಯ ಸಂಘ ಒಕ್ಕೂಟ ಕೊಣಾಜಿ ವಲಯ, ಇವರಿಗೂ ತುಂಬುರದ ಧನ್ಯವಾದ ಅರ್ಪಿಸುತ್ತಿದೆ. ಪಾದ ಪದ್ಮಗಳ ಸಿರಿಧೂಳಿ ಹೊತ್ತು ಪಾವನ ಬೀಸುವ ಗಾಳಿ, ಪಾದ ಪದ್ಮಗಳ ಸಿರಿಧೂಳಿ ಹೊತ್ತು ಪಾವನ ಬೀಸುವ ಗಾಳಿ, ಸಾಟಿ ದೈವವದು ನಿನಗೆಲ್ಲಿ ಈರೇಳು ಲೋಕಗಳಲ್ಲಿ, ಸಾಟಿ ದೈವವದು ನಿನಗೆಲ್ಲಿ ಈರೇಳು ಲೋಕಗಳಲ್ಲಿ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ. ನಾಲ್ಕು ವೇದಗಳು ಹೊಗಳಿವೆ ನಿನ್ನ ಆದಿಶೇಷನ ಭಾಷೆಯ ಮುನ್ನ, ನಾಲ್ಕು ವೇದಗಳು ಹೊಗಳಿವೆ ನಿನ್ನ ಆದಿಶೇಷನ ಭಾಷೆಯ ಮುನ್ನ, ನಿನ್ನ ಪದಗತಿ ಲಾಸ ವಿನೂತನ ಬೆರಗುಗೊಳಿಸಿತು ನಟೇಶನ, ನಿನ್ನ ಪದಗತಿ ಲಾಸ್ಯ ವಿನೂತನ ಬೆರಗುಗೊಳಿಸಿತು ನಟೇಶನ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ. ಗಣನಾಥ ಗಣನಾಥ ಗಿರಿಜಾಸುತ, ವಿದ್ಯಾ ಬುದ್ಧಿಯ ಸಿದ್ಧಿಯ ತರುವೆ, ವಿಧಿ ಹರಿವಂದಿತ ನೀನಾಗಿರುವೆ, ವಿದ್ಯಾ ಬುದ್ಧಿಯ ಸಿದ್ಧಿಯ ತರುವೆ, ವಿಧಿ ಹರಿವಂದಿತ ನೀನಾಗಿರುವೆ, ವಿಧ ವಿಧ ಭಕ್ತಿಗೆ ಫಲ ನೀ ಕೊಡುವೆ, ವಿಘ್ನೇಶನೆ ಪೊರೆ ಕರುಣಾಳುವೆ, ವಿಧ ವಿಧ ಭಕ್ತಿಗೆ ಫಲ ನೀ ಕೊಡುವೆ, ವಿಘ್ನೇಶನೆ ಪೊರೆ ಕರುಣಾಳುವೆ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ. ನಾನು ಜೀವನ ಸೂತ್ರ ವಿಧಾಯಕ, ನಾನು ಜೀವನ ಸೂತ್ರ ವಿಧಾಯಕ, ಲೋಕಲೋಕ ಪರಿಪಾಲಕ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ.